ದಿಕ್ಕು ದೆಸೆ ಇಲ್ಲದೆ ದಿಕ್ಕಾಪಾಲಾಗಿ ಚದುರಿ ಹೋದಂತ ರಕ್ಕಸರನ್ನೆಲ್ಲ ಒಗ್ಗೂಡಿಸಿದೆ. ಅವರಿಗೆ ಮುಖಂಡನಾಗಿ ನಾ ಮೆರೆದಾಡಿದೆ. ಸ್ವಾಮಿ, ಅಸ್ತಿತ್ವವೇ ಇಲ್ಲದೆ ಹೋದಂತ ಅಸುರರಿಗೆ ಲೋಕದಲ್ಲಿ ಒಂದು ಅಸ್ತಿತ್ವವನ್ನು ಸ್ಥಾಪಿಸಬೇಕು, ನಾವಾಗಿ ಮೆರೆದಾಡಬೇಕು ಎನ್ನುವ ಉದ್ದೇಶವನ್ನು ಹೊತ್ತು ಹೊರಟವನು ನಾನು. ಕೇವಲ ಅದಕ್ಕೆ ದೇಹ ಬಲ ಹೊಂದಿದ್ದರೆ ಸಾಕಾದೀತೆ. ದೇಹ ಬಲದ ಜೊತೆಯಲ್ಲಿ ದೈವೀ ಬಲದ ಅವಶ್ಯಕತೆ ಉಂಟೇ ಉಂಟು. ಆ ಕಾರಣದಿಂದಲಾಗಿ ಅವರ ಕಾಂತಾರವನ್ನ ಸೇರಿದೆ. ಶಿವನನ್ನ ಭಕ್ತಿಯಿಂದ ಒಲಿಸಿಕೊಂಡು ಅವನಿಂದ ಅಭೇದ್ಯವಾದಂತಹ ವರವನ್ನು ಸಂಪಾದಿಸಿದ್ದೇನೆ. ಧರೆಯ ಯೋನಿಜರಿಂದ ನನ್ನ ಪಾಲಿಗೆ ಸಾವಿಲ್ಲ ಎನ್ನುವ ಹಾಗೆ ಬಲಿಷ್ಠವಾದಂತಹ ಸುರ ಸೇನೆಯನ್ನ ಕಟ್ಟಿಕೊಂಡಿದ್ದೇನೆ. ಕುಂಭಕೇತ ನಿಕುಂಭಾದಿಗಳ ಫಲವನ್ನ ಹೊಂದಿದವನು ನಾನು. ವೈಭವದ ಓಲಗ ಚಾವಡಿ ಸೇರಿದ್ದಾಗಿದೆ. ವಿಶೇಷ ಇದ್ರೆ ಬಂದಿದ್ದ ಶ್ರೀಶಂಕರ ಗಿರಿಜೇಶ ದಿಗಂಬರ ಕ್ಲೇಶನಾಶ ಪರಮೇಶ ನಮೋ ಬಹಳಷ್ಟು ಸಂತೋಷಗೊಂಡು ಕರೆತಂದು ಉಪಚರಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ಪಾದವನ್ನ ತೊಳೆದಿದ್ದೇನೆ, ಅದನ್ನೇ ತೀರ್ಥ ಅಂತ ಸ್ವೀಕರಿಸಿದ್ದೇನೆ, ಫಲ ಪಾನೀಯಗಳನ್ನು ಇರಿಸಿದ್ದೇನೆ. ದೇವರ್ಷಿಗಳಾದಂತಹ ನಿಮಗೆ ಹಸಿವೆ ಆಗುತ್ತದೆ, ಬಾಯಾರಿಕೆ ಆಗುತ್ತದೆ ಎನ್ನುವ ಉದ್ದೇಶದಿಂದ ಇದನ್ನೆಲ್ಲ ತಂದಿಟ್ಟದ್ದಲ್ವೇ ಅಲ್ಲ. ಗೃಹಸ್ಥನಾಗಿ ನಾ ಮಾಡಬೇಕಾದಂತಹ ಕರ್ತವ್ಯ ಎನ್ನುವಂತಹ ನೆಲೆಯಲ್ಲಿ ಇಷ್ಟು ಉಪಚಾರವನ್ನು ಮಾಡುತ್ತಾ ಇದ್ದೇನೆ. ಸ್ವಾಮಿ, ಒಂದು ಮಾತು ಕೇಳಲೆ ನಿಮ್ಮಲ್ಲಿ. ಅವದೇಶದಿಂದ ಬಂದಿರಿ ಅವ ಕಡೆಗೆ ನಿಂತಲ್ಲಿ ನಿಲ್ಲಬಾರದು ಎನ್ನುವ ಹಾಗೆ ಶಾಪ ವಾಕ್ಯವನ್ನೇ ಹೊರವಾಗಿಸಿಕೊಂಡಂತಹ ನೀವು 3 ಮುಕ್ಕಾಲುಗಳಿಗೆ 3 ಲೋಕವನ್ನ ಸಂಚರಿಸುವವರು. ಲೋಕದಲ್ಲಿ ಏನೇ ನಡೆದರೂ ಕೂಡ ಪ್ರಥಮ ತಿಳಿಯುವುದು ಯಾರಿಗೆ ಕೇಳಿದ್ರೆ ನಾರದರಿಗೆ. ನಾರದರೇ, ಹೇಳಿ, ಇವತ್ತು ನಿಮ್ಮ ತಿರುಗಾಟ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿ ಮುಕ್ತಾಯ ಮಾಡಬೇಕು ಅಂತ ಹೊರಟವರು? ಮೊದಲು ಇಲ್ಲಿಗೆ ಬಂದದ್ದ ಅಥವಾ ಮತ್ತೆಲ್ಲಿಗಾದ್ರೂ ಹೋಗಿ ಈ ಕಡೆಗೆ ಬಂದದ್ದ? ಮೊದಲಲ್ಲಿ ಆದರೂ ಹೋದದ್ದಿದ್ರಿ, ಹೋದ ದೇಶದಲ್ಲಿ ಯಾವ ವಾರ್ತೆಯನ್ನ ಸಂಪಾದಿಸಿದ್ದೀರಿ ಕೇಳುವಂತಹ ಕುತೂಹಲದಲ್ಲಿ ನಾನಿದ್ದೇನೆ. ತಿಳಿಸಬೇಕು. ಬಳಿರೆ ಕಾಗರ್ಪುರದೀಶ, ಬಳಿರೆ ಕಾಗರ್ಪುರದೀಶ, ಮೂರಿಳೆಯೊಳು ಕೀರ್ತಿ ವಿಶೇಷ, ಮೂರಿಳೆಯೊಳು ಕೀರ್ತಿ ವಿಶೇಷ, ಛಲದೊಳು ತವ
ಸರಿ ಬಲಯುತರ್ಯಾರೈ ಛಲದೊಳುತ್ತವ ಸರಿ ಬಲಯುತರ್ಯಾರೈ ಬಲು ಸಾಗತಿ ಎಂಬುದಕ್ಕೆ ಸಂಶಯ ಛಲದೊಳುತ್ತವ ಸರಿ ಬಲಯುತರ್ಯಾರೈ ಬಲು ಸಾಗತಿ ಎಂಬುದಕ್ಕೆ ಸಂಶಯ. ಹೊಳಿರಿ ಕರ್ಪೂರ ದೇಶ ಮೆಚ್ಚಲೇಬೇಕು ಪುಣ್ಯಾತ್ಮ. ಬಂದ ಸಂದರ್ಭದಲ್ಲಿ ಯಥೋಚಿತವಾದಂತಹ ಸತ್ಕಾರವನ್ನು ನೀನು ಮಾಡಿ ನನ್ನನ್ನು ಸಂತುಷ್ಟಗೊಳಿಸಿದವ ನೀನಿದ್ದೀಯ. ಕರ್ತವ್ಯ ಅಲ್ವೇ ಅದು. ಲೋಕಮುಖದಲ್ಲಿ ನಿನ್ನನ್ನು ನೋಡಿ ಕಲಿಯಬೇಕು, ಹಿರಿಯರಿಗೆ ಹೇಗೆ ಗೌರವ ಸೂಚಿಸಬೇಕು ಎನ್ನುವುದಾಗಿ ಆ ಇಳೆಯಲ್ಲಿ ಸಂತೋಷಗೊಂಡವ ನಾನಿದ್ದೇನೆ. ಆಗಲಿ. ಈಗ ನಿನ್ನ ಕುರಿತಾಗಿಯೇ ಯೋಚಿಸುವುದು ಪುಣ್ಯಾತ್ಮ. ಏನದು? ನೀನೇ ಹೇಳಿದ ಹಾಗೆ 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ನಾನು. ಈಗ ಇಲ್ಲಿರ್ತೇನೆ, ಇನ್ನೊಂದು ಗಳಿಗೆಯಲ್ಲಿ ಮತ್ತೊಂದೆಡೆಯಲ್ಲಿ ಇರ್ತೇನೆ. ಅಲ್ವೇ? ಹೀಗೆ ಸಂಚರಿಸ್ತಾ ಇರುವಂತಹ ಹೊತ್ತಿನಲ್ಲಿ ಪುಣ್ಯಾತ್ಮ ನಿನ್ನ ಕುರಿತಾಗಿ ಯೋಚಿಸುವುದು ನಾನು. ಯಾವುದನ್ನು? ಅಪ್ಪಪ್ಪ, ಎಲ್ಲಿ ನೋಡಿದ್ರು, ಯಾರ ಬಾಯಲ್ಲಿ ನೋಡಿದ್ರು ನೀನೇ. ಅಂದ್ರೆ ಅಷ್ಟು ಸಣ್ಣ ವಸ್ತು ನಾನು ಅಲ್ಲಪ್ಪ, ಅಷ್ಟು ವಿಶೇಷತೆ ನಿನ್ನ ಕುರಿತಾಗಿ. ನನ್ನ ಕುರಿತಾಗಿ ಪ್ರಚಾರ. ಹೌದು. ಇನ್ನೊಂದು ನಾಡಿಗೆ ಹೋದಂತ ರಕ್ತಜಂಗಾಕ್ಕನಿಗೆ ಜೋಡೇ ಇಲ್ಲ. ಯಾವ ಅಲ್ಲ ಪುಣ್ಯಾತ್ಮ, ಅಂದ್ರೆ ನಿನಗೆ ಸರಿಸಮನಾದ ವ್ಯಕ್ತಿಗಳಿಲ್ಲ, ಜೋಡಿ ಇಲ್ಲ, ಪ್ರತಿಸ್ಪರ್ಧಿ ಇಲ್ಲ. ಆಮೇಲೆ ಮತ್ತೊಂದೆಡೆಗೆ ಹೋದೆ ನಾನು. ಇನ್ನು ಭಾವಚಿತ್ರ ಇಟ್ಟಿದ್ದಾರೆ, ಹೂಮಾಲೆ ಹಾಕಿದ್ದಾರೆ, ಊದುಬತ್ತಿ ಹಚ್ಚಿ ಆರತಿ ಮಾಡ್ತಾ ಇದ್ದಾರೆ. ಎಂತ ಹೆಣ ಬಿದ್ದಿದೆಯಂತ ಅಲ್ಲವ, ನಿನ್ನನ್ನು ದೇವರೋಪಾದಿಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಓಹೋ, ಹಾಗೆ. ಆಗ ನನಗೆ ಆಶ್ಚರ್ಯ ಆಯ್ತು. ಏನು? ಆ ರೀತಿಯಲ್ಲಿ ನಿನ್ನನ್ನು ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ ಅಂತ ಆದ್ರೆ ಇವನ ವಿಶೇಷತೆ ಏನಿರಬಹುದು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದೆ ನಾನು. ಅವ್ರು ಹೇಳಿದ್ದೆ ಕಡಿಮೆ ಆಯ್ತು ಇಲ್ಲಿ ನೋಡಿದ್ರು. ಅಂದ್ರೆ ಅದಕ್ಕೂ ಮಿಗಿಲಾಗಿ ಇದೆ ಪುಣ್ಯಾತ್ಮ. ಓಹೋ, ನಾರದ್ರೆ ಏನಾದ್ರೂ ಸ್ವಲ್ಪ ಕುಡಿತೀರೋ? ಈಗ ಬೇಡ, ಆಮೇಲೆ ಬೇಕಿದ್ರೆ ಹೋಗುವಾಗ ಕುಡ್ಕೊಂಡು ಹೋಗಲೇಬೇಕು ನೀವು. ಗೊತ್ತು ನನಗೆ, ಯಾಕೆಂದ್ರೆ ಸಂತೋಷಭರಿತನಾದಂತ ನೀನು ಕುಡಿಸದೆ ಹೋಗುದಿಲ್ಲ ಎನ್ನುವುದಾಗಿ. ಇಲ್ಲಿಗೆ ಬಂದ ಮೇಲೆ ಬಿಡ್ಲಿಕ್ಕುಂಟು. ಹಾಗೆಲ್ಲ ನೋಡ್ತಾ 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 ಇದ್ದಾಗ ನಿನ್ನ ವೈಭವವನ್ನು ನೋಡಬೇಕು ಎನ್ನುವಂತ ಅನ್ನಿಸುವುದು ನನಗೆ. ಆದ್ರೆ ಒಂದು ಸಮಸ್ಯೆ ಪುಣ್ಯಾತ್ಮ. ಯಾವುದು? ಒಂದು ಆದರಾಗಲಿಪುದೊಂದು ಆದರಾಲಿಪುದೊಂದು ನಿನಗಾದಿಯೊಳೀರ್ಪುದು ಕುಂದೋ ನಿನಗಾದಿಯೊಳೀರ್ಪುದು ಕುಂದೋ ಮೋದದೊಳೆಣಿಸಿ ಧರೆಯಾಳುವೆ ಮೋದದೊಳೆಣಿಸಿ ಧರೆಯಾಳುವೆ ಬಾಧಕರಿರುವರು ಬಗಳ ಗರ್ವದೊಳು ಮೋದದೊಳೆಣಿಸಿ ಧರೆಯಾಳುವೆ ಬಾಧಕರಿರುವರು ಬಹಳ ಗರ್ವದೊಳು. ಆದರೆ ಈ ಧರೆಯ ಕಡ್ಡ ಬಂತು ಸ್ವಾಮಿ. ಬಲವಾದ ಉದ್ದೇಶ ಉಂಟು. ಯಾವುದು? ವ್ಯವಸ್ಥಿತವಾದಂತ ಆಡಳಿತವನ್ನು ನೀನು ಕೊಟ್ಟಿದ್ದೀಯಾ, ವೈಭವದಿಂದ ಮೆರೆದಾಡ್ತಾ ಇದ್ದೀಯಾ. ಪುಣ್ಯಾತ್ಮ, ಹಿಂದಿನ ಯಾವುದು ತಿಳುವಳಿಕೆ ನಿನಗಿಲ್ವಲ್ಲ. ಯಾಕೆ? ನಾನು ಯೋಚಿಸುವುದು ಇಷ್ಟೆಲ್ಲ ವೈಭವ ನಿನಗಿದ್ರು ಕೂಡ ಇದ್ರು ಆದಿಯಲ್ಲಿ ಒಂದು ಕುಂದುಂಟು ನಿನಗೆ. ನನಗೆ ನನ್ನನ್ನ ಎತ್ತಿ ಹೊಂಡಕ್ಕೆ ಹಾಕ್ಬಿಟ್ರಲ್ಲ ನೀವು. ಹಾಗಾಗಲಿಲ್ಲ. ಎಲ್ಲವುದರಲ್ಲಿ ಪರಿಪೂರ್ಣ ನೀನು. ಮಾತೇ ಇಲ್ಲ. ಆದರೆ ಒಂದು ಕುಂದುಂಟು. ನನಗೂ ಒಂದು ಕುಂದುಂಟು. ಅರಿವಿಲ್ಲದೆ ಹೋದ ನಾರದರೆ ಏನಾದ್ರೂ ಹೇಳಿದ್ರಾಗ್ಲಿಕ್ಕಿಲ್ಲ. ಸರಿಯಾದ ಕಾರಣವನ್ನ ಸಾಕ್ಷಿಯನ್ನು ಕೊಟ್ಟು ತಾವು ಹೇಳಬೇಕಾಗುತ್ತದೆ. ಎಲ್ಲಿ ಕುಂದು, ಯಾವಾಗ ಕುಂದು, ಯಾರಿಂದ ಕುಂದು, ಎಷ್ಟು ಕುಂದು ಕೇಳಯ್ಯ ಖಳಕು ಮೂಲರಾಯ ಕೇಳಯ್ಯ ಖಳಕುಲರಾಯ ನಿನ್ನ ಮೂಲ ಸಂಗತಿ ಗುಣಶೀಲ ನಿನ್ನ ಮೂಲ ಸಂಗತಿ ಗುಣಶೀಲ ಕುಳದಗೀಗ ಮಾತ್ರ ದೇಶವನಾಳುವ ಕೂಳನಗೀಗ ಮಾತ್ರ ದೇಶವ
ನನ್ನಪ್ಪ ಸತ್ತದ್ದಲ್ವ? ನಿನ್ನಪ್ಪ ಜೊತೆಯಲ್ಲಿರ್ಬೇಕು ಅಂತಾದ್ರೆ ಒಂದು ಅಪ್ಪ ಬದುಕಿರ್ಬೇಕು, ಅಥವಾ ನಾ ಸಾಯ್ಬೇಕು, ಅಪ್ಪನ ಜೊತೆ ನಾ ಇರ್ಬೇಕು ಅಷ್ಟೇನು. ಹಾಗಲ್ಲ ಪುಣ್ಯ, ನಾ ಸಾಯುವ ಪ್ರಶ್ನೆ ಉಂಟಾ ಸ್ವಾಮಿ? ನೀನು ಸಾಯುವವನಲ್ವೇ ಅಲ್ಲ. ಆ ನೆಲೆಯಲ್ಲಿಯೇ ನಿನ್ನ ಕುರಿತಾಗಿ ಇಷ್ಟು ಹೊಗಳುವುದಕ್ಕೆ ಮುಂದಾದ್ದು. ಆ ರೀತಿ ಸಾಧನೆಯನ್ನು ನೀನು ಮಾಡಿದ್ದೀಯ. ಆದ್ರೆ ಅಪ್ಪ ಜೊತೆಯಲ್ಲಿ ಇಲ್ಲ ಎನ್ನುವುದು ನನಗೆ ಗೊತ್ತುಂಟು. ಅಪ್ಪ ಸತ್ತಿದ್ದಾನೆ. ನಿನ್ನ ಅಪ್ಪ ಹೇಗೆ ಸತ್ತ? ಆಯುಷ್ಯವನ್ನು ತೀರಿ ಸತ್ತದ್ದು. ತಪ್ಪು ಕಲ್ಪನೆ ನಿನ್ನದು. ತಪ್ಪು. ನಿನ್ನಪ್ಪ ಆಯುಷ್ಯ ತೀರಿ ಸತ್ತದಲ್ಲ, ಮತ್ತೆ ಅರ್ಧ ಆಯುಷ್ಯದಲ್ಲೇ ನಿನ್ನ ಅಪ್ಪ ಸತ್ತಿದ್ದಾನೆ. ನನ್ನಪ್ಪನ ಆಯುಷ್ಯ ಅರ್ಧ ಅಕಾಲಿಕವಾದ ಮರಣಕ್ಕೆ ಗುರಿಯಾದದ್ದು. ಯಾರಿಂದ ಆದದ್ದು? ಯಾರಿಂದ? ಮಾತ್ರಾದ ಅಧಿಕಾರಿ ಭದ್ರಸೇನ ಎನ್ನುವ ಆತ ನಿಮ್ಮ ನಾಡಿನ ಮೇಲೆ ದಾಳಿ ಇಡುವ ಮುಖೇನವಾಗಿ ನಿಮ್ಮ ಅಪ್ಪನನ್ನ ಅರ್ಧ ಆಯುಷ್ಯದಲ್ಲಿ ಕೊಂದಿದ್ದಾನೆ. ಪುಣ್ಯ. ನನಗೆ ಮೊದಲೇ ಗೊತ್ತು. ಅದು ಹೇಗೆ ಅಂತ ಗೊತ್ತಿರಲಿಲ್ಲ. ನಾನು ಸಣ್ಣವರಿದ್ದಾವಾಗಲೇ ಅವರು ತೀರಿಕೊಂಡದ್ದು. ನಾನು ಬಹುಶಃ ತಿಳಿದದ್ದು ಹೀಗೆ, ಆಯುಷ್ಯ ಕಳೆಯಿತು, ನನ್ನಪ್ಪ ಸತ್ತೇ ಹೋದ್ರು, ಅಲ್ಲ ಯಾವುದೋ ಒಂದು ರೋಗಕ್ಕೆ ಗುರಿಯಾದ್ರು ಅಂತ ನಾನು ಭಾವಿಸಿದ್ದೆ. ಗೊತ್ತಾಯ್ತಾನೆ. ಆದ್ರೆ ನನ್ನಪ್ಪ ನನ್ನ ಕೊಂದದ್ದು ಆ ಭದ್ರಸೇನ. ಮಾತ್ರಾದ ಅಧಿಕಾರ ಕೀಳು ಬಲ ಬಂದು ನಿನ್ನ ಅಪ್ಪನ ಕೊಂದಿದ್ದಾನೆ. ಕೊಂದದ್ದಷ್ಟೇ ಅಲ್ಲ ಪುಣ್ಯಾತ್ಮ, ಇಲ್ಲಿದಿಷ್ಟೇ ಇದ್ದದಲ್ಲ, ನಾನು ನೋಡಿದ್ದೇನೆ ಶೋಣಿತಾಪುರ. ಸ್ವಾಮಿ, ಎಲ್ಲವನ್ನ ತುಂಬಿಕೊಂಡು ಹೋಗಿದ್ದಾನೆ. ಈ ಸತ್ಯವನ್ನ ನಾವು ಸಣ್ಣವರಿರುವಾಗ ಯಾರೂ ತಿಳಿಸಲಿಲ್ಲ. ಬಹುಶಃ ಬೆಳೆಯುವ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಎನ್ನುವ ಉದ್ದೇಶಕ್ಕಾಗಿ ಬೆಳೆದ ಮೇಲೆ ಯಾರು ತಿಳಿಸುವ ಧೈರ್ಯವನ್ನು ಮಾಡಲಿಲ್ಲ. ವಿಷಯ ನನಗೊತ್ತಾಯ್ತು ಅಂತಾದ್ರೆ ನೀನು ಸಣ್ಣವಂತಾಯ್ತು, ಆಮೇಲೆ ನಿನ್ನ ಕಂಡವ್ರಿಗೆ ಭಯ ಆಯ್ತು ಹೇಳುವುದಕ್ಕೆ. ಪರಿಣಾಮ ಎಲ್ಲಿಯಾದ್ರೂ ಘೋರವಾಗಿ ಹೋಗುತ್ತದೆ ಅಂತ ಭಾವಿಸಿದ್ರು ಇರಬಹುದು. ಸಕಾಲದಲ್ಲಿ ಬಂದು ಸರಿಯಾದ ಸೂಚನೆಯನ್ನು ಕೊಟ್ಟಿದ್ದಿ. ಭದ್ರಸೇನೇ ನಿನ್ನ ಅಪ್ಪ ಕುಂಭದಾನವನ್ನು ಕೊಂದದ್ದು. ಮಾತ್ರಾದ ಹೊಣೆಗಾರಿಕೆಯನ್ನು ಈಗಲೇ ಹೋಗಿ ಬರ್ತೇನೆ. ಎಲ್ಲಿಗೆ ಹೊರಟೆ ನೀನು? ಭದ್ರಸೇನನ್ನು ಕೊಲ್ಲಿಕ್ಕೆ. ಮಾತ್ರಾ ದೇಶಕ್ಕೆ? ಹೌದು. ಅವ ಇದ್ರಲ್ಲ. ನಿಮಗೆ ಇವತ್ತು ತಲೆ ತಿನ್ಲಿಕ್ಕೆ ಬೇರೆ ಯಾರು ಸಿಗ್ಲಿಲ್ವ ಸ್ವಾಮಿ? ಯಾಕೆ? ನಾನೇ ಸಿಕ್ಕಿದ್ದ. ನನ್ನಪ್ಪ ನನ್ನ ಕೊಂದದ್ದು ಭದ್ರಸೇನ. ಈಗ ಅಪ್ಪ ಸತ್ತಿದ್ದಾನೆ, ಅಪ್ಪನನ್ನ ಕೊಂದಂತಹ ಭದ್ರಸೇನನೂ ಸತ್ತಿದ್ದಾನೆ. ಮತ್ತೀಗ ಆ ವಿಷಯ ಎಲ್ಲ ಯಾಕೆ ಹೇಳಿ ಕೆಳಗ್ತಾ ಇದ್ದೀರಿ? ಹೇಳಲೇಬೇಕಾದ ಒಂದು ವಿಷಯ ಉಂಟು. ಅಲ್ಲಿಂದಲ್ಲಿಗೆ ಆಯ್ತಲ್ಲ ಹೊಂದಾಣಿಕೆ. ಅಲ್ಲಿಂದಲ್ಲಿಗೆ ಆಯ್ತು ಅಂತಾದ್ರೆ ನಿನ್ನ ಅಪ್ಪನನ್ನು ಕೊಂದವ ಅವ, ಆದ್ರೆ ಅವನನ್ನು ಕೊಂದವ ನಿನ್ನ ಅಪ್ಪ ಅಥವಾ ನಿನ್ನ ಸಂತಾನ ಅಲ್ಲವಲ್ಲ. ಹಾಗೆ ಅವ್ರು ಏನೂ ಅಲ್ಲ ಎನ್ನುವುದಾಗಿ ನಿನ್ನ ತಿಳಿಯಬಾರದು. ಯಾಕೆ ಗೊತ್ತಾ? ಅವನಿಗೆ 7 ಜನ ಮಕ್ಕಳಿದ್ದಾರೆ. ಚಂದ್ರಸೇನ, ಜಯಸೇನ ಎನ್ನುವವರು ಪ್ರಬಲರಾಗಿದ್ದಾರೆ, ಬಲಾಢ್ಯರಾಗಿದ್ದಾರೆ. ಯಾರನ್ನೂ ಜಯಿಸ್ತೇನೆ ಎನ್ನುವ ಹುಮ್ಮಸ್ಸಿನಿಂದಿದ್ದವರು. ಈಗ ನಿನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಾದ್ರೆ ಆ ವೈರಿಶೇಷನ್ನು ಮುಗಿಸಬೇಕೋ ಬೇಡ ಹೇಳು? ಮುಗಿಸಬೇಕು. ಹೌದಾ? ಬೆಳೀಲಿಕ್ಕೆ ಬಿಡಬಾರ್ದು. ಈಗ ನಿಮಗೆಲ್ಲ ಏನಾಗಿದೆ ಕೇಳಿದ್ರೆ, ಅಧಿಕಾರ ಸಿಕ್ಕಿತ್ತು ಎಂಬಲ್ಲಿಗೆ ಸಣ್ಣ ಪುಟ್ಟ ವಿಷಯಗಳು ಮರೆತು ಹೋಗ್ತದೆ, ತಿಳುವಳಿಕೆಗೆ ಬರುವುದಿಲ್ಲ. ಅದು ಹೊಣೆಗಾರಿಕೆ ದೊಡ್ಡದಾದ ಮೇಲೆ ಹಾಗೆ ಅಲ್ವ? ಆ ನೆಲೆಯಲ್ಲೇ ನಿನ್ನ ಸೂಚಿಸ್ತಾ ಇದ್ದು. ಆ ಚಂದ್ರಸೇನ ಜಯಚಂದ್ರನ್ನು ಮುಗಿಸಿದೆ ಎಂಬಲ್ಲಿಗೆ ನಿನ್ನ ಅಪ್ಪನ ಆತ್ಮಕ್ಕೆ ಶಾಂತಿ. ಯಾವ ಲೆಕ್ಕ ಅವರು? ಚಂದ್ರಸೇನ ಜಯಸೇನರು ದುರ್ಬಲ ಅರಸನನ್ನು ಕೊಲ್ಲುವುದಲ್ಲ, ಅಂತ ಉರಿಸಿದ್ರೆ ಹಾರು ಹೋಗಬೇಕು. ಹಾಗ ತಿಳಿಲೇಬೇಡ. ಯಾಕೆ? ಪ್ರಬಲರವರು ಎಲ್ಲ ವಿದ್ಯೆಯನ್ನ ಬಲ್ಲವರಿದ್ದಾರೆ, ಅವರನ್ನು ಎದುರಿಸುವುದು ಅಷ್ಟು ಸುಲಭ ಅಂತ ಭಾವಿಸಿದೆಯಾ ನಾನು? ನೀವು ಅವ್ರ ವಿಷಯ ಅಷ್ಟ ಮಾತ್ರ ತಿಳಿದದ್ದು, ನಾನೇನು ಅಂತ ನೀವು ತಿಳಿಲಿಲ್ಲ. ಏನು ಅಂತ ನಿನ್ನ ಅಪ್ಪ ಕೊಂದಾಗ ವರವ ಪಡೆದಿಹೆ ಈಶಾನಿಂದಲೇ, ತರಯ ಯೋನಿಜರಿಂದ ನನ್ನ ಪಾಲಿಗೆ ಸಾವಿಲ್ಲ. ಈ ಪೃಥ್ವಿಯಲ್ಲಿ ಅಯೋನಿಜನೊಬ್ಬ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯ ಇಲ್ಲ. ಹೇಗೆ ಅದು ಅಸಾಧ್ಯವೋ ಅದೇ ರೀತಿಯಾಗಿ
ಈ ರಕ್ತಜಂಗನ ಸಾವೆನ್ನುವುದು ಅಸಂಭವನೀಯವಾದದ್ದು. ಲೋಕದಲ್ಲಿ ನಾನೊಬ್ಬ ಅಜೇಯ, ಅಂತದ್ರಲ್ಲಿ ಅವರನ್ನು ಗೆಲ್ಲಿಕ್ಕೂ ಕೊಳ್ಳಿಕ್ಕೂ ನನಗೆ ಕಷ್ಟವ. ಅಲ್ಲ ಪುಣ್ಯಾತ್ಮ, ನನಗೆ ಈ ವಿಚಾರ ತಿಳಿದೇ ಇಲ್ಲ. ವರಬಲಾನ್ವಿತನಾಗಿ ಮೆರೆದಾಡ್ತಾ ಇದ್ದವ ನೀನು ಎನ್ನುವುದಾಗಿ. ನಿಮಗೆ ವರ ಉಂಟು ಅಂತ ಆದ್ರೆ ಚಂದ್ರಸೇನ ಜಯಚಂದ್ರ ಇಬ್ಬರಲ್ಲ, 1000 ಮಂದಿ ಬಂದ್ರೆ ಏನು ಮಾಡುವುದಕ್ಕೂ ಸಾಧ್ಯತೆ. ನಿಮಗೆ ಲೋಕದ ಮೂಲೆಯಲ್ಲಿ ಇದ್ದದ್ದೆಲ್ಲ ಗೊತ್ತಾಗ್ತದೆ, ಈ ಮೇಲಿದ್ದದ್ದು ಕಾಣುವುದೇ ಇಲ್ಲ ನಿಮಗೆ. ಮೇಲಿದ್ದದ್ದು ನಿನ್ನ ಬಾಯಿಂದ ಈಗ ಪ್ರಕಟ ಆಯ್ತಲ್ಲ, ಈಗ ನನಗೆ ಭರವಸೆ ಮೂಡಿತು. ಸರಿ, ಆದ್ರೆ ಇನ್ನೂ ಒಂದು ವಿಚಾರ ಪುಣ್ಯಾತ್ಮ. ಏನು? ಅಲ್ಲಿ ಇಲ್ಲಿರುವಂತ ಎಲ್ಲ ಮುತ್ತು ರತ್ನ ವೈಡೂರ್ಯವನ್ನೆಲ್ಲ ಕೊಂಡೊಯ್ದಿದ್ದಾರೆ. ಅದೇ ನೋಡುದು, ಇಷ್ಟು ಕಡಿಮೆ ಆಯ್ತು ಯಾಕೆ ಇಲ್ಲಿ ಅಂತ. ಕಡಿಮೆ ಆಗುವುದಕ್ಕೆ ಕಾರಣ ಪೊಂಡಿ ಎಲ್ಲ ತುಂಬಿಕೊಂಡು ಹೋದದ್ದು. ಇಲ್ಲಿಂದ ತಕೊಂಡು ಹೋಗಿ ಅಲ್ಲಿ ತುಂಬಿಸಿದ್ದು, ಮೆರೆದಾಡ್ತಾ ಇದ್ದದ್ದು. ಅದನ್ನೆಲ್ಲ ಇಲ್ಲಿಯೇ ಬರುವ ಹಾಗೆ ಮಾಡಿದೆ. ಇನ್ನೂ ಒಂದು ವಿಚಾರ. ಏನು? ಮದುವೆ ಆಗಿದೆ ನಿನಗೆ? ಅದೊಂದು ಆಗಲಿಲ್ಲ ನೋಡಿ, ಎಷ್ಟು ವರ್ಷ ನೋಡಿದೆ. ನಿನ್ನ ಮುಖ ನೋಡಿದಾಗಲೂ ನನಗೆ ಅಯ್ಯೋ ಅನಿಸುವುದು. ಎಲ್ಲದರಲ್ಲಿ ಪರಿಪೂರ್ಣನಿದ್ದರೂ ಕೂಡ ಆ ಒಂದು ವಿಭಾಗದಲ್ಲಿ ಸಣ್ಣ ಕೊರತೆ ಉಂಟಲ್ಲ. ಕೊರತೆ ಅಂದ್ರೆ ಕೊರತೆ ಕೊಡುವುದಿಲ್ಲ ಅಂತಲ್ಲ, ನಮಗಾಗುವುದು ಸಿಗಬೇಕಲ್ಲ, ಒಪ್ಪಬೇಕಲ್ಲ, ಅದನ್ನು ನಾನು ನೋಡಿ ಧೈರ್ಯ ಮಾಡಬೇಕಲ್ಲ. ಅದನ್ನು ನಾನು ನೋಡಿ ಆಯ್ತು. ಈಗ ಅಂದ್ರೆ ಈ ವರ್ಷ ಈ ಉದ್ಯೋಗ ಪ್ರಾರಂಭ ಮಾಡಿದೆ ಅಂತ ಅಂದ್ರೆ ಗಂಡು ಹೆಣ್ಣು ಮಾತುಕತೆಗೆ ಅಲ್ಲವ, ಎಲ್ಲರ ಕುರಿತಾಗಿ ಅಲ್ಲ, ನಿನ್ನ ಕುರಿತಾಗಿ ನೋಡಿದ್ದೇನೆ ಅಂತ ಹೇಳುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ಆ ಚಂದ್ರಸೇನನ ಮಡದಿಯಾಗಿರುವಂತಹ ಸತ್ಯಶೀಲೆ ಅಪ್ಪಟ ಸುಂದರಿ ಇದ್ದಾಳೆ. ಈಗ ಅವ್ರು ಹೋಗಿ ಅವರನ್ನು ಮುಗಿಸ್ತೀಯ, ನನಗೆ ಭರವಸೆ ಉಂಟು. ಮುಗಿಸಿದ ಬಳಿಕ ಅವಳನ್ನು ಕರೆದುಕೊಂಡು ಬಂದು ನೀನು ಮದುವೆ ಆದೆ ಅಂತ ಆದ್ರೆ ನಿನಗೆ ವಿವಾಹ ಭಾಗ್ಯವು ಸಿಕ್ಕಿದಾಗ ಆಯ್ತಲ್ಲ. ನಾವು ಬಯಸಿದ್ರೆ ಹಾಗೆ ನಿಮ್ಮ ಶ್ರೇಯಸ್ಸನ್ನೇ ಬಯಸುವುದು. ಯಾರಾದ್ರೆ ನಿಮಗಂತೂ ಮದುವೆ ಇಲ್ಲ, ನಮಗಿಲ್ಲಪ್ಪ. ಆದ್ರೆ ಆಗುವವರಿಗೆ ನಾವು ಅನುಕೂಲ ಮಾಡ್ಕೊಡ್ಬೇಕಲ್ಲ. ನೋಡಿ ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು. ನಾನು ಆದಿತ್ತು ಎಂದ ಆ ಕ್ಷಣ ಏನೇ ಆಗ್ಲಿ ಅವ್ರನ್ನ ಆದಷ್ಟು ಪ್ರಯತ್ನ ಮಾಡಿ ಮೇಲೆ ಹಾಕುವ. ಅನರ್ಘ್ಯ ರಕ್ತದಂತಿದ್ದವಳು ಚಂದ್ರಸೇನನ ಮಗಳಾದಂತಹ ಮಡದಿಯಾದಂತಹ ಸತ್ಯಶೀಲೆ. ಆ ಚಂದ್ರಸೇನನನ್ನ ಕೊಂದು ಅವಳನ್ನ ಎಳೆತಂದು ನಾ ಮದುವೆ ಆದೆ ಅಂತಾದ್ರೆ ನನ್ನ ವೈಭವಕ್ಕೆ ಎಣೆ. ವಾಮಭಾಗ ತುಂಬುತ್ತು ಎಂದಲ್ಲಿ ಮತ್ತೆ ಮಾತೇ ಇಲ್ಲ. ಮತ್ತೆ ಜೋಡಿ ಅಂದ್ರೆ ಜೋಡಿ ಅಂದ್ರೆ ಜೋಡಿ. ನಾರಾದ್ರೆ ಒಂದು ಮಾತು. ಏನು? ಸತ್ಯಶೀಲೆ ಯಾರು ಅಂತ ಹೇಳಿದ್ರೆ ಚಂದ್ರಸೇನನ ಮಡದಿ. ನಾನೀಗ ಹೋಗಿ ಕೊಲ್ಲುವುದು ಯಾರನ್ನಂತ ಹೇಳಿದ್ರೆ ಚಂದ್ರಸೇನನನ್ನು. ನಾ ಚಂದ್ರಸೇನನನ್ನ ಕೊಂದ್ರ ಸತ್ಯಶೀಲೆ ಏನಾಗುತ್ತಾಳೆ? ಮುಂಡೆಯಾಗುತ್ತಾಳೆ. ನಾ ಅವಳನ್ನ ಮದುವೆ ಆದ್ರೆ ನಾನೇನಾಗ್ತೇನೆ? ಮುಂಡೆ ಗಂಡ ಆಗ್ತೀಯ. ನೀವು ಧರ್ಮಕ್ಕೊಂದು ನನ್ನನ್ನು ಅದು ಮಾಡುವ ಯೋಚನೆಯ ಏನು? ನಾನು ವಿಧವಾಪತಿಯಾಗಬೇಕೆ? ಇಲ್ಲಪ್ಪ, ಅಲ್ಲ ಆಗಬಾರ್ದು. ಯಾಕೆ ಕೇಳುದ? ಈಗ ಅದೊಂದು ನಿನ್ನಿಂದಲೇ ಆಗ್ಲಿ. ಇದುವರೆಗೆಲ್ಲ ಕಲ್ಯಾಣ ಭಾಗ್ಯವನ್ನು ಕೊಡುವುದಕ್ಕೆ ರಕ್ತಜಂಗನೇ ಮೂಲ ಕಾರಣ ಅಂತ ಆಗಬಾರ್ದು ಅಂತ ಉಂಟು. ಇನ್ನೂ ಒಂದು ಹೇಳ್ತೇನೆ ಕೇಳು. ಈ ಧರಣಿಯನ್ನ ಹೆಣ್ಣಿಗೆ ಹೋಲಿಸಿದ್ದಾರೆ, ಹೌದಾ? ಹೌದಾ? ಹೌದು. ಒಬ್ಬ ಅಧಿಕಾರದಲ್ಲಿರುವಂತ ಹೊತ್ತಿನಲ್ಲಿ ಧರಣಿ ಪತಿ ಅಂತ ನಿನ್ನನ್ನು ಕರೀತಾರೆ. ನೀನು ಅಳಿದ ಬಳಿಕ ಅದು ಮದುವೆ ಆಗ್ತದ? ಅದಾಗುದಿಲ್ಲ. ಅದೆಲ್ಲ ನಮ್ಮೊಳಗೆ ಇಟ್ಟುಕೊಳ್ಳುವಂಥದ್ದು. ಆ ನೆಲೆಯಲ್ಲಿ ಇದಿಷ್ಟು ಕೆಲಸ ಮಾಡಿದ್ರೆ ನೀನು ಆದಷ್ಟು ಬೇಗ ಮೇಲೆ ಹೋಗ್ತೀನಿ. ಮಾಡ್ತೇನೆ, ನನಗಾಗೆ ಮಾಡ್ತೇನೆ ಸ್ವಾಮಿ. ಈಗ ಹೋಗಿ ನೀವು, ಯಾಕಂದ್ರೆ ನಾನು ಹೊರಟೆ ಇಲ್ಲಿ. ನಾನು ಇಲ್ಲುದಿಲ್ಲಪ್ಪ. ನಾನು ಹೋಗಿ ಆದಷ್ಟು ಬೇಗ ಮತ್ತೆ ಇಲ್ಲಿಗೆ ಬರ್ತೇನೆ. ನಾ ಬರುವಾಗ ನನ್ನ ವೈಭವಗಳನ್ನೆಲ್ಲ ಕಾಣುವುದಕ್ಕೆ ನೀವು ಬರಲೇಬೇಕು. ನೀನು ಬರುವ ಪೂರ್ವದಲ್ಲೇ ನಾನು ಇಲ್ಲಿ ಇರ್ತೇನೆ. ಆಯ್ತು. ಬಲಿಷ್ಠವಾದಂತಹ ಸುರ ಸೇನೆಯನ್ನೆಲ್ಲ ಒಡಗೂಡಿಕೊಂಡು ಸಾಗುತ್ತೇನೆ ಮಾತ್ರ. ಬಂದಿದ್ದಾನೆ ಎನ್ನುವುದಾಗಿ ತಿಳಿದಿರುವಂತಹ ವಿಚಾರ ಕೈ ಕಟ್ಟಿ ಕುಳಿತುಕೊಳ್ಳಬೇಕೆ ಸಾಧ್ಯವಿಲ್ಲ. ತಮ್ಮನನ್ನ ಕೂಡಿಕೊಂಡು
ಎನ್ನುವಂತಹ ಸದುದ್ದೇಶದಿಂದ ಈ ಮಾತ್ರ ಪುರವನ್ನು ಪ್ರವೇಶ ಮಾಡಿದವರು ನೀನು. ಒಳ್ಳೆ ಮಾತಿನಿಂದ ಬಿಟ್ಟು ಹೋದರೆ ಒಳಿತು. ಪಡೆದ ಬಿಸಿಲು ಮರುಳಗೆ ನಿನ್ನಯ್ಯ ಏ ಮರುಳೆ ಮರುಳಗೆ ನಿನ್ನಯ್ಯ ಎನ್ನ ಹಿರಿಯರನ್ನು ಸಂಹರಿಸಿ ಬಹುಪರಿ ಒಮ್ಮದು ಭಯದಂತೆ ಬಯಕೆ ಯಾವುದೇ ಪೂರ್ವದ್ವೇಷ ಇಲ್ಲ ಅಂತ ಹೇಳಬೇಡ. ಯಾಕೆಂದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ನಮ್ಮ ಹಿರಿಯವರ ಮಧ್ಯದಲ್ಲಿ ನಡೆದಂತಹ ಘಟನೆ ಅದು. ಹಳೆ ಕತೆ. ನನ್ನ ಅಪ್ಪನಾದಂತಹ ಕುಂಭದಾನವನನ್ನ ನಿನ್ನ ಅಪ್ಪನಾದಂತಹ ಭದ್ರಸೇನ ಕೊಂದು ಕಳೆದಿದ್ದಾನೆ. ಆ ಸೇಡನ್ನ ತೀರಿಸುವುದಕ್ಕಾಗಿ ಈ ಕಡೆಗೆ ನಾನು ಬಂದದ್ದು. ಇವತ್ತು ಸಂಧಾನದ ಪ್ರಕ್ರಿಯೆಗೆ ನೀ ಮುಂದಾದರೂ ಕೂಡ ಅದಕ್ಕೆ ನಾನು ಒಪ್ಪುವುದಿಲ್ಲ. ಸಂಗ್ರಾಮದಲ್ಲಿ ಆ ಸೇಡನ್ನ ತೀರಿಸುವುದಕ್ಕಾಗಿ ನಿನ್ನ ತಲೆಯಲ್ಲಿ ಅಂತೂ ನನ್ನ ವೈರಿಶೇಷ ನಾಶ ಆದ ಹಾಗಾಯಿತು. ಹೋ ಕಾಣಬಾರದೆ ಮುತ್ತು ರತ್ನ ಹವಳ ಮರಕತ ವಜ್ರ ವೈಡೂರ್ಯಗಳು ಅದನ್ನೆಲ್ಲ ನಾ ತಂದಿರುವಂತಹ ಬಂಡಿಯಲ್ಲಿ ತುಂಬಿಸಿಕೊಳ್ತೇನೆ. ಆ ಬಂಡಿಗೆ ಕುದುರೆ ಆನೆ ಒಂಟೆಗಳನ್ನ ಕಟ್ಟಿ ಎಳೆಸುತ್ತೇನೆ. ಹೌದು, ಇವಳೆಲ್ಲಿಗೆ ಹೋದ್ಲು? ನಾರದರು ಹೇಳಿದ ಹಾಗೆ ಅನರ್ಘ್ಯ ರತ್ನ ಸತ್ಯಶೀಲೆ ಮಾತ್ರ ಕಾಣಿಸುತ್ತಾ ಇಲ್ವಲ್ಲ? ಹೀಗಿರಬಹುದು. ಗಂಡನ ಮರಣದ ವಾರ್ತೆಯನ್ನ ಕೇಳಿದಂತಹ ಆಕೆ ನಾನು ಬದುಕುವುದಿಲ್ಲಂತ ಎಲ್ಲಿಯೋ ಕೆರೆಯೋ ಬಾವಿಯೋ ನೋಡಿರಬೇಕು. ಆಗ್ಲಿ, ಬದುಕಿದ್ರಷ್ಟೇ ನಮಗೆ ಬೇಕಾದದ್ದು. ಸತ್ರ ಹೋಗ್ಲಿ, ಹಾಳಾಗಿ ಹೋಗ್ಲಿ. ಆದಷ್ಟು ಬೇಗ ಇದನ್ನೆಲ್ಲ ಕೂಡಿಸಿಕೊಂಡು ಶೋಣಿತಾವನ್ನು ಪ್ರತಿಯೊಳು ಬೀಳುತ್ತಾಡುತ್ತ ಎಲ್ಲಿಗೆ ಹೋದೆ ಪ್ರಿಯ ಎಲ್ಲಿಗೆ ಹೋದೆ ಪ್ರಿಯ ಮೋಹನ ಕಾಯ ವಲ್ಲಭ ನೋಡಿದಮ್ಮಯ್ಯ ಮೋಗದ ಕಾಯ ವಲ್ಲಭ ನುಡಿದಮ್ಮಯ್ಯ ಖುಲ್ಲ ರಕ್ಕಸನ ಪರಿಯಲ್ಲವಗರಿತು ಖುಲ್ಲ ರಕ್ಕಸನ ಪರಿಯಲ್ಲವಗರಿತು ರಣದಲ್ಲಿ ದೇಗವ ಬಿಟ್ಟು ಎಲ್ಲಿ ಗಮನ ಕೈದೆ ರಣದಲ್ಲಿ ದೇಗವ ಬಿಟ್ಟು ಎಲ್ಲಿ ಗಮನ ಗೈದೆ ಎಲ್ಲಿಗೆ ಹೋಗುವುದೇ ಪ್ರಿಯ ಶಿವಲೇ ಶಿವಲೇ ಚಾರರಾಡಿದಂತಹ ಮಾತುಗಳನ್ನು ಸಹಿಸುವುದಕ್ಕಾಗುತ್ತಾ ಇಲ್ಲ. ಬಂದಂತಹ ರಕ್ಕಸನಲ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ನನ್ನವರು ಆ ರಕ್ಕಸನ ಮೋಸಕ್ಕೆ ಬಲಿಯಾಗಿ ಹೋದರಂತೆ. ಅದಲ್ಲ ಅಂತ ಆದ್ರೆ ಆ ರಕ್ಕಸ ಏನು, ಆ ರಕ್ಕಸನ ಮೋಸ ಏನು ಎನ್ನುವುದನ್ನು ಅರಿಯದೇ ಹೋದವರಲ್ಲ ನನ್ನವರು. ಆದರೆ ಅದೆಲ್ಲವನ್ನು ಅರಿತು ಕೂಡ ಅವನಲ್ಲಿ ಈ ಮೋಸಕ್ಕೆ ಒಳಗಾಗಿ ಬಿಟ್ಟರಲ್ಲ. ನಮ್ಮನ್ನ ಕಾಯುವ ದೈವವೂ ಕೂಡ ನಮ್ಮನ್ನ ಕೈ ಬಿಟ್ಟಿದ್ದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಆ ಗೂಢ ರಕ್ಕಸದಲ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಂಬುವುದಕ್ಕಾಗುತ್ತಾ ಇಲ್ಲ. ನಂಬಿದೆ ಅಂತಾದ್ರೆ ಮುಂದೆ ಬದುಕುವುದೇ ಹೇಗೆ ಅಂತಲೇ ಅರ್ಥ ಆಗುತ್ತಾ ಇಲ್ಲ. ನಾನು ನನ್ನವರು ಇಷ್ಟು ದಿನ ಬದುಕಿದ ಪರಿ ಹೇಗೆ, ಬದುಕಿದ ಬಗೆ ಹೇಗೆ ಅಂತ ಯೋಚಿಸಿದ್ರೆ ಮುಂದೇನು ಅಂತಲೇ ಅರ್ಥ ಆಗುತ್ತಾ ಇಲ್ಲ. ನನ್ನವರು ನನ್ನನ್ನು ಅರ್ಧ ದೇಹ ಅಂತ ತಿಳಿದುಕೊಂಡು ಬದುಕಿದವಳು ನಾನು. ಆದರೆ ಇನ್ನು ಅರ್ಧ ದೇಹವೇ ಇಲ್ಲವಾಗಿ ಹೋಯ್ತು ಅಂತಾದರೆ ನಾನು ಬದುಕಿ ಸಾಧಿಸುವುದಾದರೂ ಏನು? ಆ ರಕ್ಕಸನ ಆಡಳಿತಕ್ಕೆ ನಮ್ಮ ರಾಜ್ಯ ಒಳಪಟ್ಟಿತು ಅಂತಾದರೆ ಇಲ್ಲ. ಮಾನವನ್ನ ಕಳೆದುಕೊಂಡು ಬದುಕುವುದಕ್ಕಿಂತಲೂ ಪ್ರಾಣ ಕಳೆದುಕೊಳ್ಳುವುದೇ ಸರಿ. ನನ್ನವರನ್ನ
ಸೇರಿಕೊಳ್ತೇನೆ, ನಾನು ಹೋಗುತ್ತೇನೆ. ಪ್ರೀತಿಯೊಳ್ ರಕ್ಷಿಸಿ ಸುರಮುನಿನಾಥನು ಮೈದೋರಿ ಅತಿಜಾದೆ ಸತಿಯೇ ಬಲುದು ಗುಡವಿದೆ ಶುಭಮತಿಯೇ ಸತಿಯೇ ಬಲುದು ಗುಡವಿದೆ ಶುಭಮತಿಯೇ ಬಲುದು ಗುಡವಿದೆ ಶುಭಮತಿಯೇ ಚಿದಿಪಾಲಿ ಭೂಪತಿಯರ್ಥಾಂಗಿಯು ಚಿದಿಪಾಲಿ ಭೂಪತಿಯರ್ಥಾಂಗಿಯು ವ್ಯಥೆ ಬಂದೊದಗಿದ ಕಥನವಿದೇನೆ ವ್ಯಥೆ ಬಂದೊದಗಿದ ಕಥನವಿದೇನೆ ಚಿದಿಪಾಲಿ ಭೂಪತಿಯರ್ಥಾಂಗಿಯು ವ್ಯಥೆ ಬಂದೊದಗಿದ ಕಥನವಿದೇನೆ ಸತಿಯೇ ಸಾಯುವುದಕ್ಕೆ ಮುಂದಾಗಿ ಹೊರಟಿದ್ದೀಯ. ಆತ್ಮಹತ್ಯೆ ಮಾಡಿಕೊಳ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ನೀನೇನು ಸಾಮಾನ್ಯದವಳಲ್ಲವಲ್ಲ ತಾಯಿ. ಈ ನಾಡನ್ನ ಆಳುವ ದೊರೆಯ ಮಡದಿ ನೀನಿದ್ದೀಯ. ನಿನ್ನಂತವಳು ಈ ರೀತಿ ಖಿನ್ನ ಮನಸ್ಸುಗಳಾಗಿ ಬದುಕೇ ಬೇಡ ಎನ್ನುವುದಾಗಿ ನಿರ್ಧಾರ ತಳೆದಿದ್ದೀಯ ಅಂತಾದ್ರೆ ಇದು ನಿನ್ನಲ್ಲಿ ಕೇಳುವುದು ನಾನು ಏನಾಯ್ತು ಅಂತ ಕೇಳ್ಬೋದು. ಆರೊಳರುಗಲಿಯನ್ನ ಬಾರಿ ಸಂಕಟವನ್ನು ಆರೊಳರುಗಲಿಯನ್ನ ಭಾರಿ ಸಂಕಟವನ್ನು ಆರು ಕಾಯ್ವರು ಚಿತ್ತ ಜಾರಿಕ ಮುನಿಯಲೋ ಅತಿ ಕ್ರೂರದನು ಜಗಿ ಅಧಿಕ ವರವನಿತ್ತು ಅತಿ ಕ್ರೂರದನು ಜಗಿ ಅಧಿಕ ವರವನಿತ್ತು ಪತಿಯ ಕೊಲಿಸಿದನು ಮಾಪತಿಯೋ ಪತಿ ಶೂನ್ಯಳಾಗಿದರೆಯೊಳಗ್ಯಾಕೆ ಬದುಕಲಿಯೇ ಪತಿ ಶೂನ್ಯಳಾಗಿದರೆಯೊಳಗ್ಯಾಕೆ ಬದುಕಲಿ ಗತಿಯಾದ ಜನಗಿನ್ನು ಶಿವನೇ. ಸ್ವಾಮಿ, ಆತ್ಮಹತ್ಯೆ ಇಲ್ಲದೆ ಬೇರೆ ಯಾವ ದಾರಿಯೂ ನನ್ನ ಬದುಕಿನಲ್ಲಿ ಗೋಚರ ಆಗುತ್ತಾ ಇಲ್ಲ. ನೀವೇ ಹೇಳಿದ ಹಾಗೆ ಮಹಾರಾಣಿ ನಾನು ಹೌದು, ಆದರೆ ಈ ಸಂದರ್ಭದಲ್ಲಿ ಎಲ್ಲವನ್ನ ಕಳೆದುಕೊಂಡು ನಿಂತವಳು. ಒಂದು ರೀತಿಯಲ್ಲಿ ನನ್ನ ಕಷ್ಟಕ್ಕೆ ಬೇರೆ ಯಾರನ್ನೂ ದೂಷಿಸಿ ಪ್ರಯೋಜನ ಇಲ್ಲ. ಪ್ರಪಂಚದ ತಂದೆ ಎನಿಸಿಕೊಂಡಿರುವಂತಹ ಆ ಪರಶಿವನೇ ಕಾರಣ ಸ್ವಾಮಿ. ಇದಕ್ಕೆ ಕ್ರೂರನಾದಂತಹ ರಕ್ತಜಂಗನಿಗೆ ವಿಶೇಷವಾದಂತಹ ವರವನ್ನು ದಯಪಾಲಿಸಿದವರಂತೆ ಆತ. ಆ ವರ ಬಲದಿಂದ ಉಬ್ಬಿದಂತ ಆತ ಕ್ರೂರನಾಗಿ ಮೆರೆಯುತ್ತಾ ನಮ್ಮಲ್ಲಿಗೆ ದಾಳಿಯನ್ನು ಇಟ್ಟು ನನ್ನವರನ್ನು ಕೊಂದ ಬಿಟ್ಟ ಸ್ವಾಮಿ. ಯೋಚನೆ ಮಾಡಿ ನೋಡಿ, ಹೆಣ್ಣಾದಂತಹ ನನ್ನ ಪಾಲಿಗೆ ಗಂಡನನ್ನು ಕಳೆದುಕೊಂಡು ಬದುಕುವಂತಹ ಸ್ಥಿತಿಯೋ ವ್ಯಥೆಯೋ ಬೇಕೋ ಹೇಳಿ. ಅದರಲ್ಲಿಯೂ ಆ ರಕ್ಕಸನ ಕಣ್ಣಿಗೆ ಬೀಳುವುದರ ಮೊದಲಾಗಿ ನಾನು ಸಾಯಲೇಬೇಕು. ಬೇರೆ ಯಾರು ನನ್ನನ್ನು ರಕ್ಷಿಸುವವರಿಲ್ಲ, ಯಾರು ರಕ್ಷಿಸುವವರಿಲ್ಲ. ಕೇಳು ಮಾತೆಯೇ ಬೇಳೆ ಯುಕ್ತಿಯ ಕೇಳು ಮಾತೆಯೇ ಬೇಳೆ ಯುಕ್ತಿಯ ಕೂಳದೈತ್ಯನ ವಧಿಪ ತೆರವನ ಕೂಳದೈತ್ಯನ ವಧಿಪ ತೆರವನ ಕಾಶಿ ದೇಶವ ಸಾರಿ ಕ್ಲೇಶವ ಕಾಶಿ ದೇಶವ ಸಾರಿ ಕ್ಲೇಶವ ಶ್ರೀಜೊತೆಯುಳು ಪಾಟಿಸಿ ಬೇಡಲು. ಆ ರೀತಿ ನಿರ್ಧಾರವನ್ನು ನೀವು ಯಾವತ್ತೂ ತಳೆಯಬಾರದು. ಯಾಕೆ ಅಂತ ಕೇಳಿದ್ರೆ ಇಡೀ ನಾಡನ್ನಾಡುವ ದೊರೆಯ ಹೆಂಡತಿ ನೀವು. ಮಹಾರಾಜನ ಇಲ್ಲದೆ ಇರುವಂತ ಹೊತ್ತಿನಲ್ಲಿ ಅಧಿಕಾರವನ್ನು ನೀವು ವಹಿಸಿಕೊಂಡ್ರು ಅಪರಾಧ ಅಲ್ಲವೇ ಅಲ್ಲ. ಅವರೆಲ್ಲ ಅನಾಥರಾಗಿ ಹೋಗುವುದಿಲ್ವ? ಇನ್ನು ಆತ್ಮಹತ್ಯೆ ಅನ್ನೋದು ಮಹಾಪಾಪ. ದಾರಿ ಏನುಂಟು? ಈಗ ಪರಶಿವನ ಕುರಿತಾಗಿ ಆಕ್ಷೇಪ ಮಾಡ್ತಾ ಇದ್ದೀರಿ. ಈಗ ದೈವ ಸಂಕಲ್ಪ, ಏನಾದ್ರೂ ಒಂದು ಸಂಕಲ್ಪ ಇದ್ದೇ ಈ ಕಾರ್ಯವನ್ನು ಮಾಡುವುದಕ್ಕೆ ಅವರು ಮುಂದಾಗುತ್ತಾರೆ ಎನ್ನುವುದಾಗಿ ತಿಳಿಯಲೇಬೇಕು. ಆ ನೆಲೆಯಲ್ಲಿ ಈ ಹೊತ್ತಿನಲ್ಲಿ ನಿಮಗೊಂದು ದಾರಿಯನ್ನು ನಾನು ತೋರಿಸ್ತೇನೆ. ಇದ್ದು ಜಯಿಸಬೇಕು, ಹೇಗಾದ್ರೂ ಮಾಡಿ ಆ ಧನುಜನನ್ನ ಮೆಟ್ಟಬೇಕು, ಮಂಡೆಯನ್ನು ಕತ್ತರಿಸಬೇಕು ಎನ್ನುವ ಕಾರಣಕ್ಕಾಗಿ
ನೀವು ಮನಸ್ಸು ಮಾಡಿದ್ರಿ ಅಂತಾದ್ರೆ ಒಂದು ಮಾರ್ಗ ಉಂಟು. ಪತಿ ಶೂನ್ಯ ಸುತರಹಿತ ನನ್ನಿಂದ ಏನಾದಿತ್ತು ಹೇಳಿ? ಸಾಧ್ಯತೆ ಉಂಟು, ಆ ಭರವಸೆ ನನಗಿದೆ ತಾಯಿ. ಈಗಿಂದೀಗಲೇ ಕಾಶಿ ಕ್ಷೇತ್ರಕ್ಕೆ ಹೋಗ್ಬೇಕು, ಹೋಗಿ ಗಂಗೆಯನ್ನ ಕಾಣಬೇಕು. ಪವಿತ್ರವಾದಂತ ಗಂಗೆಯಲ್ಲಿ ವಿಷಯವನ್ನ ನೀನು ಅರುಹಿದೆ ಅಂತ ಆದ್ರೆ ಅವಳು ನಿನಗೆ ಬದುಕುವುದಕ್ಕೆ ಅಲ್ಲ, ಧನುಜನನ್ನು ಒದಿಸುವುದಕ್ಕೆ ದಾರಿ ತೋರಿಸಿ ಕೊಡ್ತಾಳೆ. ಆದೀತು ಸ್ವಾಮಿ, ಆದಷ್ಟು ಬೇಗ ಅಷ್ಟು ಕೆಲಸ ಮಾಡು. ಜಯಶೀಲಿಯಾಗಿ. ಒಳ್ಳೆ ನಾನು ಆ ದಿವಸ ಬಂದಾಗ ಇದೆಲ್ಲ ಇರ್ಲಿಲ್ಲ ಇಲ್ಲಿ. ಮೊದಲು ಇಷ್ಟು ಬೆಳಕಿದ್ದಿತ್ತ? ಅಲ್ಲ, ನಿನಗೆ ಇದನ್ನೆಲ್ಲ ಜೋಡಣೆ ಮಾಡೋದಕ್ಕೆ ಹೇಳಿಕೊಟ್ಟವ್ರು ಯಾರು? ಪುಣ್ಯ ಸರಿಯಾಗಿದೆ, ಜೋಡಿಸಿ ವ್ಯವಸ್ಥಿತವಾಗಿದೆ. ಎಲ್ಲ ನಮ್ಮದೇ ಹೌದಲ್ಲ? ಹೇಳಿಲ್ಲ, ನಮ್ಮದು ಮಾತ್ರ ಅಲ್ಲ, ಮಾತ್ರ ದೇಶದಿದ್ದಲ್ಲೂ ನಾನು ಕರೆ ತಕೊಂಡು ಬಂದಿದ್ದೇನೆ. ಒಳ್ಳೆ ಕೆಲಸ ಮಾಡಿದ್ದೀಯನೆ. ಹೇಗೆ ಹೇಗೆ ನನ್ನ ವೈಭವಗಳು. ಎಂತದ್ದು ಪುಣ್ಯಾತ್ಮ ಅವಳಲ್ಲಿ ಯಾರು ಹೇಳಿದ್ನಲ್ಲ, ಮುತ್ತು ರತ್ನ ವೈಡೂರ್ಯವನ್ನು ತರುವುದರ ಜೊತೆಗೆ ಕನ್ಯಾಮಣಿಯನ್ನು ತರಬೇಕು ಎನ್ನುವುದಾಗಿ. ಎಲ್ಲ ಹೋದವಳು ಸಿಗಲಿಲ್ಲ. ಹೇಗೆ ಸಿಗ್ತಾಳೆ? ಗಂಡನ ಮರಣದ ವಾರ್ತೆಯನ್ನ ಕೇಳಿರುವಂತಹ ಸತ್ಯಶೀಲೆ ಬಹುಶಃ ತಾನೂ ಆತ್ಮಹತ್ಯೆ ಮಾಡಿಕೊಂಡಿರ್ಬೇಕು. ಹಾಗಾಗಿ ಅಂತ ನೀನು ತಿಳಿದೆ. ಮತ್ತೆ ಅವಳ ಕುರಿತಾಗಿ ಯೋಚನೆ ಯಾಕೆ ಅಂತ ಸತ್ರ ಸಾಯಲಿ ಅಂತ ಬಿಟ್ಟು ಬಂದೆ. ಇಲ್ಲಿ ಯಾರು ನನಗೆ ಹೆಣ್ಣು ಸಿಕ್ಕಿತ್ತು ಎನ್ನುವ ಕಾರಣಕ್ಕಾಗಿ ಸಿಗದೆ ಉಳಿದಿದ್ದೆ. ಹಾಗಾಗ್ಲಿಲ್ಲ ಪುಣ್ಯ. ಆದರಾಲಿ ಸುಂದ್ರಬಲ ತರುಣಿಯು ಕ್ರೋಧದಿಂದಲಿ ಹೋಗಿ ಮುನಿಪತಿ ವೇದವ್ಯಾಸರ ಪದವ ಭಜಿಸಲು ಮುನಿಪತಿ ವೇದವ್ಯಾಸರ ಪದವ ಭಜಿಸಲು ಉಗ್ರಪಿಂಡವನು ಸಾಧಿಸೆನು ತಲಿ ಕೊಟ್ಟರಿದಕ್ಕೂ ಉಗ್ರಪಿಂಡವನು ಸಾಧಿಸೆನು ತಲಿ ಕೊಟ್ಟರಿದಕ್ಕೂ ಮೋದದಿಂ ನವಮಾಸ ಕಳೆಯಲು ಮೋದದಿಂ ನವಮಾಸ ಕಳೆಯಲು ಛೇದಿಪನು ನಿನ್ನನು ಎನಲು ಖಳನು ಚಿಂತಿಸಿದ ಆ ದೊಡ್ಡವರ ಸ್ವಭಾವವೇ ಹಾಗೆ, ಕೆಲವರು ತಾತ್ಸಾರ ಮಾಡಿಬಿಡ್ತಾರೆ. ನಾವಲ್ಲಿ ಹೋಗಿ ಬಿಗಿ ಮಾಡ್ಲಿಕ್ಕೆ ಹೋಗಿ ಅಲ್ಲೆಲ್ಲ ಲಘುವಾಗಿ ಹೋದದ್ದು. ಕಿಡಿ ಬೆಂಕಿಯು ಎಲ್ಲವನ್ನ ಸುಡುವ ಸಾಮರ್ಥ್ಯ ಇದೆ ಎನ್ನುವುದನ್ನು ತಿಳಿದಿರಬೇಕು. ನಾವು ಸುಟ್ಟೇ ಬಂದದ್ದಲ್ವ? ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಗೊತ್ತಾ? ಏನು? ಅವಳು ಎಲ್ಲಿಯೂ ಹೋಗಿ ಗಂಡನನ್ನ ಕಳೆದುಕೊಂಡ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹುಡುಕಿದ್ರೆ ಸಿಗಬೇಕಾಗಿತ್ತಲ್ಲ ಸ್ವಾಮಿ, ಸಿಗಲಿಲ್ಲ ಅಂತ ಅದು ಸತ್ತಿದ್ದಾಳಂತಲೇ ನಮ್ಮ ಲೆಕ್ಕ. ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಆಕೆ ಸತ್ತಿದ್ದಾಳೆ ಅಂತ ಹೇಳುವುದಕ್ಕಾಗುದಿಲ್ಲ ಪುಣ್ಯಾತ್ಮ. ಮತ್ತೆ ಅವರು ಏನಾದ್ರೂ ಸಾಧಿಸಬೇಕು ಎನ್ನುವ ನಿರ್ಧಾರವನ್ನು ತಳೆದಿದ್ದಾಳೆ. ಅವಳು ಒಂಟಿಯಾಗಿ ಏನನ್ನು ಸಾಧಿಸುವುದಕ್ಕಾಗ ಅವಳಿಗೆ ಮಾತ್ರದಲ್ಲಿಲ್ಲ, ಕಾಶಿಗೆ ಹೋಗಿದ್ದಾಳೆ. ಅಂದ್ರೆ ಬದುಕಿದ್ದಾಳಪ್ಪ. ಮಾತ್ರದಲ್ಲಿಲ್ಲ, ಕಾಶಿ ಕ್ಷೇತ್ರಕ್ಕೆ ಹೋಗಿದ್ದಾಳೆ. ಬಹುಶಃ ಗಂಡನಿಗೆ ಪಿಂಡ ಬಿಡ್ಲಿಕ್ಕಿರ್ಬೇಕು. ಪುಣ್ಯಕ್ಷೇತ್ರ ಆ ನೆರೆಯಲ್ಲಿ ಅಲ್ಲಿ ಹೋಗಾದ್ರೂ ಪಿಂಡ ಬಿಟ್ಟು ಬರೋಣ ಎನ್ನುವುದಾಗಿ. ಮತ್ತೆ ಯಾಕೆ ಹೋಗುತ್ತಾರೆ ಅಲ್ಲಿಗೆ? ಅಲ್ಲಿ ಹೋದದ್ದು ಅದಕ್ಕಲ್ಲ, ಸಾಧಿಸಬೇಕು ಎನ್ನುವ ಉದ್ದೇಶ ಹೊತ್ತು ಹೋಗಿ ಗಂಗೆಯನ್ನ ಸ್ಮರಿಸಿದ್ದಾಳೆ. ಗಂಗೆ ಹೌದು, ಪವಿತ್ರವಾದಂತ ಗಂಗೆ ಪ್ರತ್ಯಕ್ಷಳಾಗಿ ನಿನ್ನ ಅಳಲೇನು ಎನ್ನುವುದಾಗಿ ಕೇಳಿದ್ದಾಳೆ. ಓ, ಆ ಗಂಗೆ ಅಷ್ಟು ಸುಲಭದಲ್ಲಿ ಸಿಕ್ಕಿಬಿಡ್ತಾಳಲ್ಲ? ಅಲ್ಲ, ಹೆಣ್ಣೆ ಒಲಿಯುವುದಲ್ವೇನು ಪುಣ್ಯಾತ್ಮ ಆದಷ್ಟು ಬೇಗ. ಒಲಿದ ಆಕೆ ಕೇಳಿದಂತ ಹೊತ್ತಿನಲ್ಲಿ ಇವಳು ಸಮಸ್ಯೆಯನ್ನು ಹೇಳಿಕೊಂಡಿದ್ದಾಳೆ. ತನ್ನ ಗಂಡ ಇಂಥವರಿಂದ ಹತನಾಗಿ ಹೋಗಿದ್ದಾನೆ ಎನ್ನುವುದಾಗಿ. ಆಗ ಮಗ ವೇದವ್ಯಾಸನನ್ನು ಕರೆದು ಯಾರು? ವೇದವ್ಯಾಸನನ್ನ ಕರೆದು ಸರಿ ಆಯ್ತು, ಬಂದ ತಾಯಿ ಕರೆದಾಗ ಬರುವುದೇ ಅಲ್ವಾ? ಒಬ್ಳು ಗಂಡನನ್ನು ಕಳ್ಕೊಂಡವಳು, ಮತ್ತೊಬ್ಳು ಗಂಡನನ್ನು ಬಿಟ್ಟವಳು.
ಇವ ಯಾರು ಇಲ್ಲದೆ ಇದ್ದವ, ಮದುವೆ ಆಗದೆ ಹೋದವ. 3 ಜನ ಸೇರಿ ದೊಡ್ಡ ಸಮಾವೇಶವೇ ನಡೆದೋಯ್ತು ಅಂತ ಭಾವಿಸಿದ್ಯಾ? ಮಾಡಿದ್ರೆ ಏನು ಮಾಡಿ ಯಾರು ಏನನ್ನು ಸಾಧಿಸಿ ಯಾರು ಅಂತ ಬೇಕಲ್ಲ. ಅಂತ 3 ಸಮಾವೇಶದಲ್ಲೇ ಎಂತದ್ದು ಮಾಡುವುದಕ್ಕಾಗುತ್ತೋ ಏನೋ ನಿರ್ಧಾರ ನನಗೂ ಗೊತ್ತಾದದ್ದು ಪುಣ್ಯಾತ್ಮ. ಕರೆದಂತ ಹೊತ್ತಿನಲ್ಲಿ ತನ್ನ ಅಳಲನ್ನ ಆಕೆ ತೋಡಿಕೊಂಡಾಗ ರುದ್ರನಿಗೆ ಅರ್ಪಿಸಬೇಕಾದಂತ ಪಿಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಂತ. ಒಂದು ಕೈಯಲ್ಲಿ ಪಿಂಡ, ಮತ್ತೊಂದು ಕೈಯಲ್ಲಿ ದಂಡ. ಅವ ದಂಡಪಿಂಡ ಅಲ್ಲ. ಹಾಗಾದ್ರೆ ದಂಡಪಿಂಡ ಮುಂದೆ ಯಾರಾದ್ರೂ ಆಗುತ್ತಾರೆ. ತಂದಿರುವ ಪಿಂಡವನ್ನ ಆಕೆ ಕೈಯಲ್ಲಿ ಕೊಟ್ಟ. ಆಮೇಲೇನು? ಆ ಕೊಟ್ಟ ಗಳಿಗೆಯಲ್ಲಿ ಅವ ಹೇಳಿದ ಮಾತು, ಈ ಪಿಂಡವನ್ನ ಇಟ್ಟುಕೋ, 9 ತಿಂಗಳು 9 ದಿವಸ 9 ಗಳಿಗೆಯ ಪರ್ಯಂತ ನೀನು ಅದನ್ನ ರಕ್ಷಣೆ ಮಾಡಿದೆ ಅಂತಾದ್ರೆ ಮಾಡಿದ್ರೆ ಆ ಪಿಂಡದಲ್ಲಿ ಒಬ್ಬ ಹುಡುಗ ಹುಟ್ಟುತ್ತಾನೆ. ಹುಡುಗ, ಆ ಹುಡುಗನೇ ಧನುಜನ ಮಂಡೆಯನ್ನು ಮೆಟ್ಟುತ್ತಾನೆ, ನಿನಗೆ ರಕ್ಷಣೆಗಾಗುತ್ತದೆ ಎನ್ನುವುದಾಗಿ. ಏನು? ಹುಡುಗನಿಂದ ರಕ್ಷಣೆ ಆಗುತ್ತದೆ ಎನ್ನುವುದಾಗಿ. ಮುಂದೆ ಅಂದ್ರೆ ಅದರಿಂದ ನಿನಗೆ ಭಯ ಆಗದೆ ಇರಬಹುದು ಪುಣ್ಯಾತ್ಮ. ಭಯ ಪಡುವ ಅವಶ್ಯಕತೆ ಏನು? ಈಗ ನಿನಗಿರುವ ವರಬಲ ಏನು? ನಾನೊಬ್ಬ ಅಯೋನಿಜನಿಂದ ಸಾಯ್ತೇನೆ ಎನ್ನುವ ಪುಣ್ಯಾತ್ಮ. ಆ ಪಿಂಡದಿಂದಲೇ ಅವ ಹುಟ್ಟಿದ ಅಂತಾದ್ರೆ ಆ ಹುಡುಗ ಅಯೋನಿಜನಾಗುತ್ತಾನೆ, ನಿನ್ನ ಮಂಡೆ ಹರಶಂಕರ ನದಿ ಕಂಬರ ಕರುಣಾಕರ ಗೌರೀವರ, ಹರಶಂಕರ ನದಿ ಕಂಬರ ಕರುಣಾಕರ ಗೌರೀವರ, ಇರದನ ಗೀಚರ ಕಷ್ಟವು ದೊರಕಿದೆ ಸ್ಮರಗರನೇ, ಧರೆಯೊಳು ರಕ್ತ ಜಂಘಾಕ್ಯನಗರು ಜನರದೈದು ಇಂದಿಗೆ, ಹರೆಯೊಳು ರಕ್ತ ಜಂಘಾಕ್ಯನಗರು ಜನರದೈದು ಇಂದಿಗೆ, ಉರಿದು ದಯನ್ನನು ಮಾಲಿಪದರೆ ಇನ್ಯಾರಿಗರು ಹೊರನೇ. ತಾವು ಹೀಗೆ ಬರ್ತದೆ ಅಂದಾಗ ಬೊಬ್ಬಾಟ ಪ್ರಾರಂಭ ಆಯ್ತು. ಶಿವನೇ, ಶಂಕರನೇ, ಶಂಭೋ ಬಾಲಿಕೇಶ್ವರ, ಯಾರನ್ನು ಕರೆದ್ರೂ ತಡೆಯುವ ಸಾಧ್ಯತೆ ಇಲ್ಲ. ವಿಧವೇ ಕಾಶಿಗೆ ಹೋದ್ಲೆ. ವಿಧವೆ ಅಂತ ತಾತ್ಸಾರ ಮಾಡ್ತೀನಿ ನೀನು ಅಲ್ವಾ? ಗಂಗೆಯನ್ನ ಯಾವಾಗಲೂ ವಿಧವೆಯ ಕುರಿತಾಗಿ ಹಾಗೆ ತಾತ್ಸಾರ ಮಾಡುವುದಕ್ಕೆ ಹೋಗ್ಬೇಡ ಪುಣ್ಯ. ಗಂಗೆಯನ್ನ ಭಜಿಸಿ ಒಲಿಸಿಕೊಂಡಳೆ, ವೇದವ್ಯಾಸರಿಂದ ಉಗ್ರ ಪಿಂಡವನ್ನ ಪಡೆದಳೆ. 3 ಜನರ ಸಮಾವೇಶದಲ್ಲಿ ಏನ್ ನಡೀತು ನಿರ್ಣಯ ನೋಡು. ನಾರದರೆ ನನಗದೇ ವಿಚಿತ್ರ ಅಂತ ಅನಿಸ್ತಾ ಇದೆ. ಗಂಡನನ್ನ ಕಳಕೊಂಡಂತಹ ಆ ಸತ್ಯಶೀಲಿಗೆ ಕಾಶಿಗೆ ಹೋಗಿ ಹೀಗೆ ಮಾಡಬಹುದು ಎನ್ನುವ ಹಾಗೆ ಹೇಗೆ ಯೋಚನೆ ಬರುವುದಕ್ಕೆ ಸಾಧ್ಯವಾದೀತು? ಇಲ್ಲ ನಾರದ್ರೆ, ಯಾವನೋ ಪಾಪಿ ಮಗ ಹೇಳ್ಕೊಟ್ಟಿದ್ದಾನೆ ಕಾಶಿಗೆ ಹೋಗಿ ಹೀಗೆಲ್ಲ ಮಾಡೋದು. ಆ ಸತ್ತವ ಒಂದ್ಸಾರಿ ನನ್ನ ಕೈಗೆ ಸಿಕ್ಕಿದ್ರೆ ಅವನ ಹೆಣ ಕಾಡ್ತಾ ಇದ್ದೆ ಮೊದಲು. ನಾರದ್ರೆ, ನೀವೆಂತ ಕಾಶಿಗೆ ಹೋದ್ರೆ ಹೇಗೆ? ಇಲ್ಲಪ್ಪ, ಇಲ್ಲೇ ಇದ್ದೇನಲ್ಲ. ನಾನು ಬದುಕಬೇಕು, ನಾನು ಸಾಯಬಾರದು. ಆಗ ಸುಲಭದಲ್ಲಿ ನಿನ್ನ ಸಾಯುವುದಕ್ಕೆ ಬಿಡ್ತೇನೇನ ನಾನು. ಅಂದ್ರೆ ಹುಳಲ್ಲಾಗಿ ನರಳಿ ಸಾಯ್ಬೇಕು. ಏಳು ಬಾಳಲಾದೀರ್ ನಿಶಿಚರ ಪಾಲ, ಏಳು ಬಾಳಲಾದೀರ್ ನಿಶಿಚರ ಪಾಲ, ತಾಳು ಧೈರ್ಯವ ಅಂಜದಿರು ಗುಣಶೀಲ, ತಾಳು ಧೈರ್ಯವ ಅಂಜದಿರು ಗುಣಶೀಲ, ಏಳು ಬಾಳಲಾದೀರ್ ನಿಶಿಚರ ಬಾಲ. ನಾರದ್ರೆ ಏನಾಯ್ತು? ಈ ಸಾಯುವುದಂದ್ರೆ ಮತ್ತೆ ಬದುಕಲಿಕ್ಕಿಲ್ಲಲ್ಲ ನಾರದ್ರೆ? ಇಲ್ಲಪ್ಪ, ಸಾಯುವುದಂದ್ರೆ ಸಾಯುವುದೇ. ನಾ ಬದುಕಬೇಕು ನಾರದ್ರೆ, ದಾರಿ ತೋರಿಸಿ. ನಾ ಯಾರಿಗೂ ಅನ್ಯಾಯ ಮಾಡಿದವನಲ್ಲ ನಾರದ್ರೆ, ನಾ ಎಷ್ಟು ಒಳ್ಳೆಯವನಾಗಿ ಪ್ರಪಂಚದಲ್ಲಿದ್ದವನು. ಪುಣ್ಯಾತ್ಮ, ಅಂತಹ ಪುಣ್ಯಾತ್ಮನಿಗೆ ಸಾವೇ ನಾರದ್ರೆ? ಹಾಗಲ್ಲ, ಸಾವು ಬರುವುದಕ್ಕೆ ನಾನು ಬಿಡ್ತೇನೆ. ಅಂದ್ರೆ ಸುಲಭದಲ್ಲಿ ನೀನು ಸಾಯಬಾರದು. ಅದೇ ನರಳಿ ಸಾಯ್ಬೇಕು ಅಂತ ಹಾಗಲ್ಲೂ ನಿನ್ನ ಏಳಿಗೆಯನ್ನೇ ಬಯಸುತ್ತಾ ಇದ್ದವನ ನೀವೊಬ್ಬರೇ ನೋಡಿ ನನ್ನ ಏಳಿಗೆ ಬಯಸುವವರು. ಹೌದಾ? ಈಗ ಗೊತ್ತಾಯ್ತಾ? ಈಗ ನೀನು ಸಾಯುವುದಿಲ್ಲ. ಯಾರು ಹೇಳ್ತಾರೆ? ಈಗ ಯಾಕೆ ಕೇಳು, ಈಗ ಸ್ವಲ್ಪ ಯೋಚಿಸಬೇಕು. ಈಗ ನಿಮ್ಗೆ ದೊಡ್ಡವ್ರ ಸ್ವಭಾವವೇ ಹಾಗೆ.
ಸಾಯುವುದೊಂದಾಗ್ತೇನೆ, ಸಾಯುವುದಕ್ಕೆ ಮುಂದಾಗುತ್ತೇನೆ. ದೊಡ್ಡವರು ಸಾಯುವುದು, ಸಣ್ಣವರೆಲ್ಲ ಸಾಯುವುದಂದ್ರೆ ಸಾಯುವುದೇ ಅಲ್ವ? ಹಾಗಲ್ಲ ಪುಣ್ಯಾತ್ಮ. ಈಗ ನಿನಗೆ ಬರುವ ಸಾವಿನ ಪದ್ಧತಿ ಏನು ಎನ್ನುವುದನ್ನು ತಿಳಿದಿರಬೇಕು. ಆ ಪಿಂಡವನ್ನ 9 ತಿಂಗಳು 9 ದಿವಸ 9 ಗಳಿಗೆ ರಕ್ಷಿಸಬೇಕು. ರಕ್ಷಿಸಿದ್ರೆ ಮಾತ್ರ ಹುಡುಗ ಹುಟ್ಟುತ್ತಾನಲ್ಲ. ಆ ಪಿಂಡವನ್ನು ಛೇದಿಸಿದಂತ ಹೊತ್ತಿನಲ್ಲಿ ಹುಡುಗ ಉದ್ಭವ ಆಗುತ್ತದೆ, ನಿನ್ನ ರಕ್ಷಣೆ ಆಗುತ್ತದೆ ಅಂತ ಹೇಳಿತ್ತು. ಈಗ ಅಷ್ಟರೊಳಗೆ ಆ ಪಿಂಡವೇ ಇಲ್ಲದೆ ಹೋದಾಗ ಮಾಡಿದ್ರೆ ಹುಡುಗ ಹುಟ್ಟುವುದಿಲ್ಲ. 9 ತಿಂಗಳು 9 ದಿವಸ ಗರ್ಭಿಣಿಯೊಬ್ಬಳು ತನ್ನ ಗರ್ಭವನ್ನು ಭದ್ರವಾಗಿ ಕಾಪಾಡಿಕೊಂಡ ಹಾಗೆ ಆ ಪಿಂಡವನ್ನು ಕಾಪಾಡಬೇಕು. ಹಾಗೆ ಕಾಪಾಡಿದ್ರೆ ಮಾತ್ರ ಮಗು ಹೊರಗೆ ಬರುವುದು ಅಲ್ವಾ? ಮೊದಲೇ ಗರ್ಭಪಾತ ಆದ್ರೆ ಎಲ್ಲಿ ಮಗು ಸಿಗುವುದಕ್ಕೆ ಸಾಧ್ಯ? ನಾರಾದ್ರೆ ನಿಮ್ಮಷ್ಟು ಒಳ್ಳೆಯವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಅದಕ್ಕೆ ನನ್ನನ್ನು ಬದುಕಿಸ್ತೀರಿ ನಾರಾದ್ರೆ, ನೀವು ಗೊತ್ತುಂಟು. ಹೇಳಿ ನಾರಾದ್ರೆ, ನಾ ಏನು ಮಾಡ್ಬೇಕು ಹೇಳಿ? ಮಾಡ್ಬೇಕಾದ್ದೇನಿಲ್ಲ. ಪಿಂಡವನ್ನ ಹಿಡಿದುಕೊಂಡು ಆಕೆ ಕುಳಿತಿದ್ದಾಳಲ್ಲ, ಹೋಗಿ ಆ ಪಿಂಡವನ್ನು ನೀನು ಛೇದಿಸ್ಬೇಕು. ಛೇದಿಸಿದೆ ಎಂದಾಕ್ಷಣ ಆ ಗಳಿಗೆ ಮುಗಿದು ಹೋಗ್ತದಲ್ಲ, ಎಲ್ಲ ಹಾಳಾಗಿ ಹೋಗುತ್ತದೆ. ಆಗ ಧನ್ಯನಾದೆ ನಾ ಹೊರಟೆ. ಹೋಗುವುದು ನೀನು ಹೋಗ್ತೀಯ ಎಂಬಲ್ಲಿಗೆ ನೀನು ಒಬ್ಬನೇ ಹೋಗಬಾರ್ದು. ಮತ್ತೆ ನನ್ನ ಆಸೆ ನಿನ್ನ ಕುಟುಂಬ ಎಲ್ಲ ಹೋಗ್ಲಿ ಅಂತ. ಅಂದ್ರೆ ನಾವು ಒಬ್ಬೊಬ್ಬನೇ ಹೋಗುದಿಲ್ಲ, ಎಲ್ಲ ಒಟ್ಟಿಗೆ ಸರ್ವನಾಶ ಆಗ್ಲಿ ಅಂತ ಹೇಳುದು ಹೇಗೆ? ಅಲ್ಲಪ್ಪ, ಎಲ್ಲ ದ್ವಂದ್ವಾರ್ಥವನ್ನು ಯಾಕೆ ಗ್ರಹಿಸ್ತೀಯ? ನೀವು ಹೇಳುವುದು ನೀವು ಕ್ಷೇತ್ರ ಕಾಶಿಗೆ ಹೋಗುವಂತದ್ದು, ಆ ಕಾರ್ಯದಲ್ಲಿ ಸಾಧಿಸ್ತೀಯ ಎನ್ನುವ ಭರವಸೆ ನನಗೂ ಮೂಡಿದೆ. ಕಾಶಿಗೆ ಹೋಗುವಾಗ ಕುಲ ಕುಟುಂಬದವರೆಲ್ಲ ಒಟ್ಟಿಗೆ ಹೋಗಿ ಹೋಗಿ ಆಯ್ತು. ಆಯ್ತಾಯ್ತು. ಹಾಗಾದ್ರೆ ನನ್ನ ತಂಗಿ ರಕ್ತಕೇಶಿ ಅವಳನ್ನು ಬಿಡ್ಬೇಡ ಮತ್ತೆ. ಆಯ್ತಾಯ್ತು. ಮತ್ತೆ ಯಾರಾದ್ರೂ ತಪ್ಪಿದ್ರು ತೊಂದರೆ ಇಲ್ಲ. ರಕ್ತಕೇಶಿಯನ್ನು ಕೂಡ್ಕೊಂಡು ಹೋಗ್ಬೇಕು. ಆಗಲಿ ಆಗಲಿ. ಹೋಗಿ ಆ ಕಾರ್ಯ ಮುಗಿದ ಬಳಿಕ ನೀವು ಮತ್ತೆ ಬರ್ಬೇಕು. ಮತ್ತೆ ಬರ್ತೇನೆ. ಇವತ್ತು ಬಂದ ಹಾಗೆ ಮತ್ತೊಂದು ಸಾರಿ ಬರ್ಬೇಕು. ಖಂಡಿತ ಬರ್ತೇನೆ. ಯಾವಾಗ ಬರ್ತೀರಿ ಹೇಳಿ? ಯಾವಾಗ? ನಾನೊಂದು 11 ದಿವಸ ಬಿಟ್ಟು ಬರ್ತೇನೆ. ಎಂತದಕ್ಕೆ? 11 ದಿವಸ ಬೇಕು. ಎಂತದಕ್ಕೆ? ವಜ್ಜ ಉಂಟು ನನ್ನದು. 11ನೇ ದಿವಸ 12ಕ್ಕೆ ಬರಲ್ಲ. ಏನು ಮಾತಾಡ್ತೀರಿ? ಅದಲ್ಲ ಅಂದ್ರೆ 14ಕ್ಕೆ ಆಯ್ತು. ನಮ್ಮ ವೈಕುಂಠ ಸಮಾರಾಧ್ಯ ನೀವು ಒಂದೊಂದು ಲೆಕ್ಕ ಕೊಡುವುದಂತ ಹೇಳಿದ್ರೆ ತಪ್ಪಿದೆ ಅಂತಂದ್ರೆ 45ನೇ ದಿವಸ ವಿಚಿತ್ರ. ಅದು ಮಾಸಿಕ ಆಗುತ್ತದೆ ಪುಣ್ಯಾತ್ಮ. ಎಲ್ಲ ನನಗಿರುವ ಸಮಯವೂ ಅದೇ ನೆಲೆಯಲ್ಲಿ ಯಾವಾಗ ಆಗುತ್ತದ ನೀನು ಬಂದ ಗಳಿಗೆಲ್ಲ ನಾನು ಬರ್ತೇನೆ. ಆಯ್ತಾ? ನಾ ಬಂದ ಅವಾಗ ಬರಬೇಕು. ಹೀಗೆ ಧೈರ್ಯ ತುಂಬ್ತಾ ಇರ್ಬೇಕು. ನಾ ಬರ್ತೇನೆ ನಾರದ್ರೆ. ಶೀಘ್ರಮೇವ ಯಮಲೋಕ ಪ್ರಾಪ್ತಿರಸ್ತು. ನಿಮಗೊಂದು ಆಶೀರ್ವಾದ ಮಾಡ್ಲಿಕ್ಕೆ ಹೇಳಿಕೊಟ್ಟದ್ದಾದ್ರೂ ಯಾರು ಹೇಳ್ತೀರಾ? ಏನು? ಶೀಘ್ರಮೇವ ಯಮಲೋಕ ಪ್ರಾಪ್ತಿರಸ್ತು ಅಂತ ಹೇಳಿದ್ರೆ ಏನು? ನಾನು ಸತ್ತು ಯಮನಿದ್ದಲು ಹೋಗ್ಬೇಕು ಹೇಳುದ ನೀವು? ಇಲ್ಲಿ ಹೆಟ್ಟಿನ ಪುಣ್ಯಾತ್ಮ ನೀನು. ಯಾಕೆ? ಇಲ್ಲಿ ಎಲ್ಲ ಜಯಿಸಿ ಮುಗಿದ ಬಳಿಕ ಇನ್ನು ನಿನ್ನನ್ನು ಕಾಣಬೇಕು ಅಂತ ಹೇಳಿದ್ರೆ ಆ ಕೋಣದ ಮೇಲೆ ಕಾಣಬೇಕು ಅಂತ ಆಸೆ ನನ್ನದು. ಅಂದ್ರೆ ಯಮನನ್ನೂ ಜಯಿಸಿ ಯಮನನ್ನ ಗೆದ್ದು ನಾನಾ ಯಮನ ಕೋಣವನ್ನು ಏರಬೇಕು. ಮೇಲೆ ಕುಳಿತೆ ಅಂತ ಯಮನ ಪಾಶವನ್ನ ನಾ ಹಿಡಿಬೇಕು. ಎಷ್ಟು ಒಳ್ಳೆಯವರು ನಾರದ್ರೆ. ಕೆಲವು ತಿಳಿಯುವುದೇ ಇಲ್ಲ ಪುಣ್ಯ. ಗೊತ್ತಾಗುವುದಿಲ್ಲ. ನಿಮ್ಮ ಹಾಗೆಲ್ಲ ನಮ್ದು ದಪ್ಪ ತಲೆ. ಆಗಾಗ ಕರೀತಾವಳಿ. ನಾನೆಲ್ಲ ನಿನಗೆ ಸೂಚನೆ ಕೊಡ್ತೇನೆ. ಖಂಡಿತ. ಒಳ್ಳೆಯದ ಮತ್ತೆ ತಂಗಿ ಬಿಟ್ಟು ಹೋಗೋಣ ಪುಣ್ಯ. ಬಿಟ್ಟು ಹೋಗುವುದಿಲ್ಲ, ಕರ್ಕೊಂಡು ಹೋಗ್ತೇನೆ. ರಕ್ತಕೇಶಿ ಸತ್ಯಶೀಲ ಸತ್ತಳು ಅಂತ ನಾವು ಭಾವಿಸಿದ್ದು ಸರಿ. ಆದರೇನು ಮಾಡುವಳ ಹೇಳು? ಬದುಕಿದ್ದಾಳೆ. ಕಾಶಿಯನ್ನ ಸೇರಿದ್ದಾಳೆ. ವೇದವ್ಯಾಸರ ಅನುಗ್ರಹದಿಂದ ದಿವ್ಯವಾದಂತಹ ಪಿಂಡವನ್ನ ಪಡೆದಿದ್ದಾಳೆ. ಪಡೆದಂತ ಪಿಂಡವನ್ನ 9 ತಿಂಗಳು 9 ದಿವಸ 9 ಗಳಿಗೆ ರಕ್ಷಿಸಿದಳು ಅಂತ ಆದ್ರೆ ಅದರಲ್ಲಿ ಒಬ್ಬ ಹುಡುಗ ಹುಟ್ಟಿ ಬರ್ತಾರಂತೆ. ನನ್ನ ತಲೆಯನ್ನ ಕಡಿತಾರಂತೆ. ಬಿಡಬಹುದೇ ಅವಳನ್ನ?
ಬಡಿತಾನೆ ಹಿಡಿತಾನೆ ಬಡಿತಾನೆ ಕಡಿತಾನೆ. ನೀ ಎಲ್ಲವೂ ಮಾಡ್ತೀಯ ವಿಶ್ವಾಸ ಉಂಟು. ಹಾಗಂತ ನಿನ್ನೊಬ್ಬಳನ್ನೇ ಕಳುಹಿಸಿಕೊಡುವುದಲ್ಲ. ನನಗೂ ಒಂದ್ಸರಿ ಸತ್ಯಶೀಲಿಯನ್ನ ನೋಡ್ಬೇಕು ಅಂತ ಆಸೆ ಉಂಟು. ನಾವಿಬ್ಬರು ಅದು ಯಾರೋ ಜಬ್ಬಕ್ಕೂ ಕೂತದ್ದು ಹೊರಗಡೆ ಕೊಡಬೇಡ ಅವರಿಗೆ. ಸತ್ಯಶೀಲಿ ಅಲ್ವಾ? ಅದು ಯಾರೋ ಸ್ನಾನ ಮಾಡಿ ಬಟ್ಟೆ ಒಣಗಿಸಿ ಹಾಕಿದ್ದಷ್ಟೇ. ಸತ್ಯಶೀಲ ಅಲ್ಲ ಅಲ್ವಾ? ಎಲ್ಲಿದ್ದಾಳು? ಎಲ್ಲಿ ಎಲ್ಲಿ? ನಮ್ಮ ಕುರಿತಾಗಿ ಲಕ್ಷ್ಯ ಇಲ್ಲ. ನಿರ್ಲಕ್ಷ್ಯ ಭಾವದಿಂದ ಕುಳಿತಿದ್ದಾಳಂತಾದ್ರೆ ತೀರೆಯೇ ಹೌದು. ಹೌದಣ್ಣ. ಅವಳು ಹೇಗೆ ಇರ್ಲಿ, ನಮಗೆ ಬೇಕಾದದ್ದು ಉಗ್ರವಾದ ಪಿಂಡ. ಎಲ್ಲರಿಗೂ ಪಿಂಡವನ ನೀನು ಕಸಿಯ ಬಾರದು ಎನ್ನುವ ಹಾಗೆ ಪಿಂಡ ಕೊಟ್ಟೆ. ನಿನ್ನ ಪಿಂಡ ಅದು. ನನ್ನ ಪಿಂಡ ಅಲ್ಲ, ಅಲ್ಲಿ
ಕಾರ್ಯವನ್ನು ವಿರೋಧಿಸುವುದಕ್ಕೆ ಮುಂದಾದ್ರೆ ನಿನ್ನನ್ನು ಕುಟ್ಟಿ ಬಿಡುತ್ತೇನೆ. ಸರಸ
ಅರರೆ ಅರರೆ ಏನಾಶ್ಚರ್ಯ ಅಣ್ಣ 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 ಅಂತ ಹೇಳಿ ಅವನೊಂದು ಹೊಂಡಕ್ಕೆ ಹಾಕಿದೆ. ದೇವ್ರಾಣೆ ನಾನು ಬರ್ತೆ ಅಂತ ಹೇಳಿ ಅವನೇ ಕರ್ತದ, ನಾನು ಬಂದದ್ದು ಅವನೇ ಕರ್ತದ ನನ್ನನ್ನು. ಯಾವತ್ತು ಹಾಗೆ ನೀ ಮುಂದೆ ಹೋಗು, ನಾನು ಹಿಂದಿದ್ದೇನೆ ಅಂತ ಹೇಳುವವ್ರು ಯಾರಿದ್ದಾರೆ ನೋಡು, ಅವರೆಲ್ಲ ಮತ್ತೊಬ್ಬರ ಮಕ್ಕಳನ್ನು ಬಾವಿಗೆ ಹಾಕುವವರೇ ಬಿಟ್ರೆ ಯಾರು ತಾವು ಬಾವಿ ಆಳ ನೋಡುವವರಲ್ಲ. ಇಷ್ಟು ವರ್ಷ ಈ ಅನುಭವ ಆಗ್ಲಿಲ್ಲ, ಇದು ನಾನು ಬರ್ದಿಟ್ಕೊಳ್ತೇನೆ, ಬೇಕಾಗ್ತದೆ ನಾನು. ನಿಂಗೆ ಇದು ಅಂತಲ್ಲ, ಬರ್ದಿಟ್ಕೊಳ್ಬೇಕಾದದ್ದು ಬಹಳಷ್ಟು ಉಂಟು. ಆದ್ರೆ ಯಾವ್ದು ಅಂತ ನಿಂಗೆ ಇನ್ನೂ ಸರಿಯಾಗಿ ಅರ್ಥ ಸಿಕ್ಲಿಲ್ಲ ಅಷ್ಟೇ. ನನಗೆ ಯಾವ್ದಂತಾನೆ ಇನ್ನೂ ನಿಘಂಟು ಆಗಲಿಲ್ಲ, ಯಾವ್ದಂತ ಬರ್ದಿಟ್ಟು ತಪ್ಪಾಯ್ತಾಳೆ, ತಪ್ಪಾಯ್ತು, ತಂದೆ ಏನು ತಪ್ಪಿಲ್ಲ, ಎಲ್ಲ ಅಣ್ಣ ಕರೆದ. ನಾವು ಬರುವುದಕ್ಕಿಂತ ಕ್ಷಣಕಾಲ ಮೊದಲು ಅಣ್ಣ ಅವಳ ತಲೆಯಿಂದ ಕತ್ತರಿಸು, ಕತ್ತರಿಸು, ಎಲ್ಲಿರುವಂತ ಪಿಂಡವನ್ನು ತೆಗೆದುಕೋ, ತೆಗೆದುಕೋ. ನಾ ಹೇಳಿ ಸತ್ಯ, ನಾ ಒಪ್ಕೊಳ್ತೆ. ಆ ರೀತಿ ಉತ್ಸಾಹದ ಮಾತನ್ನಾಡುತ್ತಾ ಇದ್ದಿ, ಅಹಂಕಾರವನ್ನು ತೋರಿಸ್ತಾ ಇದ್ದಿ. ಎಲ್ಲಿ ನಿನ್ನ ದಟ್ಟು ಬರೀ ನೋಡೋಣ, ನೋಡ ಆ ಕಡೆಯಲ್ಲಿ ಬೆಳೆದು ನಿಂತಿದೆ ವಿಶಾಲವಾದ ವೃಕ್ಷ. ಹೌದೌದು, ಅದನ್ನ ಕಿತ್ತು ನನ್ನತ್ತ ಎಸೆ, ನನ್ನ ಸಾಹಸ ಏನೆನ್ನು ತೋರಿಸ್ತೇನೆ. ಅಲ್ಲಲ್ಲೊಂದು ಬಂಡೆ ಕಲ್ಲುಂಟು, ಅದಂತೆಗೆ ನನ್ನ ತಲೆ ಮೇಲೆ ಎಸೆ, ಅದೇನು ನೋಡ್ತೇನೆ. ಪರಿತ ಶೌರ್ಯ ಏನಾದಾಯ್ತು, ನೀ ಬದುಕಬೇಕಾ? ಜೀವದಾನವನೇ ನಿನ್ನಯ ಪಾದ ಸೇವಕಿಯಾಳನು ಕಾಯೋ, ಯಾವ ಸಮಯದೋಳು ಕರೆದರೆ ನಾ ಬಂದು ಸಾವಧಾನದಿ ತವ ಕಾರ್ಯ ಕೈಗೂಡಿಪೇಗೆ. ಅದು ನಾನು ಬದಿಗಿಡಣ್ಣ, ನೋಡಿದ್ರೆ ಹೆದರಿಕೆ ಆಗ್ತದೆ. ಈಗ ನಿನಗೆ ಕೊತ್ತಿ ಬೇಡ, ಯಾಕೆ? ನೀನೇ ದೊಡ್ಡ ಕೊತ್ತಿ.
ಏನ್ ದೇವ್ರೆ ನಿನಗೆ ಕತ್ತಿಬೇಕಾ? ಹಾಗಲ್ಲ ಅಣ್ಣ, ಅದನ್ನ ನೋಡಿದ್ರೆ ಭಯ ಆಗ್ತದೆ. ಹೇಳ್ಬೇಕೆನ್ನುವಂತ ಮಾತು ಗಂಟಲಲ್ಲೇ ಉಳಿದು ಹೋಗ್ತದೆ ಅಣ್ಣ. ಮಾತಾಡುದೇ ಬೇಡ ಅಂತ ಉಂಟು ನಮ್ಗೆ. ಯಾಕೆ ಒಂದೇ ಹಾಕುತ್ತೀನಿ. ಅದಲ್ಲ ಒಂದೆರಡು ಮಾತಲ್ಲ ಆಡ್ತೀರಣ್ಣ. ಅಣ್ಣ ನನ್ನನ್ನು ಕೊಲ್ಲಬೇಕೆನ್ನುವ ಹಾಗೆ ಮುಂದತ್ತಿ ಬರ್ತಾ ಇದ್ದೀಯ. ಸಾಯುವುದಕ್ಕೆ ನನಗೆ ಹೆದರಿಕೆ ಇಲ್ಲ ಅಣ್ಣ, ಆದ್ರೆ ಸತ್ರೆ ಪ್ರಾಣ ಹೋಗ್ತದೆ ಎನ್ನುವ ಹಾಗೆ ಭಯ ಉಂಟಣ್ಣ. ಇದು ಯಾರು ಹೇಳಿದ್ದು ಬರ್ಕೊಂಡದ್ದ ನೀನು? ಇಲ್ಲಪ್ಪ, ನನ್ಗೆ ಗೊತ್ತುಂಟು. ನೀನೇ ಹೇಳುದು? ಹೌದು. ಪಾಪ ನಿಂದೊಂದೇ ಜೀವ ಹೋಗುದು ಸತ್ರೆ. ಹೌದು. ಮತ್ತೆ ಯಾರ್ದು ಹೋಗುದೇ? ಯಾರ್ದು ಹೋಗುದಿಲ್ಲ. ಹಾಗಿದ್ರೆ ನೀನು ಕೊಲ್ಲುವುದೇ ಒಳ್ಳೆ. ಬೇಡ ಅಣ್ಣ. ಅಣ್ಣ ಒಂದು ವೇಳೆ ನನ್ನನ್ನು ನೀನು ಜೀವಂತವಾಗಿ ಉಳಿಸಿದೆ ಅಂತ ಆದ್ರೆ ನಿನಗೆ ಏನಾಗಬೇಕು, ಎಷ್ಟಾಗಬೇಕು, ಎಷ್ಟೊತ್ತಿಗೆ ಆಗಬೇಕು, ನೀನು ಚಿಟಿಕೆ ಹೊಡೆದು ಹೇಳಿದ್ರೆ ಕ್ಷಣಾರ್ಧದಲ್ಲಿ ಮಾಡಿ ಏನಾಗಬೇಕು ನಿನಗೆ? ನಿನ್ನ ಆಜ್ಞೆ. ಹೇಳುದು ಕೇಳುದು ನಾನು. ಎಲ್ಲ ನಿಮ್ಮ ಸಂತಾನದವರು ಒಡನಾಟ ದೋಷವೇ ಬಿಟ್ರೆ ಒಳ್ಳೇದೊಂದು ಮಾಡಲಿಲ್ಲ. ಈ ಹಿಂದೆ ಮಾಡಿದ್ದಲ್ಲ ಹಾಗೆಲ್ಲ ಜೋರ ಕೂಗಿ ಹೇಳಿದ್ದಲ್ಲ, ನಾನು ಇದನ್ನು ಮಾತಾಡ್ಲಿಕ್ಕೆ ಬರುದಿಲ್ಲ ಅಣ್ಣ. ಹಾಗೆ ಅಣ್ಣ, ಹಾಗಾಗಿ ನಾನು ನಿನಗೆ ಜೀವದಾನ ಕೊಡು. ಏನಾಗಬೇಕು, ಎಷ್ಟೊತ್ತಿಗೆ ಆಗಬೇಕು, ನಾ ಮಾಡಿ ಪೂರೈಸ್ತೇನೆ. ಇಷ್ಟರವರೆಗೆ ಉತ್ಸಾಹದ ಮಾತಾಡಿದ ನೀನು ಈಗ ಕಾಲು ಹಿಡಿಯುತ್ತಿ. ಹೌದಣ್ಣ. ಕಣ್ಣೀರು ಮಿಡಿಯುತ್ತಿ. ಕಣ್ಣೀರು ಬರ್ತಾ ಉಂಟಣ್ಣ. ಇಷ್ಟೆಲ್ಲ ಮಾಡುವುದಕ್ಕೆ ನಾನು ನಿನಗೆ ಹೊಡೆಯಲಿಲ್ಲ ಬಡಿಯಲಿಲ್ಲ ಹುಡುಗರಿಂದ ಹೊಡೆಯಲಿಲ್ಲ 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 ಬಡಿಯಲಿಲ್ಲ ಇರಿಯಲಿಲ್ಲ ಖಡ್ಗದಿಂದ ಪೊಡವಿಯೊಳಗೆ ಬಿದ್ದು ನೀನು ಪೊಡವಿಯೊಳಗೆ ಬಿದ್ದು ನೀನು ಅಣ್ಣ ಹೋದ, ಅಣ್ಣ ಹೋದ, ಅಣ್ಣ ಹೋದ, ಅಣ್ಣ ಹೋದ. ಆಯ್ತು. ಒಡನೆ ಚಿಂತೆ ಕೈಯುವುದೇನೋ ಪೊಡವಿಯೊಳಗೆ ಬಿದ್ದು ನೀನು ಈಗ ಹೋದ, ಅಣ್ಣ ಹೋದ, ಅಣ್ಣ ಹೋದ. ಅಣ್ಣ ಒಡನೆ ಚಿಂತೆ ಕೈಯುವುದೇನು ಒಡನೆ ಚಿಂತೆ ಕೈಯುವುದೇನು ಒಡನೆ ಚಿಂತೆ ಕೈಯುವುದೇನು ಒಡನೆಯೊಳಗೆ ಬಿದ್ದು ನೀನು ಒಡನೆ ಚಿಂತೆ ಕೈಯುವುದೇನು ಅಣ್ಣ ನನ್ನನ್ನು ಕಾಪಾಡಬೇಕು. ನೀನು ಹೇಳಿದಂತೆ ಕೆಲಸ ಕ್ಷಣಾರ್ಧದಲ್ಲಿ ಮಾಡಿ ಪೂರೈಸ್ತೇನೆ. ಆಶ್ಚರ್ಯ ಆಗುವುದೇನು ಗೊತ್ತಾ? ಯಾಕಣ್ಣ? ಇಷ್ಟರವರೆಗೆ ನಿಮ್ಮ ಅಣ್ಣನನ್ನ ಕೊಂದಿದ್ದೇನೆ ಹೊರತು ಹೌದು ನಿನಗೆ ನಾನು ಹೊಡೆಯಲಿಲ್ಲ. ಈಗ ಹೊಡೆಯಲ್ಲ ಒದೆಯಲಿಲ್ಲ. ಇಷ್ಟು ದಿನಕ್ಕೂ ಓದಿಲಿಲ್ಲ ಅಣ್ಣ. ಎಷ್ಟು ಅಂದ್ರೆ ಯಾವತ್ತೂ ಬರ್ತಾ ಇದ್ದ ನಾನು. ಅಲ್ಲ, ಅಣ್ಣ ಓದಿಲಿಲ್ಲ, ನೀರು ಒದ್ದಿಯಲ್ಲ ಅಣ್ಣ. ಆದ್ರೆ ಕೈಯಲ್ಲಿರುವ ಖಡ್ಗದಿಂದ ನಾ ಸತ್ತೇ ಹೋದೆ. ಅಲ್ಲ ಉಂಟಾ? ಎಲ್ಲ ನಾಟಕವೆಲ್ಲ ಹೀಗೇ ಮಾಡಿ ಬದುಕಿದ್ದ ಅಂತ ಹೋದಲ್ಲ. ನನ್ನ ಹಿಂದಿರುವಾಗ ಇದೇ ಮಾಡಿದ್ದ. ಖಡ್ಗದಿಂದ ಇರಿಯಲಿಲ್ಲ, ಕೊಡವಿಯೊಳಗೆ ಬಿದ್ದು ಒಡನೆ ಚಿಂತೆಗೈಯುವುದೇನು? ಅದಣ್ಣ ಎಂತದ್ದು? ಯಾಕೆ ಈ ರೀತಿ ನಿನ್ನ ನಂಬೇಕಾ? ನಂಬೇಕಣ್ಣ. ಬರುವವಳ ಹೌದು ನಿನ್ನ ಎರಡು ತುಂಡಾಗಿ ಅಣ್ಣ ನನ್ನ ನಂಬುದಿಲ್ಲಲ್ಲ. ನಂಬಬೇಕು ಅಂತ ನನಗೆ ಗೊತ್ತುಂಟ್ರಿ, ನಂಬುದಿಲ್ಲ ಅಂತ. ಇಷ್ಟು ಕಾಲದವರೆಗೆ ಮಾಡಿದ್ದೇನೆ ತಪ್ಪು ಕೆಲಸವನ್ನೇ ಮಾಡಿದ್ದು. ಈಗ ನಾನು ಒಂದು ಒಳ್ಳೆ ಕೆಲಸ ಮಾಡ್ತೇನೆ. ನಿನಗೆ ನಂಬಿಕೆ ಬರಬೇಕು ಅಂತ ಆದ್ರೆ ಈಗ ನನ್ನದು ಆಣೆ ಪ್ರಮಾಣ ಉಂಟು. ಆಣೆ ಪ್ರಮಾಣ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ನೀನು ಕರೆದಾಗ ಬಂದು ಇರ್ತೇನೆ, ಹೇಳಿದ ಕೆಲಸವನ್ನ ಮಾಡ್ತೇನೆ. ಇದಕ್ಕೆ ಸಾಕ್ಷಿ ಸತ್ತೋತ ಅಣ್ಣನ ಮೇಲೆ ಆಣೆ. ಸತ್ತೋತ ಅಣ್ಣನ ಮೇಲೆ ಆಣೆ. ನೀ ಕರೆದಾಗ ನಾ ಬರ್ತೇನೆ. ಹಾಗಿದ್ರೆ ನೀನು ನಿನ್ನ ಅಣ್ಣನೊಟ್ಟಿಗೆ ಇರುವುದೇ ಒಳ್ಳೆ. ಅದೇ ಒಳ್ಳೆ. ಅದಾಗುದಿಲ್ಲ, ಅದು ಬೇಡ ಅಣ್ಣ. ಹಾಗಾದ್ರೆ ಸೂರ್ಯ ಚಂದ್ರನ ಮೇಲೆ ಆಣೆ. ಅವ್ರ ಮೇಲೂ ನನಗೆ ವಿಶ್ವಾಸ ಇಲ್ಲ. ಒಬ್ಬ ಹಗಲು ಬರುವವ, ಮತ್ತೊಬ್ಬ ರಾತ್ರಿ ಬರುವವ. ಮೋಸಗಾರರಿಗೆ, ಕಳ್ಳಕಾಕರಿಗೆ ಅವರಿಬ್ಬರು ಅನುಕೂಲವೇ. ಹಾಗಾಗಿ ಅವರು ಬೇಡವೇ ಬೇಡ. ಅದಾಗೋದಿಲ್ವಾ? ಬೇಡ ಅಣ್ಣ. ಭೂತಾಯಿ ಭೂತಾಯಿ ಅದಕ್ಕೆ ಹೋಗು ನೀನು. ಭೂಮಿ ತಾಯಿಯ ಮೇಲಾಣೆ. ಪಾಪಿಗಳನ್ನು ಹೊರ್ತಾಳೆ, ಪುಣ್ಯಾತ್ಮರನ್ನು ಹೊರ್ತಾಳೆ. ಅವಳ ಮೇಲೂ ನಂಬಿಕೆ ಇಲ್ಲ. ನಾನು ಯಾವ್ದು ಹೇಳಿದ್ರು ನಂಬುದಿಲ್ಲ ಅಣ್ಣ.
ನಿನ್ ತಲೆ ಮೇಲೆ ಆಣೆ. ನನ್ನ ತಲೆ ಮೇಲೆ ಆಣೆ ಇಟ್ಟು ನನ್ನೊಂದು ನಗಡಿ ತೆಗೆದುಬೇಡ. ನೀನೆಂತದ್ದು ಅಂತೇಳಿ ಯಾವುದನ್ನು ನಂಬುವುದಿಲ್ಲ ಅಂತ ಅದು ನಾನೇನು ಮಾಡುವುದಣ್ಣ? ಸರಿ, ನೀನು ನಂಬಿಕೆ ಬರಬೇಕಲ್ವಾ? ಆದ್ರೆ ನಾನು ಆರಾಧಿಸುವಂತಹ ಪೂಜಿಸುವಂತಹ ದೇವರು, ಈ ಕ್ಷೇತ್ರದ ದೇವರಾಗಿರುವಂತಹ ಆ ಪರಮೇಶ್ವರನ ಮೇಲೆ ಆಣೆ ಮಾಡಿ ಹೇಳುವುದು ಸತ್ಯ ಸತ್ಯ ಸತ್ಯ. ಮರು ಮಾತಾಡುವ ಪ್ರಶ್ನೆ ಇಲ್ಲ. ಆಯ್ತಣ್ಣ, ಹಾಗಿದ್ರೆ ಇನ್ನು ಒಳ್ಳೆಯವಳಾಗಿ ಬದುಕಬೇಕು. ಜಾಡಿಸಿ ಎದೆ ಮೇಲೆ ಒದ್ರೆ ಎಂತಣ ತರಿಸಿ ಬಿಸಾಡ್ತೇನೆ. ಏನಾಯ್ತು? ನೀನು ಹೆಣ್ಣೆನ್ನುವ ಕಲ್ಪನೆ ಉಂಟ ನಿನ್ಗೆ? ನಂಗೊತ್ತು, ನಾನು ಹೆಣ್ಣೆ. ಅಯ್ಯೋ ಏ ದೇವ್ರೆ, ಮತ್ತೆ ನಮ್ಮ ಯಾವ ಹೆಣ್ಣು ಮಕ್ಕಳು ನೋಡಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳುವುದೇ. ಯಾರು ನಿನ್ನ ನಡಿಗೆ ಇನ್ನು ಮುಂದೆ ನಯ ವಿನಯದಿಂದ ಕೂಡಿರ್ಬೇಕು. ಇದು ಸರಿ ಆಗುದಿಲ್ಲ. ಅದು ಸರಿ ಬಿಸಾಡ್ತೇನೆ. ಮತ್ತೆ ಹೇಗಣ್ಣ? ಬಲ ಕೈಯಲ್ಲಿ ಎಡಕಿವಿ ಹಿಡ್ಕೊ. ಬಲ ಕೈಯಲ್ಲಿ ಎಡಕಿವಿ, ಎಡ ಕೈಯಲ್ಲಿ ಬಲ ಕಿವಿ ಹಿಡ್ಕೊ. ಹಿಡ್ಕೊಂಡೆ 100 ಸಾರಿ ಕುಳಿತಿಯಳು. ಇಷ್ಟು 100 ಬಾರಿ ಕುಳಿತಿಯಳು. ಒಂದಕ್ಕೆ ಇಷ್ಟ ಆದ್ರೆ 100ಕ್ಕೆ 300 ದಿವಸ ಬೇಕು. ಸಾಕು. ಒಂದರಿಂದ ಅಭ್ಯಾಸ ಮಾಡ್ಬೇಕು. ಹೆಣ್ಣು ಮಕ್ಕಳು ನಡೆಯುದು ಹೇಗೆ ಗೊತ್ತಾ? ಹೇಗೆ? ತಲೆಯನ್ನ ತಗ್ಗಿಸಿ, ಬೆನ್ನನ್ನ ಬಾಗಿಸಿ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಡಿಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೆ ಮುಕ್ಕರಿಸಿ ಬೀಳುದಿಲ್ವ ಅಣ್ಣ? ಬಿದ್ರು ತೊಂದರೆ ಇಲ್ಲ, ನಿನ್ನ ಮುಸುಡು ಹೊಡೆಯುವುದು ನಮಗೆ ನಷ್ಟ ಇಲ್ಲ. ಹಾಗಲ್ಲ, ನಡಿಬೇಕು. ಹಾಗ ಪ್ರಾರಂಭಿಸು. ನಿಮ್ ಜಾತಿಯವರಾಗಿ ಹೀಗೆ ಮಾಡಿ ಕೆಲವು ಗಂಡು ಮಕ್ಕಳನ್ನು ತೆಗ್ದಿದ್ದಿ ಬಹುಶಃ. ಇನ್ನು ಈ ರೀತಿ ಮಾಡಿದ್ರೆ ಇನ್ನೆಷ್ಟು ಜನ ನನಗಿನ್ನು ಮದುವೆ ಆಗಲಿಲ್ಲ. ಅದು ಒಳ್ಳೇದೇ ಆಯ್ತದು, ಆ ಹುಡುಗ ಪುಣ್ಯ. ತೆರಳಲಾದುರುಳೆ ರುದ್ರ ಕೋಪವು ಬಳಿಯಳಿಯ ಮಾತೆಯ ಕಾಣುತ್ತ ಯಾರು ಬೇಳವು ತಾಯೇ ಎನ್ನನು ಯಾರು ಬೆತ್ತರು ಯಾರು ಬೆತ್ತರು ನಿನ್ನ ಪರಿಗಿಸೆ ಧಾರಿಣಿ ಮತಿಯರಸಿಯಂತಿಗೆ ಕಾರಣವನರು ಎನ್ನಲು ಅಮ್ಮ. ನಿಮ್ಮನ್ನ ಕಂಡಾಕ್ಷಣವೇ ನನ್ನ ಬಾಯಿಂದ ಅಮ್ಮ ಎಂಬ ಶಬ್ದ ಹೊರಬಂತು. ಯಾಕೆ ಏನು ಎನ್ನುವುದನ್ನ ನಾನು ಅರಿಯದಾದೆನು ತಾಯಿ. ಸರಿ, ಆಶ್ಚರ್ಯವಾಗುವುದು. ನಿಮ್ಮನ್ನ ಕಾಣುತ್ತಾ ಇದ್ದ ಹಾಗೆ ಒಂದು ನಾಡಿನ ಮಹಾರಾಜನ ಪತ್ನಿ ನೀವಿರಬೇಕೆನ್ನುವ ಹಾಗೆ ಶೋಭಿಸ್ತಾ ಇದೆ. ಛಾತ್ರ ತೇಜಸ್ಸು ನಿಮ್ಮಲ್ಲಿ ಇರುವುದು ಹೌದಾದ್ರೂ ಮುಖ ಎನ್ನುವುದು ಕಳಾಹೀನವಾಗಿದೆ. ಆಶ್ಚರ್ಯ ಇನ್ನೊಂದು ತಾಯಿ, ಭೂಮಿಯಿಂದ ನಾ ಮೇಲೆದ್ದು ಬಂದೆನೋ, ಆಕಾಶದಿಂದ ಕೆಳಗೆ ಬಿದ್ದೆನೋ, ಅಥವಾ ಗಾಳಿಗೆ ನಾ ತೂರಿ ಬಂದೆನು, ಒಂದು ನನ್ನ ಪಾಲಿಗೆ ಅರಿವಿಲ್ಲ. ಕಣ್ಣು ಬಿಟ್ಟು ನೋಡಿದಾಕ್ಷಣ ದುಷ್ಟನೊಬ್ಬ ನಿಮ್ಮ ಮೇಲೆರಗುತ್ತಿದ್ದದನ್ನ ಕಂಡೆ. ಅವನನ್ನ ಕೊಲ್ಲಬೇಕು ಎನ್ನುವುದು ಒಂದೇ ನನ್ನ ಉದ್ದೇಶವಾಯಿತು. ಅವನನ್ನ ಕೊಂದು ಮುಗಿಸಿದೆ. ಅವನನ್ನ ಅನುಸರಿಸಿ ಬಂದವರೆಲ್ಲ ಕೆಲವರು ಓಡಿದರು, ಕೆಲವರನ್ನ ಬಗ್ಗು ಬಡಿದೆ. ಅಮ್ಮ, ಈಗ ಹೇಳು ತಾಯಿ, ನಾನ್ಯಾರು? ನನ್ನನ್ನು ಹಡೆದ ಪಡೆದ ಮಾತಾಪಿತರುಗಳಾದರೂ ಯಾರು? ನೀವು ಯಾವ ನಾಡಿನ ದೊರೆಯ ಪತ್ತಿದ್ದೀರಿ? ತಮ್ಮ ಶುಭನಾಮಧೇಯ ಏನು? ಹೀಗಾಗುವುದಕ್ಕೆ ಕಾರಣ ಏನು? ಎಲ್ಲವನ್ನ ಅರುಹುತ್ತೀರೇನಮ್ಮ? ಪರಮ ವೇದಂ ವ್ಯಾಸ ಮುನಿಯ ಕೃಪೆಯಿಂದೀಗ ಪರಮ ವೇದಂ ವ್ಯಾಸ ಮುನಿಯ ಕೃಪೆಯಿಂದೀಗ ತವ ದುರಿತವು ಹರಿದು ಪೋದುದು ತವ ದುರಿತವು ಹರಿದು ಪೋದುದು ತರಳ ನಿನ್ನನು ಪಡೆದನೆಂದು ಹರಸುತ್ತಲೀ ತರಳ ನಿನ್ನನು ಪಡೆದನೆಂದು ಹರಸುತ್ತಲೀ ವರಕುಮಾರನ ಸಹಿತ ಮಾದ್ರಾಪುರ ಕೈತಂದು ಬಹುವಾದ್ಯ ಘೋಷದಿಂದ ಮೆರೆವ ವೈದಿಕ ವಿಧಾನದ ಪಟ್ಟವಂ ಕಟ್ಟಿ ಬಾಲಕಗೆ
ಹರಸುತ್ತಲೇ ಬಾಯಲ್ಲಿ ಬಂದಿರುವಂತಹದ್ದು ಅಮ್ಮ ಎನ್ನುವುದಾಗಿ. ನಿನ್ನಮ್ಮ ನಾನೇ ಹೌದು, ಆದ್ರೆ ನಿನ್ನನ್ನು ಹೆತ್ತವಳು ನಾನಲ್ಲ ಕಂದ. ನಿನ್ನ ಹುಟ್ಟಿಗೊಂದು ವಿಶೇಷ ಘಟನೆಯೇ ನಡೆದು ಹೋಯಿತು. ಯಾವುದಮ್ಮ? ನೀನು ಹುಟ್ಟಿದ ತಕ್ಷಣದಲ್ಲಿಯೇ ಒಬ್ಬ ರಕ್ಕಸನನ್ನ ಕೊಂದೆಯಲ್ಲ, ಅವನಿಂದಲಾಗಿ ಇಂಥದ್ದೊಂದು ದುರಿತ ಎನ್ನುವುದು ನಮ್ಮ ಬದುಕಿನಲ್ಲಿ ಬಂದದ್ದು. ಮಾತೃದೇಶದ ಮಹಾರಾಣಿ ಆಗಿರುವಂತ ನನ್ನ ಪಾಲಿಗೆ ನನ್ನ ಗಂಡನನ್ನ ಕಳೆದುಕೊಳ್ಳುವಂತಾಯ್ತು. ಇಂತಹ ದುಸ್ಥಿತಿ ಒದಗಿ ಬಂತು. ಯಾವ ದಾರಿಯೂ ಕಾಣದೆ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವಋಷಿಗಳಾದಂತಹ ನಾರದರ ಮಾತಿನಂತೆ ಕಾಶಿಯನ್ನು ಸೇರಿಕೊಂಡೆ. ಕಾಶಿಯಲ್ಲಿ ಗಂಗಾ ಮಾತೆಯನ್ನು ಸ್ಮರಿಸಿ ಅವಳಲ್ಲಿ ಕಷ್ಟವನ್ನ ಹೇಳಿಕೊಂಡಾಗ ಅವಳ ಸವತಿ ಸುತ್ತನಾದಂತಹ ವೇದವ್ಯಾಸರ ದರ್ಶನವಾಯಿತು. ಅವರ ಅನುಗ್ರಹದಿಂದಲಾಗಿ ರುದ್ರನಿಗೆ ಅರ್ಪಿತವಾಗಬೇಕಾದಂತಹ ಉಗ್ರ ಪಿಂಡವನ್ನು ಅವರು ನನ್ನ ಪಾಲಿಗೆ ನೀಡಿದರು. ಅವರೇ ಆಡಿದಂತಹ ಮಾತು, ಈ ಪಿಂಡವನ್ನ 9 ತಿಂಗಳು 9 ದಿನ 9 ಗಳಿಗೆ ಕಾದಿಟ್ಟುಕೊಂಡೆ ಅಂತಾದ್ರೆ ಇದರಿಂದ ಹುಟ್ಟಿ ಬರುವಂತಹ ಮಗನೇ ನಿನ್ನ ಎಲ್ಲ ಕಷ್ಟವನ್ನ ಪರಿಹಾರ ಮಾಡುತ್ತಾನೆ ಎನ್ನುವುದಾಗಿ ಹುಟ್ಟಿದಂತಹ ಮಗನಿಗೆ ಹೆಸರನ್ನು ನೀಡುವುದಕ್ಕೂ ಅವರೇ ಸೂಚಿಸಿದ್ದಾರೆ. ಮಗನೇ, ರುದ್ರನಿಗೆ ಅರ್ಪಿತವಾಗಬೇಕಾದಂತಹ ಪಿಂಡದಿಂದ ಹುಟ್ಟಿದಂತಹ ನಿನ್ನ ಪಾಲಿಗೆ ಇಂದಿನಿಂದ ಮೊದಲುಗೊಂಡು ರುದ್ರಕೋಪ ಎನ್ನುವುದಾಗಿ ಹೆಸರು. ನಮೋ ನಮಃ. ಅದರೊಂದುಂಟು ಮಗನೇ, ಕೇವಲ ತಾಯಿಯ ಕಷ್ಟವನ್ನು ಪರಿಹಾರ ಮಾಡದಲ್ಲಿಗೆ ಸಂಕಷ್ಟ ಎನ್ನುವುದು ಪರಿಹಾರ ಆಗಲಿಲ್ಲ. ಮಾತೃದೇಶ ಎನ್ನುವುದು ಅರಾಜಕತೆಯಿಂದ ಕೂಡಿ ಹೋಗಿದೆ. ಅಲ್ಲಿಗೆ ನಾವು ಸೇರಿಕೊಳ್ಳಬೇಕು. ಅಲ್ಲಿನ ಪಟ್ಟವನ್ನ ನೀನು ಏರಬೇಕು. ರಾಜ್ಯವನ್ನ ಸುವ್ಯವಸ್ಥಿತವಾಗಿ ಕಾಪಾಡಬೇಕು. ಆದಿತಮ್ಮ, ಹೀಗೆ ಒಂದು ಮಾತು. ಏನು? ಕಾಶಿ ನಾಡಿನಲ್ಲಿ ಅಥವಾ ಪುಣ್ಯತಮವಾಗಿರುವಂತಹ ಈ ಕ್ಷೇತ್ರದಲ್ಲಿ ಒಂದು ದುಷ್ಟನ ವಧೆ ನಿಮ್ಮನ್ನು ಉಳಿಸುವುದಕ್ಕಾಗಿ ನನ್ನಿಂದ ಆದದ್ದಂತೂ ಸತ್ಯ. ಆದರೆ ಈ ಹುಡುಗ ಯಾರು ಎಂಬ ಹಾಗೆ ಪ್ರತಿಯೊಬ್ಬರೂ ಗ್ರಹಿಸುತ್ತಾ ಇದ್ದಾರೆ. ಹಿರಿಯರಾದ ನಿಮ್ಮಲ್ಲಿ ಕರಜೋಡಿಸಿ ಶಿರ ಬಾಗಿ ಬೇಡಿಕೊಳ್ತಾ ಇದ್ದೇನೆ. ನಾ ಮಾಡಿದ್ದು ಸರಿಯೋ ತಪ್ಪೋ ನನ್ನ ಪಾಲಿಗೆ ಅರಿವಿಲ್ಲ. ಮತ್ತೆಲ್ಲಾದರೂ ನಾವು ಈ ಕ್ಷೇತ್ರಕ್ಕೆ ಬಂದೆವು ಅಂತಾದರೆ ಇದೇ ರೀತಿಯಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎನ್ನುವ ಹಾಗೆ ನಿಮ್ಮಲ್ಲಿ ಶಿರಬಾಗಿ ಬೇಡಿಕೊಳ್ತಾ ಇದ್ದೇನೆ. ಇದ್ದಲ ಗಂಧರ್ವರ ಜನ ಇದ್ದಲ ಗಂಧರ್ವರ ಜನ ಪುತ್ರಿಯಾಗಿಗ ಚಿತ್ರಲೋಚನೆ ಪುತ್ರಿಯಾಗಿಗ ಚಿತ್ರಲೋಚನೆ ಒತ್ತಿನೊಳಗಿಯ ಸಖಿಯರನು ಕರೆಯುತ್ತ ಪೇದಳು ಮನದ ಇರವ ಒತ್ತಿನೊಳಗಿಯ ಸಖಿಯರನು ಕರೆಯುತ್ತ ಪೇದಳು ಮನದ ಇರವ ಒತ್ತಿನೊಳಗಿಗ ಸಖಿಯರನು ಕರೆಯುತ್ತ ಪೇದಳು ಮನದಗಿರವ ಭೂಮಿಗಿಂತಲೂ ಎತ್ತರ ಲೋಕ ಅಲ್ಲವೇ ಸ್ವರ್ಗಲೋಕ? ಸ್ವರ್ಗಲೋಕದ ಉತ್ತರ ಭಾಗವೇ ಅಲ್ಲವೇ ಗಂಧರ್ವ ಲೋಕ? ಆಳುವ ಅಧಿಕಾರಿ ಮಹೋದರ ಎಂಬುದಾಗಿ ಅವನ ಮುದ್ದಿನ ಮಗಳು ನಾನು. ಚಿತ್ರಾಕ್ಷಿ, ಚಿತ್ರನಯನೆ, ಚಿತ್ರಲೋಚನೆ ಹೀಗೆಲ್ಲ ಕರೆಯುವುದುಂಟು ತಾನೆ? ನೋಡಿದ್ದನ್ನೇ ನೋಡುವುದು, ಮಾಡಿದ್ದನ್ನೇ ಮಾಡುವುದು. ಯಾರಿಗೆ ಬೇಸರ ಆಗುವುದಿಲ್ಲ ಹೇಳು? ಅದಕ್ಕೆ ಬೇಕಾಗಿ ನಾವೆಲ್ಲ ಒಂದಾಗಿ ಭೂಮಿಗೆ ಹೋಗೋಣ, ವನವಿಹಾರ ಮಾಡೋಣ, ಆಮೇಲೆ ಮತ್ತೆ ಬರೋಣ.
ಮೃಗಗಳ ಹಾವಳಿಯಿಂದಾಗಿ ನಾವು ತತ್ತರಿಸಿ ಹೋಗಿದ್ದೇವೆ ನಿಮ್ಮ ಹಾಗೆ. ಮೃಗಗಳನ್ನು ಬಗ್ಗುಬಡಿಯುವುದಕ್ಕಾಗಿ ಕಾಂತಾರವನ್ನು ಸೇರಿದೆ 3 ದಿಕ್ಕಿನ ಬೇಟೆಯನ್ನು ಪೂರೈಸಿದ್ದೇನೆ. ಉಳಿದಿರುವುದು 1 ದಿಕ್ಕಿನ ಬೇಟೆ. ನಮ್ಮವರೆಲ್ಲರೂ ಆಯಾಸದಿಂದ ಕುಳಿತಿದ್ದಾರೆ. ಅವರಿಗೆ ಆಯಾಸ ನಿವಾರಣೆಗೆ ವಿಶ್ರಾಂತಿ ಕೊಟ್ಟು ನಾನು ಸ್ವಲ್ಪ ವಿಶ್ರಾಂತಿ ನಿತ್ಯೊಳಿರರಲ್ಲಿ ಮತ್ತ ಕಸಿನಿಯರು ಸೇರುತ್ತಲೇ ನಿತ್ಯೊಳಿರರಲ್ಲಿ ಮತ್ತ ಕಸಿನಿಯರು ಸೇರುತ್ತಲೇ ಪೃಥ್ವಿಯ ಸೊಬಗ ನಿರೀಕ್ಷಿಸಿ ಈಕ್ಷಿಸಿ ಪ್ರತಿಬದಿಯ ಬಳಿ ಸೋರುತ್ತಲೇ. ಏನ್ ಚಂದ ನೋಡ್ತಾ. ನೀನ್ ಯಾವ ಕಡೆ ನೋಡುದ? ನೀನ್ ಆ ಕಡೆ ನೋಡು. ನಾನು ನೋಡಿದ್ರೆ ನೀನ್ ನೋಡುದ? ಅಯ್ಯಯ್ಯ ಏನು ನೀನ್ ಆ ಕಡೆ ಎಚ್ಚರನೇ ಆಗುದಿಲ್ಲ ಇವರಿಗೆ. ನೋಡೋಣ. ಮನ್ನ ಮಾರುತ ಹಾಯಾಗಿ ಬೀಸುತ್ತಿದೆ. ಇಲ್ಲೇ ಹೂವನ್ನ ಕೊಯ್ದು ಮಾಲೆ ಮಾಡುತ್ತಾ ಕುಳಿತುಕೊಳ್ಳೋಣ. ಆಮೇಲೆ ಹೋಗೋಣ. ಕುಳಿತುಕೊಳ್ಳೆ. ಆ ಕಡೆ ಮುಖ ಮಾಡಿ ಕೂತ್ಕೊಳ್ಳೆ ನೀನು. ಆ ಕಡೆ ನೋಡ್ಬೇಕಾ? ಹಾ, ಆ ಕಡೆಗೆ ನೋಡು. ಎಷ್ಟುಂಟು ಲೆಕ್ಕ ಮಾಡು ಹೂವನ್ನಲ್ವ. ನಾನು ಈ ಕಡೆ ನೋಡ್ತೇನೆ. ಆಯ್ತಾ? ಸರಿ. ಚಕಿತ ಸುಂದರ ಸ್ತ್ರೀಯರಿರುತ್ತೀರೆ ವಿಕಸಿತದ ಸುಖ ಸ್ವಪ್ನದಂದದೆ ಭಗತರ ರಸನಿಗಂದು ತೋರಲು ರುದ್ರಕೋಪ
ಸುರ ನಿಜಯದೊಳಿಲ್ಲ ಇವಳ ವರ್ಣ ಸುರ ನಿಜಯದೊಳಿಲ್ಲ ಇವಳ ವರ್ಣ ವಚನ ಕೇಳಲು ಕೋಗಿಲೆಯ ಗಾನ ವಚನ ಕೇಳಲು ಕೋಗಿಲೆಯ ಗಾನ ಕೋಗಿಲೆಯ ಗಾನ ಇವಳ ಉಚಿತದಿ ಪಡೆದ ಯಾವದೋ ಮುನ್ನ ಇವಳು ಉಚಿತದಿ ಪಡೆದ ಯಾವದೋ ಮುನ್ನ ಹೆಣ್ಣು ಮಕ್ಕಳೆಲ್ಲ ಇತ್ತಿಂದತ್ತ ಸಂಚರಿಸಿರುವಂತಹ ಗೆಜ್ಜೆಯ ನಾದ ಕೈ ಬಳೆಯ ಶಬ್ದ ಕೇಳಿ ಒಮ್ಮೆ ಎಚ್ಚರಗೊಂಡು ನೋಡಿದ್ರೆ ಯಾರೂ ಕಾಣಲಿಲ್ಲ. ಆದ್ರೆ ಕಂಡದ್ದೊಬ್ಬಳು ಅಬ್ಬಾ ಎಂತಹ ಸ್ಫುರದ್ರೂಪಿ, ಯಾರಿರಬಹುದು ಈಕೆ ಮೋಹಿನಿ ರಂಬೆ. ಛೇ, ನಾನು ಎಣಿಸುವುದು ಸ್ವಾಮಿ, ಸುರಲೋಕದಲ್ಲಿ ಅತ್ಯಂತ ಸ್ಫುರದ್ರೂಪಿಗಳಿದ್ದಾರೆನ್ನುವ ಹಾಗೆ. ಬಹುಶಃ ಸುರಲೋಕದಲ್ಲಿ ಇಂತಹ ಚಲವೆಯನ್ನು ಕಾಣುವುದಕ್ಕೆ ಸಾಧ್ಯತೆಗಳಿಲ್ಲವೇ ಇಲ್ಲ. ಆಹಾ, ನೀರಿ ಗುರುಳು ಪವಳಾದರದ ಕರಿಕರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಿಗೆಯ ನಾಸಿಕದ ಪೆರೆ ನಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಚದ ಕರ ಪಲ್ಲವದ ಸರಸಿರುವ ಮುಖಿ ನಲಿದಾಡ್ತಾ ಇದ್ದಾಳೆ. ಎಂತಹ ಸೌಂದರ್ಯದ ರಾಶಿ! ಭೂಲೋಕದಲ್ಲಿ ರತಿ ಮನ್ಮಥರು ಸ್ಫುರದ್ರೂಪಿಗಳಂತ ಕೇಳಿದ್ದೇವೆ. ಆ ರತಿಗಿಂತಲೂ ಈಕೆ ಮಿಗಿಲಾದವಳು, ಮಾತೇ ಇಲ್ಲ. ಆದರೆ ಸುರಲೋಕದಲ್ಲಿ ಇಂತಹ ವರ್ಣ ಸಿಗುವುದಕ್ಕೆ ಸಾಧ್ಯತೆಗಳಿಲ್ಲ. ಯಾರಿರಬಹುದು ಈಕೆ? ಹೋಯ್, ಯಾರು ಅಂತ ನನ್ನಲ್ಲೇ ಯಾಕೆ ಪ್ರಶ್ನೆ ಮಾಡಿಕೊಳ್ಳುವುದು? ಹೋಗ ಅವಳನ್ನೇ ಮಾತಾಡಿಸುವುದು ಒಳ್ಳೇದಲ್ವೇ? ಮಾತಾಡಿಸಿ ಪರಿಚಯ ಸಿಗ್ಬೋದಲ್ಲ. ನೋಡೋಣ, ಧೈರ್ಯ ಬರುವುದಿಲ್ಲ. ಭೂಮಿ ಬಲಿ ಬರಿ ವಿರಗದೊಳಿರುತ್ತಿರೆ ಕಾಮಿನಿ ಮಣಿಯರು ಅಲೆಯುತ್ತಲೇ ತಾಮಸವಿಲ್ಲದೆ ಅದೃಶ್ಯದಿಂದಲೇ ತಾಮಸವಿಲ್ಲದೆ ಅದೃಶ್ಯದಿಂದಲೇ ಭಾಮಿನಿಯರು ತಾವೆರಳುತ್ತಲೇ ಬದುಕಿನಲ್ಲಿ ಒಬ್ಬಾಕೆಯನ್ನ ಆಸೆ ಪಟ್ಟರೆ ಇಂತಹ ಅವಸ್ಥೆಗೂ ನಾವು ಬರ್ತೇವೆ ಎನ್ನುವುದು ಈಗ ನನ್ನ ಪಾಲಿಗೆ ಅರಿವಾಗುತ್ತಾ ಇದೆ. ಅಂದು ಕಾನನದಲ್ಲಿ ಕಂಡಿರುವಂತಹ ಆಕೆಯ ರೂಪದ ಕುರಿತಾಗಿ ಮನಸ್ಸಿನಲ್ಲಿಯೇ ಯೋಚಿಸ್ತಾ ಸಂತೋಷದ ಸೌಧವನ್ನ ಕಟ್ಟಿದೆ ಹೊರತು ಅದಕ್ಕೆ ಬೆಲೆ ಸಿಕ್ಕಿದ್ದಿಲ್ವೇ ಇಲ್ಲ. ಆಕೆಯನ್ನ ಕಾಣಬೇಕು, ಆಕೆಯೊಂದಿಗೆ ಮಾತನಾಡಬೇಕು, ಆಕೆಯನ್ನ ಸೇರಬೇಕು ಎನ್ನುವಂತ ನನ್ನ ಆ ಕನಸೆಲ್ಲವೂ ನುಚ್ಚು ನೂರಾಗಿ ಹೋಗುತ್ತಾ ಇದೆಯೋ ಎನ್ನುವ ಹಾಗೆ ಭಾವಿಸಿದೆ. ಆದರೂ ಆಕೆಯ ಪರಿಚಯ ತಿಳಿಯುವುದಕ್ಕಾಗಿ ನಮ್ಮಲ್ಲೇ ಇರುವಂತಹ ರಕ್ತಕೇಶಿಯನ್ನು ಕಳುಹಿಕೊಟ್ಟಿದ್ದೇನೆ. ವಿಷಯ ತರಬಹುದಲ್ಲ, ನಿರೀಕ್ಷೆಯಿಂದ ನೋಡೋಣ.
ಆಗಿರ್ಬೋದು. ನಮ್ಮಲ್ಲಿ ಯೋಚನೆ ಮಾಡುದಲ್ಲ. ಹೋಗಿ ಅವಳನ್ನು ಕರ್ಕೊಂಡು ಬಾ ನೀನು. ಈ ಕ್ಷಣವೇ ಹೋಗ್ತೇನೆ ಅಮ್ಮ. ಹೋಗಮ್ಮ, ಕರ್ಕೊಂಡು ಬಾ. ಓಯ್ ಓಯ್ ಓ ಅಜ್ಜಿ ಇಲ್ಲಿ, ಓ ಅಜ್ಜಿ ಇಲ್ಲಿ, ಅಜ್ಜಿ ನೀನು ಸ್ವಲ್ಪ ತಿರುಗಿ ತಿರುಗಿ ಅಜ್ಜಿ. ಅಲ್ಲಿ ಹೋಗಿ. ಓ ಅಜ್ಜಿ ಇಲ್ಲಿ ಸ್ವಲ್ಪ ತಿರುಗಿ. ಹ. ಇಲ್ಲಿದ್ದೆ. ಹೌದು ಇಲ್ಲಿದ್ದೆ ಅಜ್ಜಿ. ಹೀಗೆ. ನಾನು ಕೈ ಕೊಡ್ಲಿಕ್ಕಿಲ್ಲ ಇಲ್ಲಿ. ಯಾರಿಗಾದ್ರೂ ಕೈ ಕೊಟ್ಟಿದ್ಯಾ ಮೊದಲು? ಹಾಗೇನಿಲ್ಲ ಅಜ್ಜಿ. ಈಗ ನನಗೆ ಹೌದು ಮಾತಾಡ್ತೀನಿ. ಇದಕ್ಕೆ ನಾನು ಇದ್ದೀನಲ್ವಾ? ಅಯ್ಯೋ ಬೇಡವೇ, ಯಾಕಷ್ಟೆಲ್ಲ ಅವಸ್ಥೆ ಪಡುದ ನೀನು? ಇದೆ ಅಂದ್ರೆ ಇದೆ, ಮ್ಯಾಲ ಅಂದ್ರೆ ಮೇಲೆ. ಅಯ್ಯಪ್ಪ ಸತ್ತ ಜನ ಹೇಳ್ದಾಗ ಹೇಳ್ತೇನೆ. ಅಜ್ಜಿ ನಂಬದಿಲ್ಲ ಹಾಗೆ ಮೊದಲು. ಅಜ್ಜಿ ಅಯ್ಯಪ್ಪ. ನಿಮ್ಮ ನೋಡಿ ಪಾಪ ಎಣಿಸ್ತಾ ಉಂಟು. ಹಾ. ಪಾಪ ಈ ಕಡೆ ಬರೋದು ನೋಡಿದ್ರೆ ಈ ಕಷ್ಟ ಈ ಯಾರಿಬೇಕು? ಹಾ. ಅಯ್ಯೋ ಅಜ್ಜಿ ಹಾ, ಮುಂದೆ ನಿಮ್ಮ ನೋಡಿದ್ರೆ ಎಲ್ಲಿ ಹಿಂದೆ ಹೋಗ್ತಾಯ್ತು ಅಯ್ಯೋ ಏನ್ ಹೇಳುದು? ಹಾ. ನಿಮ್ಮ ನೋಡಿ ನನಗೆ ಪ್ರೀತಿ ಹೆಚ್ಚಾಗ್ತಾ ಉಂಟು. ನಿನಗ ಈ ರೀತಿ ಒಬ್ಬಳು ಅಜ್ಜಿ ನನಗಿರ್ತಿದ್ರೆ ಹಾ. ಎಷ್ಟು ಚಂದ ಇರ್ತಿತ್ತು ಏನೋ. ಹಾ. ಪಾಪ ಎಷ್ಕೊಂಡು ನಡ್ಕೊಂಡು ಈ ಕಡೆ ಬರ್ತಿದ್ರಲ್ವಾ? ನಿಮ್ಮ ಕಾಲಿಗೆ ನೋವಾಯ್ತೋ ಏನೋ? ಎಲ್ಲೋ ಒಂದ್ ಕಡೆ ನೋವು ಆಯ್ತು. ಆಯ್ತಾ? ಅದು ಎಲ್ಲೆಲ್ಲಿ ನಮಗೂ ಗೊತ್ತಾಗ್ಲಿಲ್ಲ. ಆದ್ರೆ ಸುಧಾರಿಸ್ಕೊಳ್ಳಿ ಅಜ್ಜಿ. ಅದಿರ್ಲಿ ಮಾರೈತಿ. ಹಾ. ನೀನು ಯಾರೇ? ನಾನ ಹೌದು, ಸುಳ್ಳಲ್ಲ. ನಿನ್ನ ಹೆಸರಂತದ್ದು? ನನ್ನ ಹೆಸರು ಹಾ. ನನ್ನ ಹೆಸರು ಹಾ. ಕೆಲವರು ಬಹಳಷ್ಟು ರೀತಿ ಕರೀತಾರೆ. ನನ್ನ ಗೆಳತಿಯರಂತೆ ಯಾವಾಗಲೂ ನನ್ನ ಹೆಸರು ಕರೀತಾನೇ ಇರೋದು. ಹೌದಾ? ನನ್ನ ಅಪ್ಪ ಅಮ್ಮ ಎಲ್ಲಿ ಸ್ವಲ್ಪ ಹೊರಗೆ ಹೋದ್ರೆ ಸಾಕು ನಾನು ಕರೀತಾ ಇರೋದು ನನ್ನ ಹೆಸರು. ಆ ಕಡೆ ಈ ಕಡೆ ಎಲ್ಲಿ ಹೋದ್ರೆ ನನ್ನ ಅವ್ರ ಕಣ್ಣ ಮುಂಭಾಗದಲ್ಲಿ ನಾನು ಸಿಗ್ಲಿಲ್ಲ ಅಂತ ಆದ್ರೆ ನನ್ನನ್ನು ಕರೀತಾ 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 ಮೌನಗರಿ ಅಂತ ಹೇಳ್ತಾ ಇರೋದು. ನೀ ಹೆಸರು ಹೇಳುದ್ರೊಳಗೆ ಒಂದು ನಿದ್ದೆ ಮಾಡ್ಕೊಂತೀನ. ಅಜ್ಜಿ ಆ ಹಾಡ್ಬಿಟ್ಟು ಹೋಗ್ಲಿಕ್ಕೆ ನಾ ಮಾತಾಡ್ಸಾಯ್ತೆ ಅಂತ್ರಿ ಅಲ್ಲವ. ಇಲ್ಲ ಪಾಪ ಮಾತಾಡೋದು ನೋಡುತ್ತೆ. ಎಂಥದ್ದು ನಿನ್ನ ಹೆಸರು ಈಗೂ ಹೇಳೇ ಇಲ್ಲ ನೀನು. ಮೌನಗೌರಿ. ಮೌನೇಶ್ವರಿಯ? ಹೌದು ಬಾಯಿ ತೆರೆದ್ರು ಮುಚ್ಚುವುದೇ ಇಲ್ಲ. ನೀ ಮೌನೇಶ್ವರಿ. ಮೌನೇಶ್ವರಿ ಒಳ್ಳೆ ಹೆಸರು ಇಟ್ಟಿದ್ರು. ಹೋಗ್ಲಿ, ನಿಮ್ಮ ಅಪ್ಪಯ್ಯ ಭಾಳ ಮಾತಾಡ್ತಾರ? ಅಪ್ಪ ಮಾತಾಡುದಿಲ್ಲ. ಅಮ್ಮ? ಅಮ್ಮ ಯಾವಾಗಲೂ ಅಪರೂಪಕ್ಕೆ ಮಾತಾಡೋದು. ಭಾಳ ಮಾತಾಡುದಿಲ್ಲ. ಇಲ್ಲ. ನಿನ್ನ ಪಕ್ಕದ ಮನೇಲಿ ಯಾರಾದ್ರೂ ಭಾಳ ಮಾತಾಡ್ತಾರ? ಪಕ್ಕದ ಮನೆಯಲ್ಲಿ ಇದ್ದಾರೆ. ಅದೇ ನೋಡಿದೆ, ನೀ ಮಾತಾಡುವಾಗ ಲೆಕ್ಕ ಹಾಕ್ತೇನೆ ನಾನು. ಇದು ನಿಮ್ಮ ಅಪ್ಪಯ್ಯ ಅಲ್ಲದೆ ಹೋದ್ರು ಆಚೀಚೆ ಮನೆ ಅಪ್ಪಂದಿರು ಭಾಳ ಮಾತಾಡಿದ್ರು ಸಾಕಾಗ್ತದೆ. ಏನಜ್ಜಿ? ಅಂದ್ರೆ ಅವ್ರ ಮನೆಗೆ ಎಳೆವೆಯಲ್ಲಿ ನೀನು ಹೋಗಿ ಹಾ. ಅವ್ರ ಸಾವಾಸದಲ್ಲೇ ಬೆಳೆದ್ರೆ ಮಾತು ಹೆಚ್ಚಾಗು ಸಹಜ ಅಂತ. ಹೋಗ್ಲಿ, ಮದುವೆ ಆಗಿದೆಯಾ? ಮದುವೆ ಆಗ್ಲಿಲ್ಲ. ಮಕ್ಳು ಎಷ್ಟು? ಛೀ, ಅಜ್ಜಿ. ಎಂತದ್ದು? ಏನ್ ಹೇಳ್ತಿದ್ಯ? ಏನೈತೆ? ಮದುವೆ ಆಗದೆ ಯಾರಿಗಾದ್ರೂ ಮಕ್ಕಳಾಗ್ತದೆ? ಮದುವೆ ಆಗ್ಲಿಕ್ಕೂ ಮಕ್ಕಳ ಆದ್ರೂ ತಪ್ಪು ಮಗ, ಅದು ಸರಿಯಲ್ಲ. ಮದುವೆ ಆಗಿಯೇ ಮಕ್ಕಳಾಗುವುದು ಸರಿ. ನಾ ಏನ್ ಹೇಳ್ದೆ? ನಿನಗೆ ಮದುವೆ ಆಗಿದೆಯಾ ಕೇಳಿದೆ. ಹೌದು. ಮಕ್ಕಳು ಎಷ್ಟು ಅಂದೆ. ಕೇಳಿದ್ರಿ? ನಿನಗೆ ಅದೇ ಹೇಳಿ. ನಿಮ್ಮ ಅಪ್ಪಯ್ಯನಿಗೆ ನೀವು ಮಕ್ಕಳು ಎಷ್ಟು ಅಂತ. ಓ ಹಾಗೆ. ಹಾಗೆ ನಾನೊಬ್ಬಳೆ. ಹೌದಾ? ಮದುವೆ ಆಗ್ಲಿಲ್ಲ. ಆಗ್ಲಿಲ್ಲ. ಕರ್ದದ್ದು ಕರ್ತದ್ದು ನಾನು ಅಮ್ಮನವ್ರು ಕರ್ತದ್ದು. ಅಂದ್ರೆ ನಿನ್ನ ಅಮ್ಮನ? ಹಾ. ಅಂದ್ರೆ ನನ್ನ ಪ್ರಾಯದವಳೆ? ಹ? ಹಾ. ನಿಮ್ಮ ಪ್ರಾಯದವರಲ್ಲ, ಹಾ. ಎಲೇ ಪ್ರಾಯದವರು. ಅಂದ್ರೆ ನಿಮ್ಮ ನನಗೆ ಒಂಥದ್ದು ನನಗೆ ಎಂಥದ್ದು? ಆಧಾರ ಸ್ತಂಭವಾದವರು. ಯಾವ ಸ್ತಂಭ? ತೋರ್ಸು. ಬನ್ನಿ ಇಲ್ಲಿ ಇವರೇ ಇವ್ರೆ 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 ಇವ್ರೆ. ಅಜ್ಜಿ ಅಯ್ಯೋ, ನಿಂತು ಬರಲು ಬೇಡ, ಬಂದು ಕುಳಿತುಕೊಳ್ಳಿ. ಯಪ್ಪ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಅಯ್ಯೋ ಅಜ್ಜಿ ವಾ, ಕರೆದವಳು ನಾನೇ ಅಜ್ಜಿ. ಆಯ್ತು. ಏನೀಗ? ಮದ ಬಳಿದ ಬಲು ವೃದ್ಧೆ ನೀನ್ಯಾರು? ಅಜ್ಜಿ ಬಸ ಬಳಿದ ಬಲು ವೃದ್ಧೆ ನೀನ್ಯಾಗಾರು? ಅಸುರೆಯೋ ಅಸುರೆಯೋ ನೀನು
ಸುರಸತಿಯೋ ಸುರಸತಿಯೋ ಉರಗರ ಶಶಿಮುಖಿಯೋ ಉರಗರ ಶಶಿಮುಖಿಯೋ ಬಂದಿರ್ಪ ಕಾರ್ಯಗಳೇನು ಪೇಳೀಗ ವಸುಮತಿಯ ಮಾನವರು ಇಲ್ಲಿಗೆ ಮಿಸು ಕಲ್ಲರಿಯರು ವಸುಮತಿಯ ಮಾನವರು ಇಲ್ಲಿಗೆ ಮಿಸು ಕಲ್ಲರಿಯರು ಬರ್ಬರಿದು ನಿಜ ವಿಷಯಗಳ ಉಸುರು ನಿಜ ವಿಷಯಗಳ ಉಸುರು ಬಸವಳಿದ ಬಲು ರದ್ದೆ ನೀನ್ಯಾರು ಉಸುರು ನಿಮ್ಮನ್ನ ದೂರದಲ್ಲಿಯೇ ಕಂಡೆ ನಾನು. ಹೌದು ಮಗ, ಕೇಳಬೇಕು ನಿಮ್ಮ ಬಗ್ಗೆ ಅಂತ ಅನಿಸಿದ್ದು. ಹಾಗಾಗಿ ನಾನೇ ಕರೆಸಿಕೊಂಡಿದ್ದು. ಒಳ್ಳೆಯದು ಪಾಪ ಹಾ ತುಂಬಾ ಬಸವಳಿದು ಹೋಗಿದ್ದೀರಿ. ಗೊತ್ತಾಯ್ತು. ನಾವು ಈ ಲೋಕದಲ್ಲಿ ಇಂಥವರು ಯಾರು ಇಲ್ಲವೇ ಇಲ್ಲ. ಹೌದು. ಹಾಗಿದ್ರೆ ಅಜ್ಜಿ ಹಾ ನೀನು ರಕ್ಕಸಿ ಹೌದಾ? ಹೌದಾ? ಚಿತ್ರದಲ್ಲಿ ರಾಕ್ಷಸರು ನೋಡಿದ್ರು ಆಗುದಿಲ್ಲ ನನಗೆ. ಬ್ಯಾಡ್ದು ಮಾತಾಡ್ಬೇಡ. ಹೌದು. ರಕ್ಕಸಿ ಅಲ್ಲಪ್ಪ. ಅಲ್ಲ. ಹಾ 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 ಸುರಸತಿ. ನಾನ ಅವರು ಬಿಡುಗಣ್ಣರು. ಮತ್ತೆ ಈ ವಯಸ್ಸಲ್ಲಿ ನಮ್ಮ ಈ ದೇವಲೋಕದಲ್ಲಿ ಯಾರು ಇಲ್ಲ ಅಲ್ವಾ? ಗೊತ್ತಾಯ್ತು. ಏನು ಅಜ್ಜಿ ಹಾವು ಯಾವ್ರೆ ಅದು ಇವತ್ತು ಒಳ್ಳೆ ದಿವಸದಲ್ಲೇ ಬಂದಾಗಾಯ್ತು ಅದು. ಅಲ್ಲ ನೋಡ್ದೆ ಏನು ಎಳೆನೀರು ರಾಶಿ ಹಾಕಿಟ್ಟಿದ್ರು, ಬಹುಶಃ ಅದರಲ್ಲೂ ಬಾಕಿ ಇತ್ತೆ ಏನೋ, ಹಾಗಾಗೆ ಬಂತ ಎಂತದ್ದ. ಎಂತದು? ಹಾವು ಒಂದೇ ಅಲ್ಲ. ಹಾವು ಬರ್ಲಿಲ್ಲಪ್ಪ. ಮತ್ತೆ ಹಾವು ಹಾವು ಒಂದೇ. ಉರಗಲೋಕದ ಶಶಿಮುಖಿಯೇ. ಓ ನಾಗಕನ್ಯೆ ಅಂತ. ಅದು ಕೆಳಗಿನ ಮೇಲ್ವರೆ ನೋಡು. ಅಲ್ಲ ಅವ್ರ ಮೇಲ್ ದಪ್ಪಿದ್ರು ಕೆಳಗೆ ತೆಳ್ಳಗೆ. ಇಲ್ಲಿ ವ್ಯತ್ಯಾಸ ಇಲ್ಲ. ನಮ್ದು ಒಂದೇ ರೀತಿ. ಹಾಗಾದ್ರೆ ಉರಗಲೋಕದ ಹೆಣ್ಣು ನೀವಲ್ಲ. ಅಲ್ಲ. ಹ ಏನು ವಸುಮತಿಯ ಮಾನವರಾಗಿರ್ಬಹುದೇ? ಆಗಿರ್ಬೋದು. ಛೇ ಹಾ ಸಾಧ್ಯವೇ ಇಲ್ಲ. ಯಾಕೆ? ವಸುಮತಿಯ ಮಾನವರಿಲ್ಲಿಗೆ ಮಿಸುಕಲರಿಯರು. ವಸುಮತಿಯ ಮಾನವರು ಮಿಸ್ಕಾಲರಿಯರೇ. ಮಿಸುಕಲರಿಯರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಶಶರೀರಿಯಾಗಿ ಬರುವುದಕ್ಕಾಗುವುದಿಲ್ಲ ಅಂದ ಮೇಲೆ ಅವರು ಅಲ್ಲ ಅಂತಾಯ್ತು. ಹಾಗಾದ್ರೆ ಎಲ್ಲಿ ಅವರು ನೀವು? ನಂದು ಏನ್ ಕತೆ? ಇಲ್ಲಿ ಯಾಕೆ ಬಂದ್ರಿ? ಇದ್ಯಾವ್ದು ಗೊತ್ತಾಯ್ತು ನಿಮ್ಗೆ? ಸುಳ್ಳಲ್ಲ. ಇಲ್ಲಿ ಯಾವ್ರು ಮಗ? ಇದು ಗಂಧರ್ವ ಲೋಕ. ಯಾವುದು ಇದು? ಇದು ಗಂಧರ್ವ ಲೋಕವ? ಹೌದು. ಈ ಸುಳ್ಳಲ್ಲ. ನೀ ಯಾರು? ನಾನು ಮಹೋದರನ ಮಗಳು. ಓ ದಾಮೋದರನ ಮಗಳ? ಯಾವ ದಾಮೋದರ? ಅಂಗಡಿ ಹಾಕೊಂಡಿದ್ದ ನಮ್ಮಲ್ಲಿ. ಅವನು ಯಾವಾಗ ಇಲ್ಲಿ ಬಂದ? ನಿಮ್ಮನೆ ಹತ್ರನ? ಹತ್ರವೇ ದಾಮೋದರ. ಎಷ್ಟು ದಿನ ನಡೀತು ಅಂಗಡಿ? ಅಂಗಡಿ ಅವ್ರು ನಡೀತು. ಹೋದವ್ರ ಮುನ್ನ ಹೇಳಿದ್ದು ಸುಖ ಇಲ್ಲ. ಅದು ಹೋದವ್ರ ಮನೆ ಹೋಯ್ತಷ್ಟೇ. ಇಲ್ಲಾಗಿ ಯಾವ ದಾಮೋದರನು ನನಗೆ ಪರಿಚಯ ಇಲ್ಲ. ನೀ ಹೇಳ್ದಿಯಲ್ಲ. ಇಲ್ಲಿಯ ಅಧಿಕಾರಿ ಮಹೋದರ. ಓ ಮಮೋದರ. ಮೊಮ್ಮ ಅಲ್ಲ, ಹಾ ಮಹೋದರ. ಹಾ ಹಾ ನಿಮ್ಮ ಅಪ್ಪಯ್ಯ. ಅವನಿಗೆ ನನ್ನ ಮಗಳು. ನಿನ್ನ ಹೆಸರು? ಚಿತ್ರಾಕ್ಷಿ. ಕಷ್ಟ ಆಗ್ತದೆ. ಒಂಟಿ ಸೀನ್ ಕುಂಟೆ ಮೇಲೆ ಅಂತ ಮಾತು ಉಂಟು. ನಿಮಗೆಲ್ಲ ಆಗಿಲ್ಲ ಬಿಡಿ. ಆದ್ರೆ ನಿನ್ನ ಹೆಸರು? ಚಿತ್ರಲೋಚನೆ. ಬಹಳ ಚಂದ. ಚಿತ್ರನಯನೆ. ಬಹಳ ಒಳ್ಳೆಯದು. ಚಿತ್ರಾಕ್ಷಿ. ನೀನ ಈಗ ನಾ ಬಂದದ್ದಿಲ್ಲ. ಯಾರು ಏನು ಹೇಳ್ತೀರಾ ಅಜ್ಜಿ? ಕೇಳಬೇಕು ಮಗ. ಹೇಳು ಅಜ್ಜಿ. ದೇವ್ರೆ ಇಲ್ಲಿ ನಿಮ್ಮ ಭಾಗವತ್ರ ಭಯಂಕರ ಅಪಾಯ. ಗಂಧರ್ವ. ಹೌದಪ್ಪ. ಅವರು ಶುರು ಮಾಡ್ಕೊಂಡ್ರು ಒಂದ್ ಬದಿ ವಾರಿ ಆಗೋ ತನಕ ಬಿಡುವುದೇ ಇಲ್ಲ. ನೀವು ಮಾತ್ರ ಬಿಗು ಅಲ್ಲ. ನಮ್ಮಲ್ಲಿದ್ದವರು ನಮ್ಮ ಹತ್ರ ಇಷ್ಟೆಲ್ಲ ಆಗುದಿಲ್ಲ. ಅಲ್ಲಿ ಇಷ್ಟ ಆಗುದಿಲ್ಲ ಅಂದ್ರೆ ನಮ್ ಬದಿಗೆಲ್ಲ ಈಗ ಜೋರ್ ನಮ್ಮಲ್ಲೂ ಏನು ಗಂಡರು ಯಾರು ಕಡಿಮೆ ಇಲ್ಲ. ಗಂಡರವರಲ್ಲ, ಗಂಧರ್ವ. ಅದೇ ಅವರು ಬಿಗುವೆ. ವಾರಿ ಜಾಂಬಕ್ಕೆ ಲಾಲಿಸೋ
ಸಾರಸಮುಖಿ ಎಂತ ಮಾಡಿದೆ ಅಜ್ಜಿ? ಸಾರಿಸುವುದು ಕೇಂದ್ರಪ್ಪ ನಮ್ಮ ಹತ್ರ ಆಗುದಿಲ್ಲ ಈಗ. ಅದಲ್ಲ, ಆದ್ರೂ ಈಗ ಸಾರಿಸೋದಲ್ಲ ಇಲ್ಲ ಈಗ ಇಲ್ಲಿ ಸಾರಿಸುದು ಓಡಿಸುದು. ಮತ್ತೆ ಸಾರಸಮುಖಿ. ಓ ಹಾಗೆ ನಂಗೆ ಸಾರಿಸು ಮುದುಕಿ ಅಂದಾಗ ಆಯ್ತು. ಸಾರಸಮುಖಿ ಪಾಲಿಸು ಲಾಲಿಸು ನೀರನವ ಶೃಂಗಾರೆ ವಿಕಾರೆ ರತಿಯಾಕಾರೆ ವಿಕಾರೆ 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 ಸರ್ವ ವಿಕಾರೆ ಸರ್ವ ವಿಚಾರೆ ನಿನ್ನನು ಸೇರಿದೇನು ಕಾರುಣ್ಯವೆನ್ನುಳು ತೋರೆ ಹೊಸವಯ್ಯಾರೆ ಹಳೆವಯ್ಯಾರೆ ಹಳೆವಯ್ಯಾರೆ ಹಳೆವಯ್ಯಾರೆ. ನಿಮ್ಮ ಅಮ್ಮ ಇದ್ರು ಹೋಗಿ ಮನೆಗೆ ಹೋಗಿ ನಿಮ್ಗೆ ಹಳೆ ಬರು ಕಂಡ್ರೆ ಹಳೆ ಒಯ್ಯಾರಿ ತೋರೆ ಹೊಸವಯ್ಯಾರೆ ಸುರುಚಿರೇ ಪ್ರೀತಿಯ ಇರಿಸೋ ಸರಸಮುಖಿ ಪಾಲಿಸೋ ಸೇರಿದೆನು ಕಾರುಣ್ಯವೆನ್ನೊಳು ತೋರೆ ಬಸವಯ್ಯಾರೆ ಸುರುಚಿರೆ ತೋರೆ ಬಸವಯ್ಯಾರೆ ಸುರುಚಿರೆ. ಪ್ರೀತಿಯ ನಿರಿಸೋ ಪ್ರೀತಿಯ ನಿರಿಸೋ ಸರಸಮುಖಿ ಪಾಲಿಸೋ. ಸುಮ್ಮನೆ ನೀರನ್ನೆಲ್ಲ ತೆಗೆದು ಎಂತ ಸುಡುಗಾಡಿತ್ತ ಮಗ ಹಾಗೆ ತಂದು ಕೊಟ್ಟಿಯಲ್ಲ. ನೋಡಿದ್ದ ಎಂತ ಜೀವರಾಶಿ ಉಂಟ ಇದ್ರಲ್ಲಿ. ಏನಿಲ್ಲ ನೀರನ್ನು ಎಂಥದ್ದು ಹುಳ ಬಾಯಿ ಸಿಕ್ಕಿದಾಗ ಇತ್ತಪ್ಪ. ಹೌದಾ? ಹೌದು. ಗಾಳಿ ಬೇಡ. ಇಲ್ಲ ಇಲ್ಲ ನುಂಗೋಯ್ತು ಅದು ನುಂಗೋಯ್ತು ಚಾಪಟ್ಟದೇ ಇಲ್ಲ. ಅಲ್ಲ ಗಾಳಿ ಎಲ್ಲೆಲ್ಲಿ ಹೋಗ್ತದೆ ನಂಗೆ ಗೊತ್ತಿಲ್ಲ ಮತ್ತೆ ನೀವು ಗಾಳಿ ಹಾಕುದಾ? ಸುಧಾರಿಸ್ಕೊಳ್ಳಿ ಮಗ ಸತ್ಯ ಹೇಳ್ತೆ. ಯಾಕೆ ವಯಸ್ಸಿಗೆ ಇಷ್ಟೆಲ್ಲ ಹಾರಾಟ ಬೇಕು ನಿಮಗೆ? ದೇವರನ್ನೇ ನಂಗೆ ಇವತ್ತಂತೂ ಎಂಥದ್ದು ಬೇಡಾಗಿತ್ತು. ಆದ್ರೆ ಇಷ್ಟು ಮಾಡಿಬಿಟ್ರು ನೋಡಿ ನೀವು. ನಿಂಬದಿ ಭಾಗವತ ಹೋದ್ನಲ್ಲ ಎತ್ಕೊಂಡು ನಂಗೆ ದೇವರನ್ನೇ ಹೇಳ್ತೆ. ಇಲ್ಲಿಗೆ ಬಂದೇ ಸಾಕಾಗಿದೆ, ಎಂಥದ್ದು ಬೇಡ ಅಂಬಾಗಿತ್ತು ನನಗೆ. ಮತ್ತೆ ನಮ್ದು ಸಮಯ ಆಗ್ತಾ ಬಂತು. ವಯಸ್ಸು ಹೌದು, ಈ ಕೊನೆಗಾಲ ಸಮಯ ಅದು ಕೊನೆ ಹೊತ್ತಿಗೆ ನಾವು ಬಂದ್ಕೊಂಡು ಮತ್ತೆ ನಾವೇ ಹಾಳು ಮಾಡಿದ್ರು ಅಂತ ಆಗುದು ಯಾಕೆ ಅಂತಿತ್ತು ನನ್ನ ಮನಸ್ಸು. ಏನು ಮಾಡಿದ್ರೆ ಮಾಡಿದೆ ಅಂದ್ರೆ ಅವ ಗೊತ್ತು ಬಿಡ್ಲಿಲ್ಲ ನಿಂಬದಿ ಅವ ಹೋಗ್ಲಿ ಮಗ.
ಸರಿ ಅಜ್ಜಿ. ನೀನು ಕೇಳಿದ್ದು ನೀ ಯಾರು? ಏನು ಕತೆ ನಿಮ್ಮದು? ವಾರಿ ಜಾಂಬಕಿ. ನೀವು ನಂದು ಅಭಿನಯ ಗೊತ್ತಾಗ್ಲಿಲ್ವ ನಿಂಗೆ? ಹೀಗಂಡೆ ಹೀಗಂಡೆ ನೀರಿನಲ್ಲಿ ಹುಟ್ಕೊಳ್ಳುದು ಎಂತದ್ದಳು? ಕಮಲ. ನೇರ ಹೋದೆ ನಿನಗೆ ಸಂತೋಷ ಆಯ್ತು. ನೀನು ಮೊದಲೇ ಹೇಳಿದ್ದಲ್ಲ ಅಜ್ಜಿ. ಅಲ್ಲವೇ ಕಮಲದ ಮುಖದವಳು ನಿನ್ನ ಬಗ್ಗೆ ಹೇಳಿದ್ದು ನಾನು. ಎಷ್ಟು ಹೇಳಿದ್ರು ಕಡಿಮೆ ಮಗ, ಅಷ್ಟು ಚಂದ ಇದ್ದೆ ನೀನು. ಆದ್ರೆ ನನ್ನ ಅವಳು ಬಿಡಿ ಹೇಳಿ ಸತ್ಯಾರ್ಥ ಮಗ, ನನಗೆ ನಿನ್ನ ಮೇಲೆ ಅಭಿಮಾನ ಬಂತು. ನಮ್ಮಲ್ಲಿ ಚಂದ ಇದ್ದವ್ರಿಲ್ಲ ಅಂತಲ್ಲ, ಚಂದ ಇದ್ದವ್ರು ನಮ್ಮಲ್ಲೂ ಇದ್ರು. ಅದಕ್ಕಿಂತಲೂ ಹೆಚ್ಚಿಗೆ ದುರಂಕಾರ ಹೆಚ್ಚಾದವರೇ ಇರುವುದು ನಮ್ಮ ಬದಿಗೆಲ್ಲ. ನಿಮ್ಮ ಬದಿಗೆ ನೀವು ಯಾವ ಬದಿ ಇರೋಗಿ? ಅದನ್ನೇ ಹೇಳ್ತೇನೆ, ನಾನು ಭೂಲೋಕದವಳು ಮಗ. ಹೌದೇ? ಭೂಲೋಕದವಳೆ. ಎಂತಕ್ಕೆ ನೀವು ಅನುಮಾನ ಮಾಡುದು ಯಾಕೆ? ಶಶರೀರ ಬರುವ ಸಾಧ್ಯತೆ ಇಲ್ಲ. ಒಮ್ಮೆ ಬರಬೇಕು ಅಂದ್ರೆ ಅಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ? ನಾವೇ ಕರ್ಕೊಂಡ್ಬರ್ತೇವೆ. ಆದ್ರೆ ನಮ್ಮ ಕತೆ ಕೇಳು ಮಗ. ಸತ್ಯಾರ್ಥ ಮದುವೆ ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವಳು. ಅಪ್ಪಯ್ಯ ಒಬ್ಬರೇ, ಅಮ್ಮ ನಾನು ಸಣ್ಣಿದ್ದಾಗೆ ಹೋಗಿದ್ಲು. ಅಪ್ಪಯ್ಯ ಒಬ್ಬರೇ ಅಂದ್ರೆ ಆ ಮನೇಲಿ ಬೇರೆ ಯಾರು ಇಲ್ಲ ಅಂತ. ಮತ್ತೆ ಅಪ್ಪಯ್ಯಂದಿರು 25 ಜನ ಇದ್ರು ಅಂತಲ್ಲ. ಜನ್ಮಕ್ಕೆ ಕಾರಣ ಆದ ಅಪ್ಪನೂ ಒಬ್ಬನೇ. ಮತ್ತೆ ದೊಡ್ಡಪ್ಪ ಚಿಕ್ಕಪ್ಪ ಯಾರಿಲ್ಲ. ಅದಿಲ್ಲ ಅಂತ ಮಾತಾಡ್ಸ್ಕೊಂಡ್ಕೊಳ್ಳಿ. ನೀವೊಂದು ಮಾತಾಡು. ಅಪ್ಪಯ್ಯ ಒಬ್ಬರೇ ಅಂತ ನೊಂದಿನ ಮಾತಾಡ್ತೀಯ ಬಾಯಲ್ಲಿ ಅಂದ್ರೆ ಒಬ್ಬರೇ, ಆಚೀಚೆ ಯಾರಿಲ್ಲ. ಸೊಕ್ಕಿ ಬಿಟ್ಬಿಟ್ಟಿಲ್ಲ, ನಾ ಮುಗಿಸ್ಕೊಂಡು ಹೋಗ್ತೇನೆ ಇಂಥ ಪತ್ರೆ. ಆಮೇಲೆ ಎಂತಾಯ್ತು ಕೇಳು. ಅಪ್ಪಯ್ಯ ಒಬ್ಬರೇ ಆದ್ರೂ ಕುಡುಕರು. ಅದು ಹೇಳಿ ಸುಖ ಇಲ್ಲ. ಅವ್ರು ದುಡ್ದದ್ದೆಲ್ಲ ಅದಕ್ಕೆ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಆದ್ರೂ ಒಂದು ದಿವ್ಸ ಬಂದ್ಕೊಂಡು ನಿನ್ಗೊಂದು ಸಂಬಂಧ ನಿರ್ಣಯ ಮಾಡಿದ್ದೆ ಅಂದ್ರು. ಕರ್ತವ್ಯದ ಬಗ್ಗೆ ಅವರಿಗೆ ಪ್ರಜ್ಞೆ ಉಂಟು. ನಾನು ಮಾತಾಡಲಿಲ್ಲ. ನಾನು ಹುಡುಗನ್ ನೋಡಿದ್ದು ಮದುವೆ ಮನೆಯಲ್ಲಿ ಅಂತರ್ಪಟ ತೆಗೆದು ಹಾರ ಹಾಕುವಾಗ. ಪದ್ಧತಿ ಪರಂಪರೆ. ಹಾರ ಕೈಲಿ ಹಿಡ್ಕೊಂಡಿದ್ದ, ತಲೆ ಎತ್ತುದೇ ಇಲ್ಲ ಅವ. ನನ್ನ ಮದುವೆ ಆಗುವವ ಮದುಮಗ ತಲೆ ಎತ್ತುದಿಲ್ಲ. ನಾ ತಿಳ್ಕೊಂಡುದು ನನಗಿಂತ ಹೆಚ್ಚಿಗೆ ಅವನಿಗೆ ನಾಚಿಕೆ ಉಂಟು ಅಂತ. ಕೆಲವೊಮ್ಮೆ ಹಾಗೆ ಆಗೋದು ಉಂಟು. ಆದ್ರೆ ಭಟ್ರು ಹೇಳುದು, ಎಂತ ತಲೆ ಮೇಲೆತ್ತ, ತಲೆ ಮೇಲೆತ್ತ, ಹಾರ ಹಾಕ, ಎಂತ ಮಾಡ್ರು ಹಾರ ಮೇಲೆ ಬರುವುದಿಲ್ಲ. ಕೊನೆ ಭಟ್ರೆ ಹಾಕಿದ್ದೇಯ. ಭಟ್ರೆ ಹಾಕಿದ್ದು ಅಂದ್ರೆ ಅವ್ನು ಕೈ ಹಿಡಿಸ್ಕೊಂಡು ನೆಗೆದು ಭಟ್ರೆ ಹಾರ ಹಾಕ್ಸಿದ್ದು. ಅದೇ ಗೊತ್ತಾಯ್ತು. ಆಗ ನಂಗೂ ಗೊತ್ತಾಯ್ತು ಮಗ. ಮತ್ತೆ ಉಳದ್ದಲ್ಲ ದಿವ್ಸ ನಾ ತಕೊಳ್ಳು ಪರಮಳುವೆ ಬಂತು. ಅಪ್ಪನಾಗೆ ನಮ್ಮ ಅಪ್ಪ ಹೆಂಗ್ ಕುಡಿದ್ರು ಅವು ಕುಡ್ಕೊಂಡೇ ಇದ್ದ. ನಮ್ಮ ಅಪ್ಪ ನಿರ್ಣಯ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಹಾಗೆ ಅಂತ ಲೆಕ್ಕ ಹಾಕ್ಬೇಕಿತ್ತು. ನಾನು ನನ್ನ ತಲೆಗೆ ಹೋಗ್ಲಿಲ್ಲ. ಮದುವೆ ಆದ ಪ್ರಥಮ ರಾತ್ರಿ ಗಂಡ ಬರ್ತಂತ ಕಾಯ್ತಾ ಇದ್ದೆ. ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಬುಡುಮ್ಮಂತ ಶಬ್ದ ಬಂತು. ಹೋಗಿ ನೋಡ್ತೆ, ಬಂದು ನಮ್ದು ಹರ್ಕಳು ಮುರ್ಕಳು ಕೋಣೆ ಅದ್ರ ಬಾಗಿಲಲ್ಲೇ ಬಿದ್ದಿದ್ದ ಪುಣ್ಯಾತ್ಮ. ಪ್ರಥಮ ರಾತ್ರಿಲಿ ಸರಿ ಕುಡ್ಕೊಂಡು ಬಂದು ಬಾಗಿಲಲ್ಲಿ ಬಿದ್ದ. ಎತ್ಕೊಂಡು ಬಂದು ಮಂಚಿದ ಮೇಲೆ ಹಾಕದೆ ಬೆಳಗಾಯ್ತು. ಅದು ಹೇಳಿ ಸುಖ ಇಲ್ಲ. ಹೇಳುದೇ ಬೇಡ. ಆಮೇಲೆ ದ್ವಿತೀಯ ರಾತ್ರಿ ಆದ್ರೂ ಪ್ರಥಮ ಆಗ್ಬಹುದು ಅಂತ ಲೆಕ್ಕ ಹಾಕಿದೆ. ಕಾಯ್ಬೇಕಲ್ಲ. ಆವತ್ತಡ್ಡಿಲ್ಲ, ಸುಧಾರಿಸಿದ್ರು. ಮನೆ ಬಾಗಿಲಲ್ಲಿ ಬೀಳಲಿಲ್ಲ, ದಾರಿ ಬಾಗಿಲಲ್ಲೇ ಬಿದ್ದಿದ್ರು. ಇದು ದಿವ್ಸ ಸುಧಾರಣೆ ಅಂದ್ರೆ ಇದು. ತಕ್ಕಂಡದು ಹೆಚ್ಚಾಗ್ತೇ ಹೋಯ್ತು. ಅವ್ರು ದೂರ ಬೀಳ್ತೇ ಹೋದ್ರು. ಅಂತೂ ನಂಗೆ ಎತ್ಕೊಂಡು ಬಂದು ಹಾಕುದು ಬಿಟ್ರೆ ಮತ್ತೆ ಅಂತದ್ದು ಇಲ್ಲ. ಎಳ್ಕೊಂಡು ಬಂದದ್ದೇ ಹೆಚ್ಚು. ನಾನು ಗತಿ ಇಲ್ಲ. ಇದು 3 ರಾತ್ರಿ ಹೀಗೆ ಹೋಯ್ತು. ಅವರಂತೂ ದುಡಿಯುವುದಿಲ್ಲ. ನಾನು ಯಾರ್ಯಾರ ಮನೆ ಮುಸ್ರೆ ತಿಕ್ಕೊಂಡು ದುಡ್ಕೊಂಡು ಬಂದ್ರೆ ಅದನ್ನು ಕೊಡಬೇಕು ಅಂತ ಗಲಾಟೆ. ನಾವು ದುಡ್ದದ್ದು ನೋಡು. ಮತ್ತೆ ಕುಡುಕರ ಸಹವಾಸ ಬೇಡ ಮಗ. ಯಾರಿಗಾದ್ರೂ ಅಂತ ಪರಿಸ್ಥಿತಿ ನಮ್ಮ ವೈರಿಗೂ ಬರಬಾರ್ದು. ಅವರು ತಂದಾಕುದು ಎಂಥದ್ದು ಇಲ್ಲ. ಮನೆ ಬಂದು ಊಟಕ್ಕೆ ನೋಡ್ಬೇಕು. ಏನೇ ಎಂಥದ್ದು ಸಿಗ್ಲಿಲ್ವಾ, ಇದೆಂತ ಚಪ್ಪೆ ಕೂಳು ಮಾಡಿಟ್ಟಿದ್ದೆ ಅವ್ರು ಹೇಳುವುದು. ಅವ್ರಿಗೆ ಒಳ್ಳೆ ಕಾರ್ದು ಊಟವೇ ಆಗ್ಬೇಕು. ತಂದಾಕ್ದ ನಾವು ತಂದಾಕೋದು. ಅದು ಊಟ ಮಾಡೋದು ಉಂಟು ನೋಡು. ಈ ಕುಡಿದವ್ರು ಹೆಚ್ಚಿಗೆ ಮಗ ಬಾಯಿಲಿ ಊಟ ಮಾಡೋದಿಲ್ಲ. ಅಂದ್ರೆ ತಲೆ ಎತ್ತಲಿಕ್ಕೆ ಅವು ತಲೆ ಕೆಳಗೋಗ್ತೇ ಇರ್ತದೆ, ತುತ್ತು ಮೇಲೆ ಬರ್ತೇ ಇರ್ತದೆ. ನೀ ಬದಿ ಬೈತೇ ಇರ್ತದೆ. ನೀ ಸತ್ತ ಹಾಳಾಗಿ ಹೋಗ್ಲಿಕ್ಕೆ ಇದನ್ನೆಂತ ಕರ್ಮಕ್ಕೆ ತಂದಿದ್ದೆ. ನಾವು ತಿನ್ನುವುದ
ಕಿವಿ ಕಿವಿ ಕಿವಿಗೆ ಹಾಕೊಳ್ಳೋದು ಹೆಚ್ಚು, ಬಾಯಿಗೆ ಹಾಕೋದು ಕಡಿಮೆ. ಅದ್ರ ಒಳಗೋಗ್ತದ. ಅದು ಹೇಳಿ ಸುಖ ಇಲ್ಲವೇ, ಎಲ್ಲೆಲ್ಲಿ ಹೋಗ್ತದೆ ನಾನೇ ನೋಡಲಿಲ್ಲ ಮಗ, ನಿಂಗೆ ಅಂತ ಹೇಳಿ. ಅಂತೂ ಇದೇ ರೀತಿ ಗೋಳು ಒಂದು ದಿವಸ ಬಂದುಕೊಂಡು ನನಗೆ ಹೊಡೆಯುವುದು ಮಗ. ಎಷ್ಟು ದಿವಸ ಅಂತ ಪೆಟ್ಟು ತಿನ್ನೋದು. ಒಂದು ದಿವಸ ಸಿಟ್ಟು ಬಂತು ನನಗೆ. ಅವ್ರು ಹೊಡೆದು ದೊಣ್ಣೆ ಕಸ್ಕೊಂಡೇ ತಿರ್ಸು ಒಂದು ಬಿಟ್ಟೆ. ಸರಿ ಆಯ್ತು, ಮೊದಲೇ ಮಾಡ್ಬೇಕಿತ್ತು ನೀವು. ಅದು ಇಷ್ಟು ನಾವು ತಿನ್ಬೇಕು ಅಂತ ಉಂಟಲ್ಲ ಮಗ, ತಿಂದ ಮೇಲೆ ಸಿಟ್ಟು ತಡ್ಕೊಳ್ಳಿಕ್ಕಾಗಿಲ್ಲ. ಒಂದು ದಿವ್ಸ ಕೊಟ್ಟೆ, ಒಳ್ಳೆ ಬಿದ್ದವ್ರು ಕೆಲವು ಹೊತ್ತು ಸುದ್ದಿ ಇಲ್ಲ, ಎದ್ದು ಹೋದವರು ಮತ್ತೆ ಈ ಬದಿಗೆ ಬರಲೇ ಇಲ್ಲ. ಮನೆ ಬಿಟ್ಟೋದ್ರ? ಮನೆಗೆ ಬರಲೇ ಇಲ್ಲ. ದೇವರೇ, ಯಾಕೆ ಹೊಡೆದು ಬಿಟ್ರಿ ನೀವು? ಈ ನೋಡಿ, ಎರಡು ನೀನು ಹೇಳ್ತೆ ಹೌದಾ? ಮೊದಲು ಹೊಡೆದ ಸರಿ ಆಯ್ತು ಅಂದೆ, ಈಗ ಯಾಕೆ ಹೊಡೆದ್ರಿ ಕೇಳ್ತೆ. ಅಲ್ಲ ನಮ್ಮ ಹೆಂಗಸರು ಪೂರ್ತಿ ಇದೇ ಪ್ರಕರಣ ಇಲ್ವಾ? ಇಲ್ಲಿ ಅಷ್ಟೊತ್ತು ಹೆಣ್ಣು ಕರಳು ಸಮಾಜದಲ್ಲಿ ಉಂಟಲ್ಲ, ಅವ ಕುಡುಕಾಗ್ಲಿ ಎಂಥವನೇ ಆಗಲಿ, ಗಂಡ ಇಲ್ಲ ಅಂತಾದ್ರೆ ಹೆಂಡತಿಗೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ ಮಗ. ಹಾಗೆ ಜನ ಒಂದೊಂದು ಆಡ್ಕೊಳ್ತರು. ನಾವು ಎಷ್ಟೇ ಪತಿವ್ರತೆಯರಾಗೇ ಬೇಕಿದ್ರೆ ಇರಲಿ, ಅವ್ರು ಆಡು ಮಾತು ಬೇರೆ. ಅದೊಂದು ಗಂಡೊಂದು ಇದ್ದು ಬಿಟ್ರೆ ಅವ್ಳಿಗೆ ಎಂತ ಮಾಡಿದ್ರು ತೊಂದರೆ ಇಲ್ಲ. ಅಂದ್ರೆ ಈ ಅಪವಾದ ಬರುವುದಿಲ್ಲ. ಹಾಗೆ ಹೇಳಿದ್ದು ನಾನು. ನನಗೆ ಇನ್ನೇನು ಮಾಡುದು ಅಂತ ಊರ ಮೇಲೆ ಹೊರಟರು ಉಂಟಲ್ಲ ಮಗ, ನಿನ್ನನ್ನು ಕಂಡು ಅಭಿಮಾನ ಬಂತು ಅಂತ ಹೇಳಿದ್ದು ಯಾಕೆ ಗೊತ್ತಾ? ನಮ್ಮಲ್ಲೆಲ್ಲ ನಿನ್ನಂತ ಹುಡುಗಿರಲ್ಲ ಅಥವಾ ಯುವಕರು ನಮ್ಮ ಮುದುಕರು ನೋಡಿ ತಮಾಷೆ ಮಾಡುದು. ನಾವು ಹೋಗ್ತಾ ಇರುವಾಗ ಅವ್ರು ಹೇಳುದು, ನೋಡ ನೋಡ ಪ್ರಶ್ನಾರ್ಥಕ ಚಿಹ್ನೆ ಹೋಗ್ತಾ ಉಂಟು. ಅದೇನು ಹಾಗೆ ಪ್ರಶ್ನಾರ್ಥಕ? ಮುದುಕರ ಬಾಗಿದ ದೇಹ ಅವರಿಗೆ ಪ್ರಶ್ನಾರ್ಥಕ ಚಿಹ್ನೆ ಕಂಡಾಗ ಆಗ್ತದೆ. ಹೌದು ಹೇಳುವುದು. ಆದ್ರೆ ನಮ್ದು ಉತ್ತರ ಉಂಟು ಅವ್ರ ಹತ್ರ. ಏನು? ಹೌದು, ನಮ್ದು ಪ್ರಶ್ನಾರ್ಥಕ ಚಿಹ್ನೆ ಹೌದೇ ಹೌದು. ಪ್ರಶ್ನೆ ಏನು? ನಮ್ಮ ಜೀವನದ ಅನುಭವದ ಮುಂದೆ ನಿಮ್ಮ ಜೀವನದ ಅನುಭವ ಏನು ಎನ್ನುವುದೇ ಪ್ರಶ್ನೆ ಅಂತ ಹೇಳಿದ್ರು. ಮುಸುಡಿ ಹೊಡೆದ್ರು. ಆದ್ರೆ ನಿನ್ನ ನೋಡಿ ಸಂತೋಷ ಆಯ್ತು. ನಾನು ಗಂಡನನ್ನು ಹುಡುಕೊಂಡು ಮನೆ ಬಿಟ್ಟವಳು ಇದ್ದು ಬಿದ್ದು ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬಂದು ಸುತ್ತ ಬಂದು ಹರಕೆ ಹೇಳ್ಕೊಂಡು ಕೈ ಮುಕ್ಕೊಂತ ಬಂದ ಇಲ್ವಾ? ಹೀಗೆ ಹಲವು ತೀರ್ಥಕ್ಷೇತ್ರ ಸಂದರ್ಶನ ಮಾಡಿದ್ರಿಂದ ನನಗೂ ಗೊತ್ತಿಲ್ಲದೆ ಇಲ್ಲಿ ಬಂದೆ. ಪುಣ್ಯದ ಫಲ ಆಗಿದೆ. ಇನ್ನೊಂದು ಮಾತು ಹೇಳ್ತೆ, ಯಾವ ಕಾರಣಕ್ಕೂ ಗಂಡು ಬೇಡ, ಊರಿಗೂ ಹೋಗುದಿಲ್ಲ ನಾನು. ನಿಮ್ಮೊಟ್ಟಿಗೆ ಆಶ್ರಯ. ಹೌದಮ್ಮ, ನಂಗ ಅರಿತ ನಿನ್ನ ಮನದ ಬಗೆಯ ವೃದ್ಧನಾರಿ, ಅರಿತ ನಿನ್ನ ಮನದ ಬಗೆಯ ವೃದ್ಧನಾರಿ, ನಿನ್ನ ಮಾತ ಮೈಯ ತೆರದಿ ಪೊರೆವೆ ವೃದ್ಧನಾಗಾರಿ. ಅಜ್ಜಿ, ಯಾರು ಏನೇ ಹೇಳಿ ನೀವು ಬೇಸರ ಮಾಡ್ಕೊಳ್ಬೇಡಿ. ಉಳಿದವರು ಪ್ರಶ್ನಾರ್ಥಕ ಹೇಳಿ ಯಾರು ಏನೇ ಬೈಕೊಳ್ಳಿದ್ದಕ್ಕೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ಹೌದಾ? ಅನುಮಾನವೇ ಇಲ್ಲ. ನನ್ನನ್ನು ನನ್ನ ಮಾತಾ ಮಹಿಯ ತೆರದಲ್ಲಿ ಅದ್ಭುತ. ತಾಯಿಯ ತಾಯಿ ಹಾಗೆ ಅಂತ ಒಳ್ಳೆ ಭಾವನೆ ನಿನಗುಂಟು ಅಂದ್ರೆ ತಡ ಯಾಕೆ? ಹೊಸವಾಗಿ ಊಟ ಮಾಡಿ ಬನ್ನಿ. ಪರಿ ಪರಿ ಷಡು ರಸ ಭೋಜನವ ವಿರಚಿಸಿ ಊಟವೇ ನಾಯಿ ಕೂಟ. ಅದ್ಭುತ ಅದ್ಭುತ. ಹಾಗೆ ಹೇಳ್ಬೇಡಿ ನೀವು. ನ್ಯಾಯವಾದ ಊಟ ಅಂತಲ್ಲ. ನ್ಯಾಯವಾದ ಊಟ. ಏನು ಪರಿಮಳ ಮಗ, ಈಗೂ ಕೈ ಪರಿಮಳ ಹೋಗ್ಲಿಲ್ಲ. ಏನ ಯಾವ ಕೈಲಿ ಊಟ ಮಾಡಿದ್ರೆ ಬಲಗೈಲಿ ಮತ್ತೆ ಎಡಗೈ ಯಾಕೆ ಪರಿಮಳ ಹೇಳೋದು? ಅಂದ್ರೆ ನಿಂಗೆ ಗೊತ್ತಿಲ್ಲ, ನಮ್ಮ ಕಡೆ ಅಭ್ಯಾಸ ಆಗಿದೆ. ಯಾವುದು? ನಾವು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗಿ ಊಟ ಕೂತ್ರೆ ಅವರು ಸಿಹಿ ಕಜ್ಜಾಯಿಗಳಂತಂದ್ರೆ ಲಾಡು ಇಂಥ ತಂದ್ರು ಉಂಟಲ್ಲ, ನಾವು ಬಾಳೆ ಮೇಲೆ ಹಾಕೊಳ್ಳುದಿಲ್ಲ. ಮತ್ತೆ ಬಾಯಿಲೆ ಹಾಕೊಳ್ಳೋದ? ಅಲ್ಲ, ಎಡಗೈ ಎಂತಕ್ಕೆ ಕೇಳು. ಮನೆಗೆ ಮಕ್ಕಳು ಇದ್ರೆ ಮನೆಯವರಿಗೆ ಅಂತ ತಕೊಂಡು ಹೋಗುವ, ಅಪ್ಪ ಆದ್ರೂ ಒಂದು ತಿನ್ಕಂತ ನಮ್ಮ ಆಸೆ ಹಾಗೆ. ಸರಿ ಸರಿ. ನಮ್ಮ ಅದು ಎಲ್ಲವ್ರದ್ದು ಅಲ್ಲ, ಅದು ಗಂಡಸರು ಹಾಗೆ ಮಾಡ್ಕೊಂಡ್ಬಿಟ್ರು ಅಂತಲ್ಲ, ಹೆಂಗಸರು ಮನಸ್ಸು ಹಾಗೆ. ನಾವು ಹೋದಲ್ಲೂ ನಮ್ಮ ಮನೆ ಯಜಮಾನ್ರಾದ್ರು ಒಂಚೂರು ರುಚಿ ನೋಡ್ಲಿ ಭಾವನೆ ನಮ್ದು. ಹಾಗಾಗಿ ಅಭ್ಯಾಸ ಆಯ್ತಾ. ಇಲ್ಲೂ ಎಡಗಿನ ಕೈ ಮುಂದೆ ಹಿಡಿದೆ ಹಾಗೆ ಅವ್ರು ಹಿಂಗೆ ಅಂದ್ರು. ಆದ್ರೂ ಅವ್ರು ಈ ಬದಿ ಪದ್ಧತಿಲಿ ಹೇಳಿದ್ರು, ನಾನ್ ನನ್ನ ಪದ್ಧತಿ ನೀವು ಹಿಡ್ಕೊಂಡು ಎಲ್ಲಿ ತಕೊಳ್ಳೋ ಕೈ ಮೇಲೆ ಹಾಕಿದ್ರು. ಅಲ್ಲ ರೂಢಿ. ಅದಲ್ಲ ಮಗ, ಉಂಡಾಯ್ತು,
ಈಗ ಎಲೆ ಅಡಿಕೆ ಉಂಟು. ಇದು ಬೇಡ, ತಾಂಬೂಲ ಬೇಡವಾ? ಬೇಡ, ಇಲ್ಲಿ ಉಗಿಲಿಕ್ಕೆ ಕಷ್ಟವೇ. ಇಲ್ಲೇ ಹೋದ್ರೆ ನಾನು ಹಾಕಿ ಹೋಗ್ಲೆ. ಎಲ್ಲಿ ನೋಡ್ರು ಸ್ವಚ್ಛ 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 ಬರ್ದಾಕದ್ ನೋಡ್ರೆ ಅದೇ ಕೆಲವು ಕಡೆ ತೆಗೆದ್ರೆ ಅದರಷ್ಟು ಹೋಗಿ ಮತ್ತೆ ಹಾಗೆ ಉಂಟು ಆ ರೀತಿ. ಆದ್ರಿಂದ ರಗಳೆ ಬೇಡ. ಹಾಗಿದ್ರೆ ವಿಶ್ರಾಂತಿ ಪಡಿ. ವಿಶ್ರಾಂತಿ ಬಾಟುಂಟು. ಉಂಡು ಮರಡಿ ಇಳಿತಿ ಕೆಂಡಕ್ಕೆ ಕೈ ಕಾಸಿ ದಂಡು ಮೇಲಾಗೆ ಮಲ್ಲಾಗೆ ಒಂದೇ ಸಲ ಊಟ ಮಾಡ್ತಾ ಬಿದ್ಕೊಳ್ಬಾರ್ದು. ಗಂಡು ಅಂದ್ರೆ ನಿಂಗ ಭಾಗ, ಎಡಭಾಗ ಅಲ್ಲ ಬಲಭಾಗ ಅಂತ. ನೀ ಬಾ, ನಾ ನೀವು ಮೇಲೆ ಮಲತ್ರ ಕೆಳಗೆ, ನಾ ಕೆಳಗೆ. ಯಾಕಂದ್ರೆ ಮೇಲೆ ಮಲಗಿದ್ರು ನಾನು ಕೊನೆ ಕೆಳಗೆ. ಎಷ್ಟೋ ಬಾರಿ ಬಿದ್ದು ಪ್ರಕರಣ ಆಗಿದೆ. ನಿಮಗೆ ಮಲದ ತಕ್ಷಣ ನಿದ್ರೆ ಬರ್ತದ? ನಾ ಮಲ್ಕೊಂಡ್ರೆ ಇಲ್ಲಿ ಮಲ್ಕೊಂಡ್ರೆ ಆಚೆ ಮನೇಲಿ ಎದ್ರು ಎದ್ದೆ ನಾವು. ಅಂದ್ರೆ ನಂಗೆ ಹುರುಳಾಡುವ ಅಭ್ಯಾಸ. ನಾನು ನಿದ್ದೆ ಮನೆಯಲ್ಲೆಲ್ಲ ಎದ್ಕೊಂಡು ಹೋಗ್ತೀನಿ. ಎಷ್ಟು ಹೊಂದಾಣಿಕೆ ನಿರ್ಮಿ ಗಂಡ ನೋಡಿ. ಗಂಡ ಎಲ್ಲೋ ಬಿದ್ರು ಮನೆ ಒಳಗೆ ಬರ್ತಾನೆ, ನೀವು ಮನೆ ಒಳಗೆ ಪಕ್ಕದ ಮನೆಗೆ ಹೋಗ್ತೆ ಅಂತ ಹೇಳುದಲ್ಲ. ಶಾಂತ ಮಾತಾಡ್ತೆ ಸುಮ್ಮನೆ ಮಲ್ಕಾನಿ. ನನಗೆ ನಿದ್ರೆ ಬರೋದೇ ಇಲ್ಲ. ಅಂದ್ರೆ ಕನವರ್ಸುದು ಈ ಅಭ್ಯಾಸ ಇತ್ತು. ಸರಿ, ನಿಂಗೆ ನಿದ್ದೆ ಬರುವುದಿಲ್ವಾ? ಬರುವುದೇ ಇಲ್ಲ. ಪ್ರಾಯದ ಹುಡುಗಿ ನಿನ್ಗೆ ಅಂತ ಆಗಿದೆಯಾ? ಕಣ್ಣು ಮುಚ್ಚಿದ ಮರುಕ್ಷಣ ಸ್ವಪ್ನ. ಸ್ವಪ್ನವ? ಇದು ಯಾವ ಜಾವದಲ್ಲಿ ಬಿದ್ದದ್ದು ಮಗ? ಬೆಳಗಿನ ಜಾವ? ಇದು ಹಾಗೆ ಕಂಡಿತ್ತ? ಮೊನ್ನೆ ಕಂಡಿತ್ತು. ಮೊನ್ನೆ 2 ಸುಖ ಇಲ್ಲ. ಮೊನ್ನೆ ಕಂಡದ್ದ? ಓ, ಅವ್ರ ಹತ್ರ ಒಂದು ಹೇಳ್ಬೇಡ, ಲೆಕ್ಕ ಹಾಕೊಂಡು ಮುಟ್ಟದೆ. ಇದು ಅದಲ್ಲ, ಅದು ಎಷ್ಟೊತ್ತಿಗೂ ಅದೇ ಸ್ವಪ್ನ ಬೀಳುದು. ಒಂದೇ ರೀತಿ ಸ್ವಪ್ನ. ಕಣ್ಣು ನಿಮ್ಗೆ ಎಷ್ಟು ಹರಕೆ ಬಾಕಿ ಇರ್ಬೇಕು ಮಗ. ಹರಕೆ ಅಲ್ಲ ಅಜ್ಜಿ, ಯಾರಿಗೂ ಅಂತ ಕೇಳಿ. ಯಾವುದು? ರಾಜಕುಮಾರ ಚಂದ ಹುಡುಗನ ಸ್ವಪ್ನ. ಓ, ಹತ್ತಿರ ಬರುವುದು ಸುಂದರ ಸ್ವಪ್ನಗಳು. ನೀ ನಾಚ್ಕೋಬೇಡ, ನಿಂಗ ಆಗಲ್ಲ. ನಂಗೆ ಈಗೂ ಬೆಳೆದು ಅಷ್ಟೊಟ್ಟಿದ್ದು ನಮ್ಮ ಯಜಮಾನ್ರು ಬಂದಾಗ ಎಷ್ಟು ಜನ ಯಜಮಾನ್ರು ಒಂದು ಗೌರವೇ. 202 ಯಜಮಾನ್ರು ಇಲ್ಲ ನಂಗೆ, ಒಬ್ಬರೇ. ಅದೇ ಗಂಡ ಅವರೇ ಬಂದಾಗ ಆಗುದು ನೋಡಿ. ಮನೆ ಬಿಟ್ಟು ಹೋದ್ರೆ ಎಷ್ಟು ಅಭಿಮಾನ ನಿಮ್ಗೆ. ಹಾಗಲ್ಲ, ಅವ್ರು ಬರ್ತಾರೆ ಏನೋ ಭ್ರಮೆ ಉಂಟಲ್ಲ, ನಮಗ ಆ ಸ್ವಪ್ನ. ಹೌದು, ನಿಮಗದಲ್ಲ. ನಿನ್ನ ಪ್ರಾಯದಲ್ಲಿ ಬೀಳುವುದೇ. ಯಜಮಾನರು ಆಗೋರ್ ಬಗ್ಗೆ ಸ್ವಪ್ನ. ಹೌದು, ಸಹಜ ಮಗ. ಅದಕ್ಕೆ ನಿದ್ದೆ ಬರುವುದಿಲ್ವಾ? ಕತೆ ಹೇಳ್ತೀರಾ? ನಾ ಕತೆ ಹೇಳ್ತೆ ನೋಡಿ. ಅಜ್ಜಿ ಕತೆ ಆಗ್ಬಾರ್ದು, ನಂದು ಅಜ್ಜಿ ಕತೆ ಆಗು. ಅಲ್ಲ, ನೀವು ಹೇಳೋರು ಅಜ್ಜಿ ಆಗ್ಲಿ, ಕತೆ ಅಜ್ಜಿ ಕತೆ ಆಗ್ಬಾರ್ದು. ಅದು ಕೇಳುವರ ಆಸಕ್ತಿಗೆ ಬಿಟ್ಟದ್ದು. ನಾನು ತುಂಬಾ ಆಸಕ್ತಿ ಉಂಟು ಅದ್ರ ಕತೆ. ನಿಮ್ಮ ಆಸಕ್ತಿ ಯಾವುದು ಅಂತ ನಮ್ಗೆ ಗೊತ್ತಿಲ್ಲಲ್ಲ. ನಾ ಆಸಕ್ತಿ ಹೇಳ್ತೇನಲ್ಲ. ನೀ ಹೇಳು. ಸುಂದರ ಸ್ವಪ್ನಗಳ ಚಂದದ ರಾಜಕುಮಾರ ಒಂದೇ ಕತೆ ಹೇಳ್ತೆ ಬಾ. ನಿಮ್ಗೆ ಅದೇ ಸಾಕು. ನನ್ನ ವಯಸ್ಸು ಕಳೆದೇ ನೀವು ಬಂದಿದ್ದಲ್ವಾ ಮಗ? ಓ, ನಾ ಹೇಳ್ತೆ. ನಾ ಏನ್ ಮಾಡ್ಬೇಕು? ಕೇಳ್ತಾ ಕತೆ ಕೇಳ್ಬೇಕು, ಲಕ್ಷ ಇಟ್ಟು ಕೇಳ್ಬೇಕು, ಒಟ್ಟು ಕೇಳುವುದಲ್ಲ. ಸರಿ, ಕೇಳುವುದು ಒಂದೇ ಇಲ್ಲ, ನಮ್ಗೆ ಪ್ರತಿಕ್ರಿಯೆ ಬೇಕು. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಒಂದೆಲ್ಲ ಒಂದು ಊರಿನಲ್ಲಿ ಒಂದು ಮಾತ್ರ ದೇಶ ಅಂತಿತ್ತು ಮಗ. ಆ ಮಾತ್ರ ದೇಶದ ಮುಖ ನೋಡು. ಇದು 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 ನಮ್ದು ಕತೆ ಹೇಳುವವ್ರು ಗೋಳೆ ಇದರಲ್ಲೇ ಹಾಳಾಗಿ ಹೋಗುವುದು. ಕೆಲವು ಬದಿ ಹೋದ್ರೆ ಸಾಕು, ಅವ್ರು ಕೂತವರು ಜೀವಂತ ಇದ್ರೆ ಇಲ್ವ ಅಂತಲೂ ಗೊತ್ತಾಗೋದಿಲ್ಲ. ಆ ರೀತಿ ಕೂತು ಬಿಡ್ತರು, ಯಾವ ಪ್ರತಿಕ್ರಿಯೆ ಇಲ್ಲ. ಕತೆ ಹೇಳುವವರು ಸರ್ವನಾಶ. ಪ್ರತಿಕ್ರಿಯೆನ ಹೂ ಅನ್ಬೇಕೆ? ನಾನು ಅಷ್ಟು ಆಸಕ್ತಿಯಿಂದ ನಿನ್ನ ಆಸಕ್ತಿ ಹೆಚ್ಚಾಗಿ ನಂಗೆ ನಿದ್ದೆ ಬಂತ ಎಂತದ್ದು ನಂಗೆ ಇಲ್ಲಪ್ಪ. ಕೊನೆಯ ಮಾತುಗಳು ಉಂಟಲ್ಲ, ಹೋದಲ್ಲೆಲ್ಲ ಹೀಗೆ ನೋಡ್, ಅದೆಲ್ಲ ಉಂಟ ಒಳ್ಳೆ ಮಾತು. ನೀನು ಏನ್ ಮಾಡ್ಬೇಕು? ನೀನು ಹೂ ಅನ್ಬೇಕು. ಒಂದೆಲ್ಲ ಒಂದು ಊರಿನಲ್ಲಿ ಮಾತ್ರ ದೇಶ ಅಂತಿತ್ತು. ಆ ಮಾತ್ರ ದೇಶ ನಿಮ್ಮ ಅಪ್ಪಯ್ಯ ಅಂತ ಎಂತದ್ದೆ? ಅಪ್ಪಯ್ಯ ಮಹೋದರ ಅಂತ ದರ್ಶನ್ ಪಾಟ್ರಿ ಹೇಳಿ. ನಿಮಗೆ ಪ್ರತಿಕ್ರಿಯೆ ಬೇಕು. ಹೂ ಹಾಕುದು ಹಾಗ ಮತ್ತೆ ದರ್ಶನ್ ಬಂದವರಾಗ ಹಾಗ ಅಲ್ಲಿ ಅಲ್ಲಿ ಹೂ ಆಯ್ತು. ಒಂದೆಲ್ಲ ಒಂದು ಊರಿನಲ್ಲಿ ಅಲ್ಲೆಲ್ಲ ಹೂ ಮಾತ್ರ ದೇಶ ಅಂತಿತ್ತು. ಅಲ್ಲಿ ಅಲ್ಲಿ ಹೂ ಅಲ್ಲಿ ಅಲ್ಲಿ ಹೂ ಹಾಕು ಅಂದ್ರೆ ಅದನ್ನು ತಕೊಂಡು ಹೇಳ್ತೀನಿ ನೋಡು. ಗೊತ್ತಾಯ್ತು ನಂಗೆ. ಈಗ ಗೊತ್ತಾಯ್ತಲ್ಲ? ಕತೆ ಹೇಳುವಾಗ ಹೂ ಹಾಕೋದಲ್ವಾ? ನಮ್ಮೊಂದು
ಅಯ್ಯೋ ಕೊಡ್ತೇನೆ ಕೊಡ್ತೇನೆ. ಮಾತ್ರ ದೇಶ ಅಂತಿತ್ತು ನೋಡು, ಕತೆ ಬುಡದಿಂದೇ ಬರ್ತಾ ಉಂಟು. ಅಲ್ಲಿಯ ದೊರೆಯಾಗಿ ವಿಜೃಂಭಿಸ್ತಾ ಇದ್ದ ಜಯಸೇನ ಚಂದ್ರಸೇನ ಇದ್ರು. ಆಳ್ವಿಕೆ ಮಾಡ್ಕೊಂಡಿದ್ದಂತ ಹೊತ್ತಿಗೆ ಅಲ್ಲಿ ಆಕ್ರಮಣ ಆಯ್ತು. ರಕ್ತಜಂಗ ಅನ್ನುವಂತ ರಕ್ಕಸ ಅಲ್ಲಿಗೆ ಬಂದು ಆಕ್ರಮಣ ಮಾಡಿ ಅವರನ್ನುಂಟಲ್ಲ ಯುದ್ಧದಲ್ಲೆಲ್ಲ ಸೋಲಿಸಿ ಅದಲ್ಲದೆ ಅವರನ್ನು ಕೊಂದು ಅಲ್ಲಿ ಸಂಪತ್ತನ್ನೆಲ್ಲ ತಕ್ಕೊಂಡು ಅವನ ದೇಶಕ್ಕೆ ಹೋದ. ಅವನ ದೇಶಕ್ಕೆ ಹೋದ್ರೆ ಅಷ್ಟೊತ್ತಿಗೆ ನಮ್ಮ ದೇವಋಷಿ ಮಹರ್ಷಿಗಳು, ಯಾರು? ನಾರದ ಮಹರ್ಷಿಗಳು, ನಾರದ ಮುನಿಗಳು ಮತ್ತೆ ಬಂದು ಪ್ರತಿಕ್ರಿಯೆ ಕೊಡ್ಬೇಕಲ್ಲ. ಪ್ರತಿಕ್ರಿಯೆ ಮುನಿ ಬಂದಲ್ಲಿ ಚಪ್ಪಾಳೆ ಭಯಂಕರ. ಹಾಗೆ ಅವ್ರು ಬಂದು ಮೊದಲು ಬಂದಿದ್ರು, ಎರಡನೇ ಬಾರಿ ಬಂದು ನೀ ಮಾಡಿದ್ದೇ ಸರಿಯಲ್ಲ, ಅಲ್ಲಿ ಸಂಪತ್ತಷ್ಟೇ ತಂದೆ, ಅಲ್ಲಿ ಅವನ ಹೆಂಡತಿ ಇದ್ದಾಳೆ ಸತ್ಯಶೀಲೆ, ಅವಳನ್ನು ತಕೊಂಡು ಬರ್ಬೇಕಿತ್ತು, ನೀ ಆ ಕೆಲಸ ಮಾಡಲಿಲ್ಲ. ಅವಳು ಹೋಗಿ ಇಂಥ ಸ್ಥಳದಲ್ಲಿ ಕೂತು ಅದು ವ್ಯಾಸರಿಂದ ಪಡ್ಕೊಂಡು ಪಿಂಡ ಹಿಡ್ಕೊಂಡು ಕೂತಿದ್ದಾಳೆ. ಅದೆಲ್ಲಾದ್ರೂ ಪಿಂಡ ಉಂಟಲ್ಲ ಭೂಮಿಗೆ ಬಿತ್ತು ಅಂತಾದ್ರೆ ಅದರಿಂದ ಮಗು ಹುಟ್ಟುಕೊಳ್ತಾನೆ. ಹುಟ್ಟುಕೊಂಡ ಅಂತಾದ್ರೆ ನಿನ್ನ ಸಾವಿಗೆ ಮತ್ತೆ ಬೇರೆ ಯಾವ್ದು ಬೇಡ. ಆದ್ರಿಂದ ನೀವು ಒಂದು ಕೆಲಸ ಮಾಡು, ನೀವು ಒಬ್ಬನೇ ಹೋಗ್ಬೇಡ, ನಿನ್ ತಂಗಿನೂ ಕರ್ಕೊಂಡು ಹೋಗು ಅಂತ ಒತ್ತಾಯ ಮಾಡಿದ್ರಂತೆ ನಾರದರು. ಹೌದು ಅಂತೆ. ಆ ಪುಣ್ಯಾತ್ಮ ಒಬ್ಬನೇ ಹೋಗಿ ಸಾಯುವುದು ಬಿಟ್ಟು ಸಾಧ್ವಿ ಶಿರೋಮಣಿಯಾದಂತಹ ಅವನ ತಂಗಿಯನ್ನು, ಅವಳು ತಪಸ್ವಿನಿಯ ಅಲ್ಲ ರಾಕ್ಷಸಿಯೇ, ಮತ್ತು ಸಾಧ್ವಿ ಶಿರೋಮಣಿಯೂ ಆದಂತ ಅವಳು ಸತ್ತು ಹೋಗ್ಲಿಕ್ಕೆ ಕತೆ ಗೊತ್ತಿಲ್ಲ ಮಗ. ಕೆಲವರು ರಕ್ಕಸರಲ್ಲೂ ಒಳ್ಳೆಯವರು ಇದ್ರು. ಹಾಗೆ ಅವಳನ್ನು ಕರ್ಕೊಂಡು ಹೋದ್ನ. ಏನ್ ಪ್ರಹ್ಲಾದ್ ತೊಂಗಿನವಳು? ಪ್ರಹ್ಲಾದ್ ತೊಂಗಿ ಒಳ್ಳೆ ಇರ್ತಾರೆ ಅಂತ ಹೇಳಿಕ್ಕೆ ಕರ್ಕೊಂಡು ಹೋದ್ರ. ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅವಳು ತಪಸ್ಸಿಗೆ ಕೂತಿದ್ದು. ಇವರು ಕೊಡು ಕೊಡು ಪಿಂಡ ದಿಂಡೆ ಹೇಳಿ ಜೋರಾಗಿ ಅವಳ ಮೈ ಮೇಲೆ ಆಕ್ರಮಣಕ್ಕೂ ಹೋದಾಗ ಪಿಂಡ ತೆಗೆದು ಬಿಸಾಡಿ ಬಿಟ್ರು. ಆ ಕ್ಷಣದಲ್ಲಿ ಒಬ್ಬ ಹುಡುಗ ಹುಟ್ಟಿದವ ತಡ ಮಾಡ್ಲಿಲ್ಲ, ಈ ದಡಿಗನ ಮಂಡೆಯನ್ನೇ ತೆಗೆದ. ಗೊತ್ತಾಯ್ತು, ಅವಳನ್ನು ಸೀಳ್ ಬಿಸಾಡಲ್ಲ. ಪಿಂಡದಿ ಉದಿಪಾತ ಮೇಳದಿ ಏನು ಚಂಡೆ ಅಲ್ಲ ರುಂಡ ತೆಗೆದ ಅಂತ ಅಂತೂ ಹೋದ. ಇಬ್ರು ಹೋದ್ರ ಅಲ್ವೇ? ಆ ರೊಕ್ಕಸಿಯೂ ಸಾಯ್ಬೇಕು, ರೊಕ್ಕಸರು ಸಾಯ್ಬೇಕು. ನೀನು ರಕ್ಕಸಿ ಸಾಯ್ಬೇಕು ಹೇಳೋದು ಹೆಣ್ಣಲ್ವಾ? ಸಂತಾನ ಅದೇ ನಿನ್ನ ಹಾಗೆ ಅದು ಅಲ್ವಾ? ಹೌದಲ್ಲ, ಸಂತಾನ ಸಣ್ಣವಳಿರ್ಬಹುದು, ಅವಳು ವಿಚಾರ ಮಾಡು. ವಿಷಯ ಹೌದು. ಆದ್ರೆ ಆ ರಕ್ಕಸಿ ಉಂಟಲ್ಲ ಅವನ ಕಾಲು ಹಿಡ್ಕೊಂಡದ್ರಿಂದ ಕ್ಷಮಿಸಿ ಬಿಟ್ಟು ಮುಂದೆ ಆ ದೇಶದ ಅಧಿಕಾರ ಆ ಸತ್ಯಶೀಲೆ ಅವನಿಗೆ ಕೊಟ್ಲು. ಅವನಿಗೆ ರುದ್ರಕೋಪ ಅಂತ ಹೆಸರಿಟ್ಲು. ಅಧಿಕಾರ ನಡೆಸ್ಲಿಕ್ಕೆ ಬಿಟ್ಲು. ಹಾಗೆ ಅಧಿಕಾರ ವಹಿಸ್ಕೊಂಡು ಅವ ಇದ್ದಾಗ ವನಪಾಲಕರು ಬಂದ್ರು. ಅವ್ರ ಮಾತಿನಂತೆ ವನಕ್ಕೋದ. ವನಕ್ಕೋ ನಿದ್ದೆಯಲ್ಲಿ ಕನವರಿಸ್ತಾ ಇದ್ದಾಳೆ. ನನ್ನ ಮಾಯಾವಿದ್ಯೆಯಿಂದ ಅವಳನ್ನು ಮಂಚ ಸಹಿತವಾಗಿ ನಾನು ಭೂಲೋಕಕ್ಕೆ ನಮ್ಮ ರುದ್ರಕೋಪನಿದ್ದ ತಕೊಂಡು ಹೋಗ್ತೇನೆ. ಅಂತೂ ನಾ ನೋಡಿ ಆ ಗಂಧರ್ವ ಲೋಕದಿಂದ ಅವಳನ್ನು ಅಲ್ಲಿಂದ ಇಲ್ಲಿವರೆಗೆ ತಂದು ಮಂಚ ಸಹಿತವಾಗಿಟ್ಟೆ. ಮಂಚ ಕೈ ಹಾಕದ್ ನೀವು ಕಂಡಿದ್ರಿ? ಹೌದಪ್ಪ. ಎತ್ತದಾಗ ಕಾಣ್ತಾ? ಇಲ್ಲಪ್ಪ. ತಂದಾಗ ಕಾಣ್ತಾ? ಏನು ಕಾಣಲಿಲ್ಲ. ಇಲ್ಲಿ ಬಂದದ್ದು ಸುಳ್ಳ? ಬಂದದ್ದು ಹೌದಲ್ಲ. ಮಾಯಾವಿದ್ಯೆ ಅಂದ್ರೆ ಅದು ಇದ್ದದಿದ್ದಾಗೆ ಇರ್ತದೆ. ಬರುವಲ್ಲಿ ಬಂದು ಮುಟ್ಟಿರ್ತಾರೆ ಅಷ್ಟೇ. ಕರ್ಕೊ ಬಂದಿದ್ದೇನೆ ನೋಡು, ಅವನು ಕರೆಯುವ. ಬಿದ್ರುಕೋಪ, ಓ ಬಿದ್ರುಕೋಪ, ಎಲ್ಲಿದ್ಯೋತ್ತಮ? ಊಟ ಆಯ್ತಾ? ಊಟ ಮಾಡ್ಕೊಂಡೆ ಬಂದೆ. ಒಳ್ಳೇದು. ಬಿದ್ರುಕೋಪ, ಬಿದ್ರುಕೋಪ, ರುದ್ರಕೋಪ. ತಡಿಯ, ನಿನ್ನಮ್ಮ ನೀ ಹುಟ್ಟು ಮೊದಲು ಪಿಂಡ ತೆಗೆದು ನೆಲಕ್ಕೆ ಬಿಸಾಡಿದ್ವಿ. ಬಿದ್ದಾಗ ನೀವು ಹುಟ್ಕೊಂಡೆ, ಅದಕ್ಕೆ ನಿಂಗೆ ನಾ ಬಿದ್ರುಕೋಪ ಹೊಸ ನಾಮಕರಣ. ನಂದೇ ಕಲ್ಪನೆ. ನಾ ಯಾರು ಗೊತ್ತಾಯ್ತಾ? ವೃದ್ಧೆಯ ಮನುಷ್ಯ ಆದಾಗ ನಂಗೆ ಮನುಷ್ಯ ಆದಾಗ ಬರಬೇಕು, ನಾ ಜ್ಞಾನಿಸ್ತೆ ಅಂದ್ಯಲ್ಲ ನೀನು. ನಿನ್ನಲ್ಲಿ ರಕ್ತ ಕೇಸಿ ಗೊತ್ತೇ ಆಗುದಿಲ್ವಲ್ಲ?
ಗೊತ್ತಾಗಬಾರ್ದು ಅಂತ ವೇಷಾಂತರದಿಂದ ಗಂಧರ್ವ ಲೋಕಕ್ಕೆ ಹೋಗಿ ಅವಳನ್ನು ಕಂಡು ಮಾತಾಡಿ ನಿನ್ನ ಕತೆ ಹೇಳ್ತಾ ಮುಂದುವರೆದು ನೀನೇ ಕಳ್ಸದ್ದು ಅಂತ ಹೇಳ್ದನ ಹಿಡ್ಕೊಂಡು ಸರಿ ಒಟ್ಟಾಕೊಂಡು ಬಡ್ದ್ರು ಅಲ್ಲಿನ ಜೀವ ತಪ್ಪಿಸ್ಕೊಂಡು ಬಂದೆ. ಜೀವ ತಪ್ಪಿಸಿಕೊಂಡು ನಾ ಬಂದೆ. ಯಾಕೆ ಇಲ್ಲಿಗೆ ಬಂದೆ? ನಾನು ಇಲ್ಲ ಮಾರಯ್ಯ, ನೀ ಭಯಂಕರ ರೋಷ ನಿಂದು. ರೋಷವೇ? ನಮ್ಮ ರಾಜೇಶ್ ನಿಂಗಿಂತ ನೀನೇ ಅಲ್ಲ ನಮ್ಮಲ್ಲೊಬ್ಬಿದ್ದ. ಅಲ್ಲ ಮಾರಯ್ಯ, ನಾನು ಪೆಟ್ಟು ತಿನ್ಕೊಂಡು ಸುಮ್ಮನೆ ಬರ್ತೇನಾ? ಮತ್ತೆ ಮಾಯಾವಿದ್ಯೆಯಿಂದ ಅವಳು ಕರ್ಕೊಂಡು ಬಂದಿದ್ದೆ. ಮಾಡಬೇಡ ನೋಡು, ನಾನು ಒಬ್ಬಳು ಹೆಣ್ಣು, ರಾಕ್ಷಸಿ ಆಗಿರ್ಬೋದು. ಸರಿ, ಒಂದು ಕಾಲದಲ್ಲಿ ಇನ್ನೊಬ್ಬರು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಈಗ ನಾವೇ ಅನುಭವಿಸಿದ ಮೇಲೆ ಅದ್ರ ಬಗ್ಗೆ ಜಾಗ್ರತೆ ಮಾಡುವುದು ತಿಳ್ಕೊಂಡಿದ್ದೀನಿ. ಅವಳಿಗೆ ಮನಸ್ಸು ಅಂತ ಇಲ್ವೋ ಗೊತ್ತಿಲ್ಲ, ನಾ ಕರ್ಕೊಂಡು ಬಂದಿದ್ದೇನೆ. ಮನಸ್ಸಿಲ್ಲದೆ ಅವ್ರ ಹೆಣ್ಣು ನಿನ್ನಿದ್ದಲ್ಲಿ ತಂದು ನಾ ಬಿಟ್ಟು ಅನಾಹುತ ಆಗಬಾರ್ದಲ್ಲ. ನೀನು ಕೇಳ್ಕೊ, ಅವಳು ಒಪ್ಪಲಿಲ್ಲ ಅಂದ್ರೆ ತಕೊಂಡೋಗಿ ಅಲ್ಲೇ ಬಿಟ್ಟು ಮತ್ತೆ. ಯಾಕೆಂದ್ರೆ ನಮ್ಮ ಸ್ತ್ರೀ ಶಕ್ತಿ ಒಗ್ಗಟ್ಟುಂಟು ಅಂತ ನಾನು ತೋರಿಸ್ಬೇಕು. ಅದು ಏನಂತ ನೋಡ್ಕೊಳ್ತೇನೆ, ನಿಮ್ ತಲೆ ಬಿಸಿ ಬೇಡ. ನೀ ಎಲ್ಲ ನೋಡ್ಕೊಂಡು ತಕೊಂಡೋಗಿ ಬಿಡುದ? ಪ್ರೀತಿಸಿದವನಿಗೆ ಗೊತ್ತಿಲ್ಲ. ಪ್ರೀತಿ ಮಾಡಿ ಕೇಳಿ ನೋಡು. ಭುವನೇಶ ನಿದ್ರೆಯೊಳಿಯ ಚಿತ್ರಾಕ್ಷಿಯಂ ಎಬ್ಬಿಸಲು ಪನ್ನೀರ ಎಲ್ಕೆ ನಿತ್ಯಯು ಎದ್ದಾಗ ತರುಣಿಯೇ ಕಳ್ತರೆದು ಗಾಬರಿಗೊಳ್ಳುತ್ತಿದೆ. ಕಚ್ಚದಳಲೋಚನೆಯೇ ಕಂಡರೆ ಗಂಜಿಕೆ ಬಿಡುತ್ತಾರೆ. ಕಚ್ಚದಳಲೋಚನೆಯೇ ಕಂಡರೆ ಅಂಜಿಕೆ ಬಿಡುತ್ತಾರೆ. ವಯ್ಯಾರಿ ವಯ್ಯಾರಿ ಅಂಜಿಪನೆನ್ನನು ಕಂಜಾಯುಧದರ ಅಂಜಿಪನೆನ್ನನು ಕಂಜಾಯುಧದರ ಬಂಜಿತು ಹದಿಯನು ಕುಂಜರ ಗಮನೆ. ಸೂರ್ಯರಶ್ಮಿಗೆ ಕಮಲ ಎಲ್ಲೆಡೆಯಲ್ಲೂ ತನ್ನ ದಳವನ್ನು ಚಾಚುವ ಹಾಗೆ ನಿನ್ನ ಕಂಗಳು ದೃಷ್ಟಿ ಎಲ್ಲೆಡೆಯೂ ಸಂಚರಿಸುತ್ತಾ ಇದೆ. ಆದರೆ ಆ ಕಣ್ಣಿನಲ್ಲಿ ಭಯದ ಛಾಯೆಯನ್ನು ಕಾಣ್ತಾ ಇದ್ದೇನೆ. ಭಯವನ್ನ ಬಿಡು, ಧೈರ್ಯವನ್ನ ತಾಳು. ನೋಡು, ಆ ಮನ್ಮಥ ಪಂಚಸಾಯಕಗಳನ್ನು ನನ್ನತ್ತ ಎಸೆಯುತ್ತಾ ಇದ್ದಾನೆ. ಆ ಬಾಧೆಯನ್ನು ಸಹಿಸುವುದಕ್ಕಾಗುತ್ತಾ ಇಲ್ಲ. ನನ್ನನ್ನೊಮ್ಮೆ ನೋಡ. ಯಾರು ಅಂತರ ಇರಲಿ ಅಂತ ಹೇಳಿದ್ರು. ದೂರ ಸಾರು ಭೂಪ ದೂರ ಸಾರು. ಆಯಾ ಆಕಾರ ಮುಖದ ವರ್ಚಸ್ಸು, ಹುಟ್ಟ ಉಡುಗೆ ತೊಡುಗೆ ಎಲ್ಲವೂ ಸಾರುತ್ತಿದೆ ಭೂಪ ಎನ್ನುವುದನ್ನ. ಹಾಗಾದ್ರೆ ಇದು ಸರಿಯಲ್ಲ ನಿನಗೆ. ಯಾರು ಅರಿಯದಾಗೆ ಮಂಚ ಸಹಿತವಾಗಿ ಹೊತ್ತುಕೊಂಡು ಬಂದ್ಯಾರ ಮಾಯಾವೇಶ ಮಾಡಿಕೊಂಡು. ಏ ದೇವರೇ, ನಿನಗೆ ಮಂಚ ಕತ್ತಿಲ್ವಾ? ಅಡು ನಾನು ಸಿಟ್ಟು ಬಂದಿದ್ದೆ. ಮಂಚ ಗತಿಲ್ದೆ ಅಲ್ಲ, ನಿನ್ನ ಜೊತೆ ಗದೆ ಮಂಚ ಏರ್ಬೇಕು ಅಂತ ಕರ್ಕೊಂಡ್ಬಂದೆ. ಚಂದಿರಾನನೇ ನೋಡು ಚಂದಿರಾನನೇ ನೋಡು ಮನದ ಕೋಪ ಬಂದನು ದೂರ ಮಾಡು. ಮನದ ಕೋಪ ಬಂದನು ದೂರ ಮಾಡು. ಸುಂದರ ಜನರುಗದಿಂದ ಬಂದಿಪೆ ಬೇಗ. ಸುಂದರ ಜನರುಗದಿಂದ ಬಂದಿಪೆ ಬೇಗ. ಬಂದು ಸುಖ ಬಲಿಡೋ. ಸುಂದರ ಜನರುಗದಿಂದ ಬಂದಿಪೆ ಬೇಗ. ಬಂದು ಸುಖವ ನೀಡು. ಬಂದು ಸುಖವ ನೀಡು. ಚಂದಿರನನೆಯ ನೋಡು. ಓ ಚಂದಿರಾನನೇ, ಯಾಕೆ ಈ ರೀತಿಯಾದಂತಹ ಸಿಟ್ಟು? ಖಂಡಿತ ಸಿಟ್ಟು ಬೇಡವೇ ಬೇಡ. ಬಾ, ನನ್ನ ಜೊತೆ ಸೇರು. ನನ್ನ ಎದೆಯ ಮೇಲೆ ನಿನ್ನ ತಲೆ ಇಟ್ಟು ಮಲಗು. ಪ್ರೀತಿಯಿಂದ ಸವಿ ಮಾತನ್ನಾಡು.
ಇಷ್ಟೂ ನಿನ್ನಲ್ಲಿ ಮಾತನಾಡ್ತಿರುವವ ಇಳೆಯಾದಿಪ ಎನ್ನುವುದರ ಕಲ್ಪನೆ ಇರಲಿ ನಿನಗೆ. ನಾನೇನು ಸಾಮಾನ್ಯದ ಭೂಲೋಕದ ಹಿನ್ನೆಲೆ ಗೊತ್ತಾಯ್ತಾ? ನೀನು ಇಳೆಯಾಧಿಪತಿಯಾಗಿರು, ಯಾರೇ ಬೇಕಾದ್ರಾಗಿರು. ನಾನು ಮಹೋದರನ ಮಗಳು. ನನ್ನ ಅಪ್ಪನಿಗೆ ವಿಷಯ ಗೊತ್ತಾಗ್ತದೆ. ಅಪ್ಪಯ್ಯ ಇಲ್ಲಿ ಬರ್ತಾನೆ. ಅಪ್ಪಯ್ಯ ಒಬ್ಬರೇ ಅಲ್ಲ, ದೇವತೆಗಳೆಲ್ಲ ಒಟ್ಟಾಗಿ ಬರ್ತಾರೆ. ಹಾಗೆ ಬಂದವರು ನಿನ್ನ ರುಂಡ ಮುಂಡ ದೇವತೆಗಳು ನಿನ್ನ ಅಪ್ಪ ಮಹೋದರ ಏನೋ ಮಹಾ ತ್ರಿಮೂರ್ತಿಗಳನ್ನು ಒಳಗೂಡಿಕೊಂಡು ಬಂದರು. ಭಯಪಡುವವನಲ್ಲ, ಅಂಜುವವನಲ್ಲ. ಅವರನ್ನು ಎದುರಿಸಿ ಮೆಟ್ಟಿ ನಿಲ್ಲಬಲ್ಲಂತಹ ಹರಕೋಪ ಅರ್ಥ ರುದ್ರಕೋಪನು ಎಂಬ ನುಡಿಯ ಕೇಳುತ್ತಲಾಗ, ರುದ್ರಕೋಪನು ಎಂಬ ನುಡಿಯ ಕೇಳುತ್ತಲಾಗ, ಚಿತ್ರಲೋಚನೆ ಮನದಿ ಗ್ರಹಿಸಿದಳು, ಚಿತ್ರಲೋಚನೆ ಮನದಿ ಗ್ರಹಿಸಿದಳು. ವೃದ್ಧೆ ಕಥೆಯಳು ಬೇದ ಮಾತ್ರ ದೇಶವನಾಳ್ವ ರುದ್ರಕೋಪನು ಈತನೇ. ವೃದ್ಧೆ ಕಥೆಯಳು ಬೇಡ ಮಾತ್ರ ದೇಶವನಾಳ್ವ ರುದ್ರಕೋಪನು ಈತನೇ. ಅಂದು ಉಪವನದಿ ಕಂಡ ರುದ್ರಕೋಪನು ಈತನೇ, ಉಪವನದಿ ಕಂಡ ರುದ್ರಕೋಪನು ಈತನೇ. ಚಿತ್ರಲೋಚನೆ ಮನದಿ ಗ್ರಹಿಸಿದಳು. ಆ ಸಖೀವ್ರತವನ್ನು ಸೇರಿಕೊಂಡು ಭೂಲೋಕಕ್ಕೆ ವನವಿಹಾರಕ್ಕಾಗಿ ಬಂದಾಗ ಅಡವಿಯಲ್ಲಿ ಇದೇ ಮನುಷ್ಯನನ್ನು ನೋಡಿದ್ದೆ ನಾನು. ಕೇವಲ ನೋಡಿದ್ದಷ್ಟೇ ಅಲ್ಲ, ಇದನ್ನು ನೋಡಿ ಮೋಹಗೊಂಡಿದ್ದೆ. ಅದೇ ರುದ್ರಕೋಪ. ಏನು ಮಾಡಲಿ ಈಗ, ಏನು ಮಾಡಲಿ? ಸಿಟ್ಟು ಬಂದಿದೆ, ಕಣ್ಣೆಲ್ಲ ಬೆಂಕಿಯ ಉಂಡಿ ಅಂತಿದೆ, ಮುಖದಲ್ಲಿ ನಗು ಇಲ್ಲ, ವೀರಾವೇಶ ಉಂಟು. ಯಾರು ಬರ್ತಾರೆ? ನಿನ್ನ ಅಪ್ಪನ ಬರ್ಲಿ ನೋಡ್ತಾರೆ. ಏನ್ ತ್ರಿಮೂರ್ತಿಗಳು ಬರ್ತಾರ? ಪರಮೇಶ್ವರ ಬರ್ತಾರ? ಬರ್ಲೆ ಕರ್ಸು ಕರ್ಸು. ನಮಸ್ಕಾರ. ನಮಸ್ಕಾರಕ್ಕೆ ತಿರಸ್ಕಾರ. ನಗಾಡಿ ನಿನ್ನಲ್ಲಿ ನಗಾಡ್ಲಿಕ್ಕೆ ಅಂತ ಸಂಬಂಧಕ್ಕೆ ಬಂದದ್ದ ನಾನು? ಆಗುದಿಲ್ಲ, ನಂಗೆ ಸಿಟ್ಟು ಬಂದಿದೆ ಈಗ. ಗೊತ್ತಾಯ್ತು ನನಗೆ ಬಂದಿದೆ ಅಂತ. ನೋಡಿ, ನಿಮ್ಮ ಮುಖಕ್ಕೆ ಸಿಟ್ಟಲ್ಲ ಒಳ್ಳೇದಲ್ಲ. ನಗಾಡ್ತೀನಿ, ಸ್ವಲ್ಪ ನೋಡ್ಲಿಕ್ಕೆ ಆಗ್ತದೆ. ಸಾಕ? ಏನು ಚಂದ ನೀವು. ತಪ್ಪಾಯ್ತು ಅನ್ನಲ್ಲ. ಆಗುದಿಲ್ಲ ಅಂದೆ, ನಿನ್ನ ಅಗತ್ಯ ಇಲ್ಲ ನನಗೆ. ನೀವು ಹೋಗ್ಬೋದು, ನೀ ಹೋಗ್ಬೋದು, ನೀ ಹೋಗ್ಬೋದು. ಒಳ್ಳೆ ಹೇಳ್ತೀನಿ. ಬಾ ಅಂತಲೂ ಉಂಟು, ಹೋಗು ಅಂತಲೂ ಉಂಟು. ಇದೆ ಅಂತದ ಅಭಿನಯ. ಅಯ್ಯೋ, ಯಾವ ದಾರಿ ಬೇಕಿದ್ರು ಹೋಗು. ಹೀಗೆ ಹೀಗೆ ಈ ಕಡೆಯಿಂದ ಬೇಕಿದ್ರು ಹೋಗು, ಆ ಕಡೆಯಿಂದ ಬೇಕಿದ್ರು ಹೋಗು. ಹೋಗು ನೀವು. ನಮ್ಗೆ ಅಗತ್ಯ ಇಲ್ಲ. ನನ್ನ ತಪ್ಪಾಯ್ತು ಅಂತ ಹೇಳಿದ್ದೇನೆ. ನೀವು ಹೋಗ್ಬೋದು, ಮತ್ತೆ ನಿಲ್ಲೋದಿಲ್ಲ ನಾನು. ಹೋಗು ಹೋಗು
ಹೋಗ್ತೇನೆ. ಹೋಗೆ. ನನಗೆ ಹೋಗಬೇಕು ಅಂದ್ರೆ ಈ ಕಾಲ ಎತ್ತರಿಸೈ. ನಾ ಮೇಲೆ ಹೋಗ್ತಾ ಇರ್ತೀನಿ, ನೀವು ಕೆಳಗಿಂದ ನೋಡ್ತಾ ಇರ್ಬೇಕು. ಆದಿತ್ತು ನೋಡುವ, ನೀ ಹೇಗ್ ಮೇಲೆ ಹೋಗ್ತಾ ಇತ್ತು, ನಾ ಕೆಳಗಿಂದೆ ನೋಡ್ತೇನೆ. ಹೋಗ್ತೇನೆ. ಹೋಗೆ. ಅರೆ ಬಲ ಎರಡು ಮುಚ್ಚಿದೆ. ಬಲ ಮುಂದೂ ಇಲ್ಲ, ಬಲ ಹಿಂದೂ ಇಲ್ಲ, ಎಲ್ಲ ಬಾಗಿಲು ಹಾಕಿದ್ದಾರೆ. ಕೈ ಕೊಡಿ. ಕೈ ಅಭ್ಯಾಸ ಇಲ್ಲ ನಂಗೆ. ಯಾವುದು ಕೈ ಕೊಡುದು? ಆ ಕೈ ಯಾರಿಗೆ ಬೇಕು? ಬೀಗದ ಕೈ ಕೊಡಿ ಅಂತ ಹೇಳಿದ್ ನಾನು. ಬೀಗದ ಕೈ ಇಟ್ಕೊಳ್ಳುವ ನಾನು ಮಹಾರಾಜ. ನಾನು ಕೆಲವಷ್ಟು ಅವ್ರ ಹತ್ರ ಇರ್ತದೆ. ಬಾಗಿಲು ಹಾಕಿದ್ದೀರಿ, ಅಗಲಿ ಹಾಕಿದ್ದೀರಿ, ಬೀಗ ಹಾಕಿದ್ದೀರಿ, ಮತ್ತೆ ಕೈ ಕೊಡಿದ್ರೆ ಬೀಗದ ಕೈ ಇಟ್ಕೊಳ್ಳೋಣ. ಬೀಗ ಹೊರಗಿಂದ ಹಾಕಿದ್ದೆ, ನಾ ಹಾಕ್ಲಿಲ್ಲ, ಅಲ್ಲೇ ಉಂಟು ನೋಡಿ. ಎಂತದ್ದು? ನೀವು ಹೇಗೆ ತಂದಿದ್ದೀರೋ ಹಾಗೆ ಮರ್ಯಾದೆಯನ್ನು ಕಳಿಸ್ಕೊಡುದಿಲ್ಲ ಅಂದ್ರೆ ಈ ಮಂಚದಲ್ಲಿ ನಾನು ಮಲ್ಕೊಳ್ತೇನೆ, ಹೊತ್ಕೊಂಡು ಹೋಗ್ಬೇಕು. ನೀವು ಯಾರು ಮೇಲೆ ಬಿಟ್ಟು ಬರ್ಬೇಕು. ನಾನು ಯಾವ ಕಾರಣಕ್ಕೂ ತಗೊಂಡು ಹೋಗುದಿಲ್ಲ. ಮತ್ತೆ ಯಾರು ತಂದಿದ್ದು ಅವ್ರ ಮೂಲಕ ಕಳಿಸ್ಕೊಡಿ. ಕಳಿಸ್ಕೊಡುವುದಿಲ್ಲ. ನೀವಾಗಿ ಕಳಿಸ್ಕೊಡ್ಬೇಕು, ನಾನು ಹೋಗ್ಬೇಕು. ನನಗೆ ಮಾನ ಮರ್ಯಾದೆ ಇಲ್ವಾ? ನಾನು ಮಹೋದರ ಮಗಳು. ಎಲ್ಲ ಇವರಿಗೆ ಮಾರಾಟ ಹೋಯ್ತಾ? ಅಯ್ಯಯ್ಯೇ, ನಮ್ಮ ಲೋಕದಲ್ಲಿ ಎಂತೆಂತ ಗಂಡು ಮಕ್ಕಳಿದ್ದಾರೆ ಪಾಪ. ಅಯ್ಯೋ, ಎಷ್ಟು ಚಂಚಂದೂರು ಇದ್ದಾರೆ. ಮತ್ತೆ ಯಾವುದು ಗಟ್ಟಿಗೆ ಸಿಗುವುದಲ್ಲ ಬಿಟ್ರೆ ಎಲ್ಲ ಚಂದಿದ್ದದ. ಹೌದು ಹೌದಾ? ನೋಡ್ಲಿಕ್ಕಾಗೋದಿಲ್ಲ. ನೀವು ನಾ ಮನಸ್ಸು ಮಾಡ್ರಿ ಎಂತದ್ದು. ನಿಮ್ಮ ಅಜ್ಜಂತರಿದ್ದಾರೆ. ನಿನಗೆ ಅಜ್ಜನಂತವ್ರೇ ಸರಿ. ಅಯ್ಯೋ, ಹಾಗಲ್ಲ, ರೂಪದಲ್ಲಿ ಹಾಗೆ ನಾವು ಮನಸ್ಸು ಮಾಡಿದ್ರೆ ಹೆಣ್ಮಕ್ಳಿಗೆ ಏನು ಬರಗಾಲ ಇಲ್ಲ. ನಿನ್ನ ಅಜ್ಜಿ ಅಂತವಳು ಮದುವೆ ಅದೇನು? ಭೂಲೋಕದಲ್ಲಿ ನಿನ್ನ ಅಜ್ಜಿ ಮದುವೆ ಆಗೋದೇ ನೀವು? ಎಂತದ್ದು ಇಲ್ಲ, ಸಿಗೋರ್ಗೆಲ್ಲ ಸಿಗ್ತಾ ಉಂಟು. ಏನ್ ತಪ್ಪು ತಿಳ್ಕೊಳ್ಬೇಡ. ಲೋಕ ಏನು ಮರ್ಯಾದೆ ನೀವು ಕಳಿಸ್ಕೊಡ್ಬೇಕು. ಕಳಿಸ್ಕೊಡು ಪ್ರಶ್ನೆ ಇಲ್ಲ. ಆದ್ರೆ ಒಂದು ರಗಳೆ ಆಯ್ತಲ್ಲ, ಈಗ ನಾ ಕೂತದ್ದು ಅವಳು ತಂದಿರುವಂತಹ ಮಂಚ, ಮತ್ ನಾಳೆ ಅದಕ್ಕೆ ರಗಳೆ ಮಾಡಿದ್ರು. ನಮ್ಮ ನಾಡಲ್ಲಿ ನಮಗೆ ಅದ್ರ ಅಗತ್ಯ ಉಂಟಾ? ನಾನು ನೆಲದ ಮೇಲೆ ಕೂತ್ಕೊಳ್ತೇನೆ. ಏನು ಅವಳಿಗೆ ಒಬ್ಬರಿಗೆ ಇವನಿಗೆ ಒಬ್ಬರಿಯ? ಏನು ಬಣ್ಣ ಇರುವುದು ಇವನಿಗೆ ಒಬ್ಬರಿಗೆಯ? ನಮ್ಮ ಲೋಕದಲ್ಲಿ ಎಂತದ್ದು ಒಳ್ಳೆ ಸುಬ್ಬಣ್ಣ ತೊಳೆದು ಮುಟ್ಟಬೇಕು, ಅಷ್ಟು ಚಂದವರೆಲ್ಲ ಇದ್ದಾರೆ. ಯಾರಿಗೆ ಗೊತ್ತಿಲ್ಲ. ನಾನು ತರುವಾಗ ಹೇಗೆ ತಂದ್ರ ಹಾಗೆ ನೀವು ಕರ್ಕೊಂಡು ಪ್ರಶ್ನೆ ಇಲ್ಲ. ನಾವು ಮೊದಲು ಭಾವಿಸಿದ್ದೆವು ಮೇಲಿಂದು ಬಹಳ ಒಳ್ಳೇದಿರ್ಬೋದು ಅಂತ. ಇದಕ್ಕೆ ಇಷ್ಟೆಲ್ಲ ಹುಳಿ ಉಂಟು ಅಂತ ಯಾರಿಗೂ ಗೊತ್ತಿತ್ತು? ಇಷ್ಟು ಖಾರಕ್ಕೆ ಇಷ್ಟು ಹುಳಿಯೇ ಬೇಕು, ಅದಕ್ಕೊಂದು ಪ್ರಮಾಣ ಉಂಟು. ಎಷ್ಟು ಖಾರ ಆಗ್ತದೆ, ಎಷ್ಟು ಹುಳಿ ಬೇಕು. ಎಷ್ಟು ಹುಳಿ ಇದ್ರು ಅದಕ್ಕೆ ನೀರು ಹಾಕ್ತೇವೆ ನಾವು, ಬಿಡ್ಲಿಕ್ಕಿಲ್ಲ. ನೀರು ಹಾಕಿದ್ರೆ ಉಪ್ಪು ಹಾಕಬೇಕು, ಬಿಟ್ಟು ಹುಳಿ ಖಾರ ಇಲ್ಲ. ಪಡವೀಶದಾಗಲ್ಕೆ ಕಾಮದ ಬಾಣದ ಗದಿ ಒಣಲೊಳಗೆ ಪೊಕ್ಕು ಕೇಚರ ತರುಣಿ ಕಂಜುಕವು ಸಡನೆ ಜಜ್ಜರಿತಮಾಗಿ ಪ್ರತ್ತ ಕುಜ ಚಿವುಟಿದಂತಾಗೆ ಸೈರಿಸಲಾರದೆ ಒಡನೆತ್ತು ರಾಜಭೂಮಿಗೆ ಧರ್ಮಿತೋ ಶುಭವಾಗಲಿ ಚಿತ್ರಾಕ್ಷಿ. ನಿನ್ನ ಮನಸ್ಸನ್ನು ಅರಿಯುವುದಕ್ಕಾಗಿ ನಾ ಸಿಟ್ಟು ಬಂದಂತೆ ನಟಿಸಿದ್ದು ಬಿಟ್ರೆ ಖಂಡಿತ ಸಿಟ್ಟು ಮಾಡಿಕೊಂಡದ್ದಲ್ಲ. ನೀವು ಕೈ ಹಾಕಿ ತಳ್ಳಿದ್ರು ನಾನು ಹೋಗುದಿಲ್ವಾಗಿತ್ತು. ಹೌದಲ್ಲ? ಆವತ್ತು ವನವಿಹಾರಕ್ಕೆ ಬಂದ ಕಾಲಕ್ಕೆ ನಿಮ್ಮನ್ನ ನೋಡಿ ಮೆಚ್ಚಿಕೊಂಡವಳು ನಾನು. ನಿಮ್ಮನ್ನೇ ಮದುವೆ ಆಗಬೇಕೆಂಬಂತ ಆಸೆ ಹೊತ್ತಿದ್ದೆ. ಮತ್ತೆ ವೃದ್ಧೆಯ ಮೂಲಕವಾಗಿ ಇಲ್ಲಿ ಬಂದು ನಿಮ್ಮನ್ನ ಕಂಡು ಸೇರುವಂತ ಭಾಗ್ಯವೂ ಸಿಕ್ಕಿತ್ತು ಸ್ವಾಮಿ. ನಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲ ವಿಷಯ, ಅವರಿಗೆ ಗೊತ್ತ ಸಿಟ್ಟು ಮಾಡ್ಲಿಕ್ಕಿಲ್ವೇ ಹೇಳು? ಗೊತ್ತಾದ್ರೆ ಖಂಡಿತ ಇಲ್ಲಿವರೆಗೆ ಬಂದೇ ಬರ್ತಾರೆ. ಮತ್ತೆ ನಿನ್ನನ್ನು ಪ್ರೀತಿಸಿದ ಕಾರಣಕ್ಕೆ ವೃದ್ಧೆಯನ್ನ ಕಳುಹಿಕೊಟ್ಟು ಕರೆಸಿಕೊಂಡದ್ದೇ ನಾನು. ಜೊತೆಯಲ್ಲಿ ಅವರಿಗೆ ವಿಷಯ ತಿಳಿತು ಅಂತಾದ್ರೆ ಹೋರಾಟಕ್ಕೆ ಬಂದ ಅವರಲ್ಲಿ ನಯ ವಿನಯದಿಂದ ವಿಷಯವನ್ನು ಅರುಹಿ ನಿನ್ನನ್ನು ನಾನು ಮದುವೆಯಾಗುತ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಗಾಂಧರ್ವ ವಿಧಾನದಿಂದ ನಾವಿಬ್ಬರು ಮದುವೆಯಾಗೋಣವಷ್ಟೇ. ವಿವಾಹ ಕ್ರಮದಲ್ಲಿ ಶ್ರೇಷ್ಠ ಅದೇ ಅಲ್ವಾ? ಹಾಗಾದ್ರೆ ಮತ್ತ್ಯಾಕೆ ತಡ? ಯಾಕೆ ಆದಿತ್ತು ಹೀಗೆ